ಉದಾಹರಣೆಗೆ ನಮ್ಮೊಂದು 9ನೇ ವಾರ್ಡ್ ಅಂಗನವಾಡಿಗೆ ಹಣಕಾಸು ಆಗಿ ತುಂಬ ವರ್ಷ ಆಯಿತು, ಇಷ್ಟವರೆಗೆ ಅಂಗನವಾಡಿ ಆಗಲಿಲ್ಲ. ಹಣಕಾಸು ಮಂಜೂರಾತಿ ಮಾಡ್ತಾರೆ. ಈ ಭೂಮಾಫಿಯಾದ ತೊಂದರೆಯಿಂದ ನಮಗೆ ಅದು ಕಾರ್ಯಗತ ಆಗಿದೆ. ಬಟ್ ಅದೇನಾದರೆ ಜನರಿಗೆ ಅನುಕೂಲವಾಗುವಂಥ ಜಾಗದಲ್ಲಿ ಒಳ್ಳೆಯದು. ಇನ್ನೊಂದು ಪ್ರಸ್ತಾವ ನಮ್ಮ ಕ್ಲಿನಿಕ್ ಅಂತ ಒಂದು ಕೊಟ್ಟೆಕಾರ ಪಂಚಾಯತಿಗೆ ವರ್ಕಿಂಗ್ ಕಂಡೀಷನ್ ಅದೊಂದು ಆಸ್ಪತ್ರೆ ಇದ್ದಾರೆ, ಅದರ ವೈದ್ಯರಿದ್ದಾರೆ, ಸ್ಟಾಫ್ ನರ್ಸ್ ಇದ್ದಾರೆ, ಇದ್ದಾರೆ, ಅದು ಫಾರ್ಮಸಿಸ್ಟ್ ಇದ್ದಾರೆ. ಸೊ ಈ ಕಾನ್ಸೆಪ್ಟಲ್ಲೇ ಬಂದಾಗ ಅದು ಸಹ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮಲ್ಲಿ ಬಂತು, ನ್ಯಾಷನಲ್ ಹೆಲ್ತ್ ಮಿಷನ್. ಸೊ ಅದೀಗ ಅದರಲ್ಲಿ ಕೆಲವು ಗೈಡ್ಲೈನ್ಸ್ ಇತ್ತು, ಇದರಲ್ಲೇ ಮಾಡಬೇಕು. ಒಂದಂದರೆ ನಮ್ಮ ಆಸ್ಪತ್ರೆಯಿಂದ ಸ್ವಲ್ಪ ದೂರದಲ್ಲಿ ಇರಬೇಕು. ಇನ್ನೊಂದು ಏನಂದರೆ SC/ST ಕಾಲೋನಿಯವರಿಗೆ ಅನುಕೂಲಕರವಾಗುವಂಥ ರೀತಿಯಲ್ಲಿ. ಸೊ ಅದಕ್ಕೆ ಆಗ ಪಂಚಾಯತ್ ಫಾರ್ಮೇಷನಲ್ಲಿ ಏನಾಗಿದೆ ಇವರ ಗಮನ ತಗೊಂಡು ನಮ್ಮ ಸೆಕ್ಷನ್ ಕೊಂಡಾಣ ಹತ್ತಿರ ಒಂದು ಮನೆ ಸಿಕ್ಕಿತ್ತು. ಅದಕ್ಕಿಂತ ಮುಂಚೆ ನಡುಕುಮೇರಲ್ಲೇ ಒಂದು ಜಾಗ ಸಿಕ್ಕಿತ್ತು ಹಾಗೆ. ಆಗ ಇಲೆಕ್ಷನ್ ಟೈಮ್ ಅವ್ರು ನಮ್ಮನ್ನು 3 ತಿಂಗಳು ಕಾದು ನಮ್ಮ ನೀತಿ ಸಂಹಿತೆ ನಾವು ಏನು ಮಾಡಲಿಕ್ಕೆ. ಸೊ ಅದು ಬಾಕಿ ಅವರಿಗೆ ಬಾಡಿಗೆ ಕೊಟ್ಟು ಈಗ ಕೊಂಡಾಣದ ದೈವಸ್ಥಾನದ ಹತ್ತಿರವಿರುವ ಕೆಲವೊಂದು ಅಲ್ಲಿ ಫಂಕ್ಷನ್ ಇದನ್ನು. ಸೊ ಇದನ್ನು ನೋಡುವಾಗ ನಾನು ಆ ಕೇಂದ್ರಕ್ಕೆ ಈಗ ಜಾಗ ಕೇಳುವಾಗ ಅದಕ್ಕೂ ಮುಂದಿನ ಹಂತದಲ್ಲಿ ಕೇಳಬಹುದು ಅಂತ ನನ್ನ ಒಂದು ಪರ್ಸೆಪ್ಷನ್. ಸೊ ಇದನ್ನು ಸಹ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನನ್ನ ಒಂದು ಕೊಂಡಾಣದಲ್ಲಿ ಮಾಡಿರುವಂಥ ನಮ್ಮ ಕ್ಲಿನಿಕ್ ಮತ್ತೆ SC/ST ಕಾಲೋನಿಗೆ ಹೋಗಿ ಬರಲಿಕ್ಕೆ 250 ರೂಪಾಯಿ ರಿಕ್ಷಾದ ಬಾಡಿಗೆ ಆಗ್ತದೆ. ಹತ್ತಿರ ಇರಬೇಕು. ಅದೇ ಹತ್ತಿರದ ಡಾಕ್ಟ್ರಲ್ಲಿ ಅವ್ರು ಟ್ರೀಟ್ಮೆಂಟ್ ತಗೊಂಡ್ರೆ 100 ರೂಪಾಯಲ್ಲಿ ಮುಗೀತದೆ. ಅದು ನೆಕ್ಸ್ಟ್ ಮುಂದೆ ನೀವು ಮಾಡುವಾಗ ಆ ಸಂಬಂಧಪಟ್ಟ, ಯಾಕೆಂತೇಳಿ ನಮ್ಮ ಸರ್ಕಾರದ ಹಣವನ್ನು ಪೋಲ್ ಮಾಡೋದು. ಯಾಕೆಂತ ಹೇಳಿದ್ರೆ ಇವರ ಇಲ್ಲಿ SC/ST ಕಾಲೋನಿ ಬರ್ತದೆ, ನಮ್ಮದು ಬರ್ತದೆ. ಅಲ್ಲಿಂದ ಹೋಗಿ ಬರಲಿಕ್ಕೆ 250 ರೂಪಾಯಿ ರಿಕ್ಷಾ ಬಾಡಿಗೆ ಕೊಡಬೇಕು. 100 ರೂಪಾಯಿಗೆ ಅವರ ಮನೆ ಹತ್ರ ಕ್ಲಿನಿಕಲ್ಲಿ ಸಿಗ್ತದೆ. ಇನ್ನು ಮುಂದೆ ನೀವು ಹೇಳಿದಾಗೆ ನಿಮ್ಮ ಚಿಂತನೆ ಸರಿಯಾಗಿದೆ, ಅದನ್ನು ಅದರ ಪಕ್ಕದಲ್ಲಿ ನೀವು ಹೇಗೆ ಡಿಸೈಡ್ ಮಾಡ್ತಾರೆ ಹಾಗೆ. ಬಟ್ ಇದು ಗಮನದಲ್ಲಿ ನೀವು ಹೇಗೆ ಇದೆ ಇಲ್ಲಿ ಬಾಡಿಗೆ ಕೊಡ್ತಾ ಇದ್ದೀರಿ, ಅದು ಅಲ್ಲಿ ಕೂಡ ಬಾಡಿಗೆ ಕೊಟ್ಟರೆ ಅಲ್ಲಿಯೇ ಸಿಗ್ತದೆ ಹತ್ತಿರ. ನೀವು ಬಾಡಿಗೆ ಫ್ರೀ ನಿಮಗೆ ಸರ್ಕಾರಿ ಜಾಗ ಅದರಲ್ಲಿ ಮಾಡೋದು ಸರಿ. ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ನಮ್ಮ ಮೇಲಿನಿಂದ ಅರ್ಜೆಂಟ್ ಹಾಗೆ ಅರ್ಜೆಂಟಲ್ಲಿ ಇದೆಲ್ಲ ನಿಮ್ಮ ಸರಿ ಇದೆ, ನಿಮ್ಮ ಟಾರ್ಗೆಟ್ಗೆ ನೀವು ಮಾಡಿದ್ರೆ ಆದರೆ ಯೂಸ್ ಇಲ್ಲ ಕೊಡ್ಲಿಕ್ಕೆ. ಮುಂದಿನ ದಿನಗಳಲ್ಲಿ ಸರಿ. ವಾರ್ಡಿಗೆ ಒಂದು ಸ್ವಂತ ಕಟ್ಟಡದ ಅವಶ್ಯಕತೆ ಉಂಟು. ಅಲ್ಲಿ ಗರ್ಭಿಣಿಯರು ಈಗ ಸ್ಟಿಲ್ 19 ಜನ ಇದ್ದಾರೆ, ಬಾಣಂತಿಯರು 11, 0 to 6 month ಮಕ್ಕಳು 11 ಜನ ಇದ್ದಾರೆ, 6 ಮಂತಿಂದ 3 ಮಂತಿನ ಮಕ್ಕಳು 40 ಜನ ಇದ್ದಾರೆ, 3 ನಿಂದ 6 ಇಯರ್ಸ್ನ ಮಕ್ಕಳು 20 ಜನ ಇದ್ದಾರೆ. ಪಣಿ ರಿಜಿಸ್ಟ್ರೇಷನ್ ನಂಬರ್ 2957503011 ರಿಜಿಸ್ಟರ್ ನಂಬರಲ್ಲಿ ಪಣಿ ಅಂಗನವಾಡಿ ಈಗ ಇದೆ. ಪಣಿ ಅಲ್ಲಿ PWD ರಸ್ತೆಯಿಂದ ಆ ಕಡೆ ಇರುವಂತಹ ಅಂಗನವಾಡಿ, ಅಲ್ಲಿಗೆ ಯಾರಿಗೂ ಮಕ್ಕಳಿಗೆ ಹೋಗ್ಲಿಕ್ಕೆ ಅನುಕೂಲವಿಲ್ಲ. ಸ್ವಂತ ಕಟ್ಟಡ ಬೇಕು ಅಂಗನವಾಡಿಗೆ ಅಂತ ಹೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. 2021ರಿಂದ ಶಿಶು ಕಲ್ಯಾಣ ಇಲಾಖೆಗೆ 3 ಸತಿ ನಾನು ಅಪ್ಲೈ ಮಾಡಿದೆ. ಯಾಕೆಂದ್ರೆ ಈಗ ಮಳೆಗಾಲ ಆಗಿದ್ದಕ್ಕಾಗಿ ನಮಗೆ ಗಂಟಲಿಗೆ ಕೊಣಜೆ ಸ್ಟೇಷನ್ ಇಂದ ನಮ್ಗೆ ಸಪ್ಲೈ ಬರ್ತಾ ಇದೆ ಅಂತ ನಮಗೆ ಇಂಡಿಯಾ ಮತ್ತು ಮಂಜನಹಳ್ಳಿ ಬೆಳ್ಳಮ ಉಳ್ಳಾ ಎಕ್ಸ್ಪ್ರೆಸ್ ಅಂತ 4 ಲೈನ್ ನಾವು ಅಲ್ಲಿಂದ ಇಲ್ಲಿ ತನಕ ಸಮುದ್ರ ಬದಿ ತನಕ ಸಪ್ಲೈ ತಗೊಳ್ತಾ ಇದ್ದೀವಿ. ಅಲ್ಲಿಂದ ಏನಾಗಿದೆ 3 ಸೆಕ್ಷನ್ ಇದೆ. ಒಂದು ಕೊಣಜೆ ಸೆಕ್ಷನ್, ಒಂದು ಹೊಸದಾಗಿ ಕಿನ್ನೆ ಅಂತ ಒಂದು ಸೆಕ್ಷನ್ ಆಗಿದೆ, ನೆಕ್ಸ್ಟ್ ನಮ್ಮದು ಕೋಟೆಕರ್ ಸೆಕ್ಷನ್. ಏನಾದ್ರೂ ಅಲ್ಲಿಂದ 11 KV ಫಾಲ್ಟ್ ಆದಾಗ ಅಲ್ಲಿಯವ್ರದ್ದು ಏನಾದ್ರು ಫಾಲ್ಟ್ ಆದಾಗ ನಮ್ಗೆ ಸಪ್ಲೈ ಇರಲ್ಲ, ಅದೊಂದು ಸ್ವಲ್ಪ ತೊಂದರೆ ಇದೆ. ಈಗ ಸದ್ಯಕ್ಕೆ ಒಂದು 33 KV ಸ್ಟೇಷನ್ ಚಾರ್ಜ್ ಆಗುತ್ತೆ, ನಾವು ಇಲ್ಲಿಂದಾನೇ ನಾವು ಸಪ್ಲೈ ಕೊಡ್ತೀವಿ. ಆಚೆಯಿಂದ ನಮಗೆ ಸ್ವಲ್ಪ ರೋಡ್ ಡಿಸ್ಟರ್ಬ್ ಆಗೋದು ಕಮ್ಮಿ ಆಗುತ್ತೆ. ಮತ್ತು ಕೆಲವು ಕಡೆ ಎಲ್ಲ ಮಂಡ್ಯದಲ್ಲೆಲ್ಲ ಸ್ವಲ್ಪ ಲೋ ವೋಲ್ಟೇಜ್ ಇದೆ. ಕಾರಣ ಅಂದರೆ ಈವ್ನಿಂಗ್ ಟೈಮಲ್ಲಿ ಪೀಕ್ ಲೋಡ್ ಟೈಮ್ ಅಂತ ಹೇಳ್ತೀವಿ, ಎಲ್ಲ ಯೂಸ್ ಮಾಡೋ ಟೈಮ್ ಸ್ವಲ್ಪ ಲೋ ವೋಲ್ಟೇಜ್. ಬಟ್ ಅಲ್ಲಿಂದ ಕೊನೆ ಜನ ಬರಬೇಕಾದ್ರೆ ಲೋಡ್ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ನಮ್ಮಲ್ಲಿ ಇಲ್ಲಿ ಬರೋಕ್ಕೆ ತಲಪಾಡಿ ಕೊಟ್ಟೆಗಳೆಲ್ಲ HT ಇನ್ಸುಲೇಷನ್ ಫ್ಯಾಕ್ಟ್ರಿಗಳು ಎಲ್ಲ ತುಂಬ ಯೂಸ್ ಆಗುತ್ತೆ. ಹಾಸ್ಪಿಟಲ್ಗಳಲ್ಲೇ ಅವೆಲ್ಲ ಯೂಸ್ ಆಗ ನಮ್ಮಲ್ಲಿ ಬರೋಷ್ಟೇ ಲೋ ವೋಲ್ಟೇಜ್ ಆಗ್ತದೆ. ಬಟ್ ಅಲ್ಲಿಂದ ಬರೋ ಲೈನ್ ನಮ್ಮಲ್ಲಿ ಇಲ್ಲ. ಈಗ ಸದ್ಯಕ್ಕೆ ಅದೇ ಸ್ಟೇಷನ್ ಏನಾದ್ರು ಚಾರ್ಜ್ ಆಗುತ್ತೆ, ಯಾಕಂದರೆ ಈ ಲೋ ವೋಲ್ಟೇಜ್ ನಮಗೆ ಮೈನಸ್ ಆಗ್ಬೋದು ಅಂತ. ನಿಮಗೆ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಇದೆ ಡಿಸ್ಕೌಂಟ್ ಏನಿಲ್ಲ. 262 ಬಾರಿ 2Dಗೆ ನೀವು ಕನೆಕ್ಷನ್ ಕೊಟ್ಟಿದ್ದೀರಿ, ಅದು ಟೆಂಪರರಿ. ಮತ್ತೆ ಇದಕ್ಕೆ ಕೊಡುವಾಗ ನೀವು ಕೇಳಬೇಕಲ್ಲ ವಿದ್ಯಾರ್ಥಿಗಳು, ನೀವು ಲೆಟರ್ ಕೊಟ್ಟು ಏನಿಲ್ಲ ಅಂತ ಹೇಳಿದ್ರೆ ಹೇಗೆ ಮಾಡೋದು? ಅಲ್ಲಿ ನಿಮಗೆ ನಮಗೆ ಮಾಹಿತಿಗೆ
ಬರುವುದಾದ್ರೆ ಏನೆಲ್ಲ ದಾಖಲೆ ಬೇಕು? ಪಂಚಾಯತಿಯಿಂದ ಟೆಂಪರರಿಗೆ ಮತ್ತೆ ಕಾಯಮಿಗೆ ಯಾವ್ದು ಅಧಿಕಾರಿಗಳು ಯಾವ್ದೆಲ್ಲ ಬೇಕು? ಟೆಂಪ್ರರಿಗೆ ಅಂದ್ರೆ ನಿಮ್ಗೆ ಇಲ್ಲಿಂದ ಒಂದು ಕೊಟ್ಟಿಟ್ಟು ಆಧಾರ್ ಕಾರ್ಡ್ ಅವ್ರದ್ದು ಇದೆಲ್ಲ ಕೇಳ್ತೀವಿ, ಆಧಾರ್ ಕಾರ್ಡ್ ಕೇಳ್ತೀವಿ, ಮತ್ತೆ ಅವ್ರದ್ದು ಫೋಟೋ ಇದೆಲ್ಲ ಕೇಳ್ತೀವಿ. ಮತ್ತೆ ಪಂಚಾಯತಿಯಿಂದ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್. ಆಫೀಸಲ್ಲಿ ಇರೋದು 262/2D ಕನೆಕ್ಷನ್ ಆಗಿದೆ ಅಂತ ಹೇಳಿ. ಕನೆಕ್ಷನ್ ಆಗಿದೆ. ರಿಂಗ್ ಇದಕ್ಕೆ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾವುದೇ ಲೈಸೆನ್ಸ್ ಕೊಡ್ಲಿಲ್ಲ, ಡೋರ್ ನಂಬರ್ ಕೊಡ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಒಬ್ಬ ಡೋರ್ ನಂಬರ್ ಯಾವುದೇ ಕನೆಕ್ಷನ್ ಮಾಡಲ್ಲ. ಅಲ್ಲಿ ಮಾಡಿದಾರಲ್ಲ, ಹೌದು ಮಾಡಿದ್ದಾರೆ. ಒಂದು 2 ತಿಂಗಳ ಹಿಂದೆ ಮಾಡಿ ನಾನು ಅದಕ್ಕೆ ಮುಖ್ಯ ಗಮನಕ್ಕೆ ತಂದಿದ್ದೇನೆ. ಈಗ ಲೆಟರ್ ಕೊಟ್ಟು ಎಷ್ಟು ಸಮಯ ಆಯ್ತು? ಕಾನೂನು ಪ್ರಕಾರ 30 ದಿವಸದೊಳಗೆ ಹೇಳಿ. ಅಲ್ಲ, ಕಾನೂನು ಪ್ರಕಾರ 30 ದಿವಸದೊಳಗೆ ನೀವು ಅದಕ್ಕೆ ರಿಪ್ಲೈ ಕೊಡಬೇಕು. ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಕೊಡ್ಲಿಲ್ಲ ಅಂತ ನೀವು ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ನೀವು ಆ ಸಂದರ್ಭದಲ್ಲಿ ಇಲಾಖೆಯಲ್ಲಿ ಜವಾಬ್ದಾರಿಯಲ್ಲಿ ಇರ್ತೀರಾ ಇಲ್ವಾ ಅಂತ ಗೊತ್ತಿಲ್ಲ. ಎಲ್ಲ ನೀವು ನಮಗೆ ಅದನ್ನು ಪರಿಹರಿಸ್ತೇನೆ ಅಂತ ಹೇಳಿ ಭರವಸೆ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ವಿಜಿಲೆನ್ಸ್ಗೆ ನಮ್ಮ ಕಡೆಯಿಂದ ನಾವು 2ರಲ್ಲಿ ಒಂದು ನಾವು ಮಾಡಬೇಕು. ಈ ಲೆಟರ್ ತಗೊಂಡು ನೋಡಿ, ಸ್ವಲ್ಪ ಡೀಸೆಲ್ ಇರ್ಬೋದು, ನೋಡಿ ಚೆಕ್ ಮಾಡಬೇಕು. ಪನೀರ್ ಏರಿಯಾದಲ್ಲಿ ಆ ಪನೀರ್ ಕೆಳಗೆ ಬರುತ್ತಾರೆ. ತುಂಬ ಮುಸ್ಲಿಮ್ಸ್ ಎಲ್ಲ ಪಾಪದ ಮನೆ ಹತ್ತಿರ ಮನೆಗಳು ಅಲ್ಲಿ ವಯರ್ ನೇತಾಡ್ತಾ ಇತ್ತು. ಹೌದು, ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದೀವಿ, ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಹಾಗೆ ಮಾತಾಡ್ತೀನಿ. ಸರಿ. ಮತ್ತೆ ಅವರು ಮೂಡಬಿದ್ರೆಯಲ್ಲಿ ಇದ್ದಾರೆ. ಮೂಡಬಿದ್ರೆಯಲ್ಲಿ ಗೋರುಗುಡ್ಡೆ ಅಂತ ಒಂದು ಪ್ಲೇಸ್ ಉಂಟು. ಅಲ್ಲಿಂದ ಅಂಗನವಾಡಿ ಮುಖ್ಯಾಲಯ ಇವತ್ತು MLA ಅವರೊಟ್ಟಿಗೆ ಅಲ್ಲಿಗೆ ಬರ್ಲಿಕ್ಕೆ ಇದ್ರು, ಆದ್ರೆ ಕಾರಣಾಂತರದಿಂದ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವರೇ ಈಗ ಯಾವ್ದು ಉದ್ಘಾಟನೆ ಮಾಡಿದ್ದಾರೆ? ಅಂಗನವಾಡಿ ಅಂಗನವಾಡಿ ಉದ್ಘಾಟನೆ ಯಾವುದು ಪ್ರಥಮ ಆದ್ಯತೆಯ ಅಲ್ಲ ಸಾಮಾನ್ಯ ಸಭೆ ಪ್ರಥಮ ಆದ್ಯತೆ? ಅಂಗನವಾಡಿಗೆ ಡಿಸ್ಟ್ರಿಕ್ಟಲ್ಲಿ ತುಂಬ ಆಗ್ತದೆ ಉದ್ಘಾಟನೆ. ನಮಗೆ ಇಲ್ಲಿ 2 ವರ್ಷದಿಂದ ಸಮಸ್ಯೆ ಇದೆ. ನಮ್ಮ 9ನೇ ವಾರ್ಡಲ್ಲಿ ಅಂಗನವಾಡಿ ಅನುದಾನ ಎಲ್ಲ ಪಾಸಾಗಿ ಇನ್ನೂ ಕೂಡ ಆಗಲಿಲ್ಲ. ಈಗ ನಿಮ್ಮ ಹತ್ರ ಹಾಗೆ ಅಂತ ಹೇಳ್ತೀವಿ, ನಾವು MLA ಜೊತೆ ಇದ್ದಾರೆ ಅಂತ ಹೇಳಿ ಅಂಗನವಾಡಿಗೆ ನಾನು ಬೇಕಾದ್ರೆ ಈಗ ಪುನಃ ಕನ್ಫರ್ಮೇಷನ್ ತಗೊಳ್ತೀವಿ. MLA ಅಂಗನವಾಡಿಗೆ ಬರ್ತಾರೆ, ಅಲ್ಲ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳುದು. ಅವ್ರು ನಮಗೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ ಅಧ್ಯಕ್ಷ. ಅವರಿಗೆ ಯಾವ ಇಲಾಖೆ ಅವರಿಗೆ ಬರೀರಿ, ಅವರು MLA ಜೊತೆ ಇದ್ದಾರೆ ಅಂತ ನಿಮಗೆ ತಪ್ಪು ಮಾಹಿತಿ ಕೊಡಬಾರ್ದು. ಯಾಕೆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಇದ್ದಾರೆ. ಆದ್ರೆ ಇವಾಗ MLA ಮೀಟಿಂಗ್ ಅಂತ ಹೇಳಿ ವಿಷಯ ಬೇರೆ, ಅಂಗನವಾಡಿ ಉದ್ಘಾಟನೆ ವಿಷಯ ಬೇರೆ. ಅದಕ್ಕೆ ಸಾಮ್ಯತೆ ಉಂಟಾ? MLA ಜೊತೆಗಿನ ಮೀಟಿಂಗ್ ಮತ್ತೆ ಅಂಗನವಾಡಿ ಉದ್ಘಾಟನೆಗೆ ಅದಕ್ಕೆ ಹೇಳಿದ ರೀಸನ್ಗೆ ಸಾಮ್ಯತೆ ಉಂಟಾ? ಇಲ್ಲ. ಆದ್ರಿಂದ ಇದನ್ನು ನಿರ್ಣಯ ಮಾಡಿ ಅವರ ವಿರುದ್ಧ ಅವರಿಗೆ ಕ್ರಮ ತಗೊಳ್ಬೇಕಲ್ಲ. ಸರಿಯಲ್ಲ ಅಧ್ಯಕ್ಷರೇ? ನಿರ್ಣಯ ಮಾಡಿ. ನಮಗೆ ನಾವು ಈ ಸಭೆ ಮುಗಿದ್ರೊಳಗೆ ಎಲ್ಲ ನಿರ್ಣಯವನ್ನು ಓದಿ ಆಮೇಲೆ ನಾವು ಸಿಗ್ನೇಚರ್ ಆಗಬೇಕು. ನಿರ್ಣಯ ಬರೀಬೇಕು. ನೀವು ಪಾಯಿಂಟ್ ತಗೊಂಡು ಆಮೇಲೆ ಯಾವ್ದು ಬರೀತೀರಿ ನಮಗೆ ಗೊತ್ತಾಗ್ತದೆ. ಕಾನೂನು ರೀತಿಯಲ್ಲಿ ನೀವು ಇಲ್ಲಿ ಆದಂಥ ನಿರ್ಣಯವನ್ನು ಬರೆದು ನಾವು ಆಮೇಲೆ ಸೈನ್ ಹಾಕಿ, ನೀವು ಮೊದಲೇ ಸಿಗ್ನೇಚರ್ ತಗೊಂಡ್ರೆ ಹೇಗೆ? ನೀವು ಪಾಯಿಂಟ್ ತಗೊಂಡು ಆಮೇಲೆ ಬರೆದ್ರೆ ಆಗುದಿಲ್ಲ. ಎಲ್ಲ ನೀವು ನೋಟ್ ಮಾಡಿ. ಹಾಗೆ ಆಗುದಿಲ್ಲ. ನಮ್ಗೆ ಅಲ್ಲಿ ಅವ್ರು ಓದಿ ಹೇಳ್ಬೇಕು. ಕಾನೂನು ಪ್ರಕಾರ ನಿರ್ಣಯ ಅವರು ಮಾಡಿ ನಿರ್ಣಯ ಬರೆದು ಓದಬೇಕು. ಆಮೇಲೆ ಧನ್ಯವಾದಗಳು. ಅದಕ್ಕೆ ಕಾನೂನು ಕ್ರಮ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ಇವರಿಗೆ ಮಹಿಳಾ ಮತ್ತು ಅದಕ್ಕೆ ಯಾವ ರೀತಿ ಅಂತ ಹೇಳಿ ನೀವು ಮಾತಾಡಿ. ನಾನು ಆಲ್ರೆಡಿ ನಮ್ದು ಎಲೆಕ್ಷನ್ ಆಗಿ 3 ವರ್ಷ ಬಂದು ಗೊತ್ತಿದೆ. ನಾವು ಸಾರ್ವಜನಿಕ ಸೇರಿ ಸರ್ಕಾರಿ ಜಾಗ ಉಂಟು, ನನ್ನ ವಾರ್ಡ್ ಎಷ್ಟು ಎಕರೆ ಉಂಟಂತ ನಾನು ನಿಮಗೆ ಆಲ್ರೆಡಿ ನಿಮಗೆ ಲೆಟರ್ ಮುಖಾಂತರ ನಿಮಗೆ ಕೊಟ್ಟಿದ್ದೇವೆ. ನಿಮ್ಮ ಥ್ರೂವಲ್ಲಿ ನೀವು ಇವರಿಗೆ ಕೊಟ್ಟಿದ್ದೀರಿ, ಇವರಿಂದ ತಹಶೀಲ್ದಾರಿಗೆ ಹೋಗಿ. ಸರ್ವೆ ನಂಬರ್ 226 226/2A ಅಲ್ಲಿ ನೋಡಿ 6 ಎಕರೆ 24-25 ಸೆನ್ಸ್ ಜಾಗ ಇದೆ. ನಮ್ಮ ಸರ್ಕಾರದ ಹೌದೌದು ಕರೆಕ್ಟ್ ಹೌದಾ? ಹೌದು ಮಾಡಿ ಹೌದು ಸರ್ ಇದೆ. ನಾವು ಹಾಗೂ ಸಾರ್ವಜನಿಕರು ಸಾಧಾರಣ ಒಂದು 200 ಮೆಂಬರ್ ಅವರು ಅರ್ಜಿ ಕೊಟ್ಟದ್ದು ಇದೆ. ಸಾರ್ವಜನಿಕ 226/2A ನಾವು ಮತ್ತು ಸಾರ್ವಜನಿಕರು ಸೇರಿ
ನಮ್ಮ ಕೋಟೆಕಾರ ಗ್ರಾಮ ಪಟ್ಟಣ ಪಂಚಾಯತ್ ಒಂದು ಸರಿಯಾದ ಕ್ರೀಡಾಂಗಣ ಇದೆ, ಬಯಲು ರಂಗಮಂಟಪ ಇದೆ. ನನ್ನ ವಾರ್ಡಲ್ಲಿ ಆಲ್ರೆಡಿ ಜಾಗ ಉಂಟು. ಇರುವಾಗ ನಾನು ಜಾಗ ತೋರಿಸಿದ್ದೇನೆ, ಇದನ್ನು ನಾವು ಅಲರ್ಟ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಅಂತ ನಾನು ಕೇಳ್ಕೊಂಡೆ. 2 ವರ್ಷ ಆಯಿತು. ಯಾಕೆ ಇದಕ್ಕೆ ಆನ್ಸರ್ ಬೇಕು, ಸಮಸ್ಯೆ ಇಲ್ಲ. ಉಪಸ್ಥಿತಿಯಲ್ಲಿ ನಾವು ಸರ್ವೆಗೆ ಬಂದಿದ್ವಿ. ಹೌದು, ಸರ್ವೆ ಬಂದು ಅದಕ್ಕೆ ಫಸ್ಟ್ ರೋಡ್ ಇಲ್ಲ ಅಂತ ಹೇಳಿದ್ರು. ಯಾವುದೇ ಪೀರಿಯಡ್ ಅಲ್ಲಿ ಯಾವುದೇ ಫೈಲ್ ರಿಸರ್ವ್ ಆಗಬೇಕಂದ್ರೆ ಸಮರ್ಪಕವಾದ ದಾರಿ ಇರುವುದು ಅತ್ಯಗತ್ಯ. ನಾಡ್ದು ದಿನ ನಿಮಗೂ ಅಂದ್ರೆ ಪಂಚಾಯತಿಗೂ ಬಾಡಿಗೂ ಯಾವುದೇ ಸಮಸ್ಯೆ ಬರಬಾರ್ದು. ದಾರಿ ವ್ಯವಸ್ಥೆ ಮಾಡಿಕೊಟ್ಟ ಅಲ್ಲಿ ಮಾಡಿಕೊಟ್ಟಂತ ಮಾನ್ಯ ತಹಶೀಲ್ದಾರ್ ತಮ್ಮಲ್ಲಿ ಅವತ್ತೇ ಹೇಳಿದ್ರು. ದಾರಿ ವ್ಯವಸ್ಥೆ ಆದ್ರೆ ನಮ್ಗೇನು ಸಮಸ್ಯೆ ಈಗ ದಾರಿ ವ್ಯವಸ್ಥೆ ಯಾರು ಮಾಡ್ಬೇಕು? ಜಾಗ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ. ಒಂದು ನಿಮಿಷ ಹೋಗುದು ಪಟ್ಟ ಜಾಗ ಇರುತ್ತೆ, ನಮ್ಗೆ ಗೊತ್ತಿದೆ. ಇಲ್ಲ, ನಾನು ಹೇಳ್ತೇನೆ ಕೇಳಿ. ನಿಮ್ಗೆ ನೀವು ಅದೇ ಹೇಳಿದ್ದು ಒಂದು ಕಡೆಯಲ್ಲಿ ಮಾತ್ರ ನೋಡಿರ್ಬೋದು. ಅದು ಪಟ್ಟ ಒಂದು ನಿಮಿಷ ನಾನು ನೋಡಿದ್ದೆ, ನಾವು ವಾರ್ಡಲ್ಲಿ ಇರುವ ಅದು ಪಟ್ಟ ಜಾಗ. ಅವರು ವರ್ಗ ಗುಂಪಿ ಅಂತ ಹೇಳ್ತಾರೆ 226/4. ಅದು 1 ಎಕರೆ 15 ಸೆಂಟ್. ನಾವು ಗೋಳಿ ಮರ ನೋಡಿದ್ದೇವೆ ಆ ಜಾಗ. ಅದು ವರ್ಗ ಗುಂಪಿ, ಅದು ನಾವು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಲಾಸ್ಟ್ ಟೈಮ್ ಸಾರ್ವಜನಿಕರಿಗೆ ಆ ಜಾಗೆಯಲ್ಲಿ ಅಲ್ಲ ಗುಂಕಿ ಅಂತ ಅವರ ಡಾಕ್ಯುಮೆಂಟ್ ರೈಟ್ಸ್ ಆಗಿದೆ. ಇದು ನಮ್ಮ ಸರಿ, ಒಂದು ನಿಮಿಷ. 226/2 ದಾರಿ 2 ಕಡೆಯಲ್ಲಿ ದಾರಿ ಇದೆ. ನಾನು ನಿಮಗೆ ತೋರಿಸ್ತೇನೆ, ನೀವು ಅಲ್ಲ ಅಂತ ನೀವು ಹೇಳಿದೆ. ನಾನು ದಾಖಲೆ ಪ್ರಕಾರ ಮಾತಾಡೋದು, ಗೊತ್ತಾಯ್ತು, ಅಂದ್ರೆ ಡಾಕ್ಯುಮೆಂಟ್ ಇದೆ ಎಲ್ಲ ಪ್ರಕಾರ ಮಾತಾಡೋದು. ಈ 226/2 6 ಎಕರೆ 23 ಸೆಂಟ್ಸಲ್ಲಿ ಆಲ್ರೆಡಿ ಸಾಧಾರಣ 1 ಎಕರೆ ಚಿಲ್ಲರೆಯನ್ನ ಈಗ ಅಕ್ರಮ ಸಕ್ರಮದಲ್ಲಿ ಪತ್ರ ಕೊಟ್ಟಿದ್ದಾರೆ ಆಲ್ರೆಡಿ ಅದೇ ಜಾಗ. ಈಗ ಅಲ್ಲಿ 5 ಎಕರೆ ಜಾಗ 4 ಎಕರೆ ಜಾಗ ಇದೆ. ನಾನು ಸಿಕ್ಕು ಅದರ ಹತ್ತಿರ 232 ಒಂದು ನಿಮಿಷ, ಅದರ ಹತ್ತಿರ 232/1 1 ಎಕರೆ 19 ಸೆಂಟ್ಸು. ಅದಕ್ಕೆ ತಾಗಿ ಇನ್ನೊಂದು ಜಾಗ ಇದೆ. ಹಾಗೆ ಅದೆಲ್ಲ ಸೇರುವಾಗ ಒಂದು 5.5 ಎಕರೆ ಜಾಗ ನಮಗೆ ಖಾಲಿ. ಅದು ಮಾಡಲಿದ್ದ ಭೂಮಿ, ಯಾವುದೇ ರೀತಿಯ ಕೃಷಿ ಇಲ್ಲ. ನೋಡಿದ್ರೆ ತೆಂಗು ಮರದಲ್ಲಿ ಕೊಡೋದು, ತೆಂಗಿನ ಮರ ಇದೆ ಮುಂದೆ. ಈ ಜಾಗ ನಾವು ಯಾಕೆ ಡೆವಲಪ್ ಮಾಡುವ? ಅಲ್ಲ, ನಾವೀಗ ಅರ್ಜಿ ಕೊಟ್ಟು 1 ವರ್ಷ 1-5ವರೆಗೆ ಅಲ್ಲ ಸರ್ವೆ ನಂತರ ನೋಡಿ, ನಿಮಗೆ ಗೊತ್ತಿರ್ಬೇಕು. ನೀವು ಒಂದು ಆಗಿದ್ರೆ ದಾರಿ ಉಂಟಾ ಇಲ್ವ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ನೀವು ಈಗ ನಮ್ಗೆ ಏನಂದ್ರೆ, ನಮಗೆ ಕೋಟೆಕಲ್ ಪಟ್ಟಣ ಪಂಚಾಯತಿಗೆ ಬಯಲು ರಂಗಮಂಟಪ ಮತ್ತು ಇದಕ್ಕೆ ಬೇಕಾದಂತ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು ಬೇಡ. ನೀವು ಅದರ ಬಗ್ಗೆ ಮಾಡಲೇಬೇಕು. ನಾನು ಅಲ್ಲಿ ನೋಡಿ ಅದೇ ಜಾಗೆ ಸಂಬಂಧಪಟ್ಟ ಅದಕ್ಕೆ ಆ ಜಾಗ ಇದೆ, ಅದರ ತಾಗಿ ಪಟ್ಟದ ಜಾಗ ಇದೆ. ಸಾಧಾರಣ 45 ವರ್ಷದಿಂದ ಅಲ್ಲಿ ಅದೇ ಜಾಗದಲ್ಲಿ ವಾಸಿಸಿದ್ದು ಅಲ್ಲೊಂದು 7-8 ಮನೆ ಇದೆ. 7-8 ಮನೆಯವರು ದಾರಿ ಬೇಕಂತ ಅವರಿಗೆ ದಾರಿ ಇಲ್ಲ. ಬೇರೆ ವರ್ಗ ಜಾಗೆ ಪಟ್ಟ ಇರುವುದಿಲ್ಲ. ಇದೇ ಜಾಗಿ ನಮ್ಮ ಗ್ರೌಂಡಿಗೆ ಮತ್ತು ಈ ಜಾಗೆಗೆ ಸಹ ಕನೆಕ್ಟ್ ಆಗುತ್ತೆ ನನ್ನ ಪ್ರಕಾರ. ಇನ್ನೊಮ್ಮೆ ನೋಡಿ, ಆವಾಗ ಅವರಿಗೆ 65 ವರ್ಷದಲ್ಲಿ ವಾಸಿಸುವ ಜನಗಳಿಗೆ ಸಹ ಒಂದು ಮೂಲಭೂತ ಸೌಕರ್ಯ ರಸ್ತೆ ಬೇಕೇ ಬೇಕು, ನೀರಿನ ಕನೆಕ್ಷನ್ಸ್ ಇಲ್ಲ. ಇದು ನಾವು ಇದೇ ಜಾಗ ಮುಖಾಂತರ ಮಾಡುವುದಲ್ಲ. ಯಾಕೆ ನೀವು ಡಿಲೇ ಮಾಡ್ತಿದ್ದೀರಿ? ಅದನ್ನು ತಹಶೀಲ್ದಾರ್ ಬಗ್ಗೆ ಕೇಳಿ, ಏನಾಗಿತ್ತು ಜಾಗ ಏನಾಗಿತ್ತು ಕೇಳಿ, ಅದ್ರ ಮಾಹಿತಿ ಬೇಕು. ಯಾವುದೆಲ್ಲ ಕೃತಾವಳಿ ಉಂಟು, ಮತ್ತೆ ದಾರಿ ವ್ಯವಸ್ಥೆ ಇದೆ, ಒಂದಷ್ಟು ಪಾಯಿಂಟ್ಗಳನ್ನ ಹಾಕಿ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಟ್ಟು ನನ್ನ ಹತ್ರ ರಿಪೋರ್ಟ್ ಬಂದಿತ್ತು. ಯಥಾಸ್ಥಿತಿ ರಿಪೋರ್ಟ್ ಕಳಿಸಿದೆ. ಇದೇ ರೀತಿ ಆಟಾಡಿಸಿ ನಮ್ಮಂತ ನಾವು ಜನಪ್ರತಿನಿಧಿಗಳು ನೀವು ಹೀಗೆ ಆಟಾಡಿಸಿದ ಅಧಿಕಾರಿಗಳು ಪಾಪ ಏನು ಗೊತ್ತಿದ್ದವ್ರು ಏನ್ ಮಾಡ್ಬೇಕು ಹೇಳಿದ. ಎಷ್ಟು ಸಮಯ ಮಾತಾಡ್ಬೇಕು ಅಂತ ಹೇಳಿ ಕಳೆದಿನೇ ಇಲ್ವಾ ಅಲ್ಲಿ ಸರ್. ಇನ್ನೊಂದು ಇದೆ ಸರ್ವೆ ನಂಬರ್ 222 9 ಎಕರೆ ಜಾಗೆ 9 ಅದೇ ಹಾಕಿ ಇನ್ನೊಂದು ಜಾಗ 9 ಎಕರೆ 94 ಸೆಂಟ್ ಜಾಗ ಉಂಟು. ಅದರಲ್ಲಿ ಈಗ ಅಕ್ರಮ ಸಕ್ರಮದಲ್ಲಿ ಸಾಧಾರಣ ಒಂದು 4 ಎಕರೆ ಹೋಗಿರ್ಬೋದು. ಇನ್ನೂ ಕೂಡ ಇದರಲ್ಲಿ ಅದರ 5 ಎಕರೆ ಉಂಟು. ನಾವು ನಿವೇಶನಕ್ಕೆ ಕೊಡ್ಬೋದು. ನಾನು ಎಲ್ಲದಕ್ಕೆ ಅರ್ಜಿ ಕೊಟ್ಟಿದ್ದೇನೆ. ಗೋಶಾಲೆ ಮಾಡ್ಬೋದು. ನಮ್ಮ ಯಾರಿಗೆ ಮಾಡೋದು? ಊರಿಗೆಲ್ಲ ಮಾಡೋದು. ಇದರ ಬಗ್ಗೆ ನೀವು ಲೇಟ್ ಮಾಡದೆ ಆದಷ್ಟು ಬೇಗ ಮಾಡಬೇಕು. ಮತ್ತೊಂದು ನೋಡಿ, ಕಡಲ್ ಕೊರತೆಗೆ ಒಂದು ಇಟ್ಟ ಜಾಗ 2019 ಗೊತ್ತಿದೆ, 1 ಎಕರೆ 42 ಸೆಂಟ್ ಜಾಗ. ಈ ಜಾಗ ಕೂಡ ಅದರಲ್ಲಿ 1 ಎಕರೆ 42 ಸೆಂಟ್ ಕಡಲ್ ಕೊರತೆಗೆ ಕ್ಯಾನ್ಸಲ್ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. ಸರ್ವೆ ನಂಬರ್ 300ಕ್ಕೆ ಬಗೆಹರಿಕೆ ಹೋಗಿ ಆ 1 ಎಕರೆ 42 ಸೆಂಟ್ ಯಾರಿಗೆ ನಿಜವಾಗಿ ನಿವೇಶನ ಇಲ್ಲ ಮತ್ತು ಅರ್ಜಿ ಹಾಕಿದ್ದು ತುಂಬಾ ಇದೆ ಅಂತ ಹೇಳ್ತೇವೆ. ಯಾರಿಗೆ ಕೊಟ್ಟಿದ್ದು ಗೊತ್ತಿದೆ.
ಕೊಡಲಿಲ್ಲ. ನನ್ನ ವಾರ್ಡಲ್ಲಿದ್ದಾರೆ, ತಂದೆ ತಾಯಿ ಇಲ್ಲ, ಒಂದು ಮಗಳು ಮಾತ್ರ, ಗಂಡ ಇಲ್ಲ, ತಾಯಿ ಮಾತ್ರ. ಮತ್ತೆ ಇಂಥವರಿಗೆ ನಾವು ಕೊಡುವ, ಪಾರದರ್ಶಿಗೆ ಕೊಡುವ. ನಾವಲ್ಲಿ ನಿವೇಶನಕ್ಕೆ ಇಟ್ಟು ಲಕ್ಷ ಮಾರುವ ವ್ಯಕ್ತಿ ನಾವಲ್ಲ, ಗೊತ್ತಾಯ್ತಾ? ನಾವೆಲ್ಲ ಒಟ್ಟು ಸೇರಿ ಅಂತ ವ್ಯಕ್ತಿಗಳಿಗೆ ಹುಡುಕಿ ಕೊಡುವ. ಕೋಟೆಕಾರ ಗ್ರಾಮದಲ್ಲಿ ಫಸ್ಟ್ ಯಾರಿದ್ದಾರೆ, ಜಾತಿ ಧರ್ಮ ಅದನ್ನ ನೋಡ್ಲಿಕ್ಕೆ, ನನ್ನ ಸಂಬಂಧ ಅದೇ ನೋಡಿ ಕರೆಕ್ಟ್ ಆಗಿ ಪಾರದರ್ಶಕರಿಗೆ ಕೊಡುವಂತ ವ್ಯವಸ್ಥೆ ನಾವು ಮಾಡಬೇಕು. ನಿಮ್ಮ ಸಹಕಾರ ಬೇಕು. ನೀವು ಡಿಲೇ ಮಾಡಿದಷ್ಟು ಉಂಟಲ್ಲ, ನಾವು ಆವಾಗ 5 ವರ್ಷ ಮುಗಿದೋಗ್ಬೇಕು. ಇಲ್ಲೇ ನನ್ನಿಂದ ಆಗಿದ್ದಲ್ಲ, ನನಗೆ ತಾಲೂಕು ಆಫೀಸ್ ನನ್ನ ಕೆಲಸ ನಾನು ಮಾಡ್ಬೋದು, ಸರ್ವೆ ಕೆಲಸ, ತಾಲೂಕು ಆಫೀಸ್ ಕೆಲಸ ಬಟ್ ಈ ಕೋರಿಕೆಯ ಮೇರೆಗೆ ನಾನು ಮತ್ತೊಮ್ಮೆ ಫೈಲ್ ವಾಪಸ್ ತಗೊಂಡು ಮತ್ತೊಮ್ಮೆ ಸರ್ವೆ ಮಾಡಿಸುವ ಆದಷ್ಟು ಎಷ್ಟು ಸಾಮಾನ್ಯ ಹೊರಗೆ ನಾನು ಹೊರಡ್ತೇನೆ. ಎಲ್ರಿಗೂ ಥ್ಯಾಂಕ್ಸ್. ಹೌದು ಸರ್. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯಾಧಿಕಾರಿ ಅವರು ಒಂದು ನಿಮಿಷ, ಈಗ ಅಜೆಂಡಾದಲ್ಲಿ ಜಂಪ್ ಮಾಡಿ ವಿಷಯಕ್ಕೆ ಹೋಗುದಾ ಅಲ್ಲ ಅವರನ್ನು ಕಳಿಸುದಾ ಹೇಗೆ ಇದ್ರೆ ಅಂತ ಹೇಳಿದ್ರೆ ಅಜೆಂಡಾದಲ್ಲಿ ಆ ವಿಷಯ ತಂದಿದ್ದೀರಲ್ಲ, ನೀವು ಚರ್ಚೆ ಮಾಡಲೇಬೇಕಲ್ಲ. ಅದಕ್ಕೆ ಹೇಳಿದ್ದು ನಾನು ನೀವು ನಿಲ್ಬೇಕಂತ. 19 ಅಲ್ಲಿ ಅನಧಿಕೃತವಾಗಿ ಮನೆ ಕೊಟ್ಟಗಾರ ಪಟ್ಟಣ ಪಂಚಾಯತ್ ಆದ್ರಿಂದ ಮುಖ್ಯಾಧಿಕಾರಿಗೆ ಬರ್ತಾರೆ. ಆದರೆ ಅಜೆಂಡಾದಲ್ಲಿ ಇನ್ನೊಂದಿದೆ, SS ಉಲ್ಲಾಲ್ ಅವರು ಡೋರ್ ನಂಬರ್ ಕೊಟ್ಟು ಅದು ಸಹ ನಮಗೆ ವ್ಯಾಪ್ತಿಗೆ ಅದು ಖಾಸಗಿಯಿಂದ ಅವರು ಅದಕ್ಕೆ ನಮ್ಮ SS ಉಲ್ಲಾಲ್ ಅವರಿಗೆ ಮೊದಲು ಮೋನಪ್ಪ ಪೂಜಾರಿ ಮತ್ತೆ ಶೀನಾ ಶೆಟ್ಟಿ ಅಂತ ಅವರು ಸೇಲ್ ಮಾಡಿದ್ದಾರೆ. ಕೆಲವು ಶೀನಾ ಶೆಟ್ಟಿ ಅವರು ಸೇಲ್ ಮಾಡಿದ್ದು ಬ್ಯಾಂಕ್ ಲೋನ್ ಎಲ್ಲ ಆಗಿದೆ. ಹೀಗಾಗಿ ಡೋರ್ ನಂಬರ್ ರದ್ದು ಮಾಡಬೇಕಂತ ಹೇಳಿ ಅಜೆಂಡಾದಲ್ಲಿ ಲೆಟರ್ ಬಂದಿದೆ ಅಂತ ಹೇಳಿ ಇಟ್ಟಿದ್ದಾರೆ. ಅದಕ್ಕೆ ಈ ಒಂದು ಅವಶ್ಯಕತೆ ಇದೆ. ಪಟ್ಟ ಜಾಗ ನಮಗೆ ಬರುದಿಲ್ಲ, ಸ್ವಲ್ಪ ಒಂದು 4 ಗಂಟೆ ನಿಂತ್ರೆ ಅದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ತಮ್ಮ ಹತ್ರ ಕೇಳ್ಬೋದಲ್ಲ, ಆ ವಿಷಯಕ್ಕೋಸ್ಕರ. ಆದ್ರೂ LRT ಆಗಲಿ ಡಿಕ್ಲರೇಷನ್ ಆಗಲಿ ತಮ್ಮ ಬಳಿಗೆ ಆ ಕೇಸು ಮಾಹಿತಿ ನೀವು ಕೊಡ್ಲೇಬೇಕಲ್ಲ. ವಿಷಯ ಸಂಖ್ಯೆ 2 ಸ್ಥಾಯಿ ಸಮಿತಿ ರಚನೆ ಮಾಡಬಹುದು. ನಮ್ಮ ಎಂಟಕ್ಕೆ ಹೋಗಿದೆ ಅವರು. ಅಲ್ಲ, ಎಲ್ಲರ ಅನುಮತಿ ಇದ್ರೆ ಮುಖ್ಯಾಧಿಕಾರಿ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ತಾವು ಒಂದು ಕಡೆಯಲ್ಲಿ ಪಟ್ಟಣ ಪಂಚಾಯತ್ ಆಡಳಿತವನ್ನು ನಿರ್ವಹಿಸಿದವರು, ನೀವು ಡೈರೆಕ್ಟ್ ಆಗಿ ಜಂಪ್ ಮಾಡಲಿಕ್ಕಿಲ್ಲ. ಆದರೂ ಅವರು ಹೋಗ್ತಾರೆ, ಆದರೆ ಎಲ್ಲರ ಸದಸ್ಯರ ಅನುಮತಿ ಇದ್ರೆ ಮಾತ್ರ ನೀವು ಅದನ್ನು ಜಂಪ್ ಮಾಡಬೇಕು. ವಿಷಯ ಹೋದ್ಲಾ ಎಲ್ಲ ಒಪ್ಪಿಗೆ ಅಂತ ಹೇಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೋಟೆಕಾರ ಗ್ರಾಮದ ಸರ್ವೆ ನಂಬರ್ 248/7 ಮತ್ತು ಸರ್ವೆ ನಂಬರ್ 249/14ರಲ್ಲಿರುವ ಜಮೀನಿನಲ್ಲಿ ಅನಧಿಕೃತವಾಗಿ ರಚಿಸಲಾದ ಕಟ್ಟಡಗಳ ಪರವಾನಿಗೆ ಕಟ್ಟಡ ನಂಬರ್ ರದ್ದುಪಡಿಸುವಂತೆ SS ಉಲ್ಲಾಲ್ ಅವರ ಪರವಾಗಿ ಜನರಲ್ ಪವರ್ ಆಫ್ ಅಥಾರಿಟಿ ವಾಸ್ತವ ಶೆಟ್ಟಿ ಬಿಂದು ಲಕ್ಷ್ಮಣ್ ಶೆಟ್ಟಿ ಕಾಪುರ್ ಅವರ ಮನವಿಯ ಕುರಿತು ಈಗ ಮುಖ್ಯಾಧಿಕಾರಿ ಅವರು ಈಗ ಈ ವಿಷಯವನ್ನು ಅಜೆಂಡಾಕ್ಕೆ ತಂದಿದ್ದೀರಲ್ಲ, ಸರಿ ಅಲ್ಲ? ಈಗ ಅಜೆಂಡಾಕ್ಕೆ ತರುವುದಕ್ಕಿಂತ ಮುಂಚೆ ತಾವು ಇದರ ಬಗ್ಗೆ ಯಾವ ರೀತಿ ಪ್ರಿಪೇರ್ ಆಗಿದೆ? ಇದು ಇವತ್ತು ನಿನ್ನೆ ವಿಷಯ ಅಲ್ಲ. ಇದು ಇದರಲ್ಲಿ ಸದಾ ಹತ್ತಿರದಲ್ಲಿ 3 ಜನರಿಗೆ ಬರ್ತದೆ. ಮಾನ್ಯ ಹರೀಶ್ ರಾವ್ ಅವರು ಇದ್ದಾರೆ, ಅವರ ವ್ಯಾಪ್ತಿಗೆ ಬರ್ತದೆ, ನನ್ನ ವ್ಯಾಪ್ತಿಗೂ ಬರ್ತದೆ. ಮಾನ್ಯ ಅಧ್ಯಕ್ಷರು ಆ ವ್ಯವಸ್ಥೆ ಅಡಿಯಲ್ಲಿ ಇದ್ದಾರೆ, ಅವರ ಮನೆ ಕೂಡ ಅದರಲ್ಲಿ ಬರ್ತದೆ. ಅವರ ಹತ್ರ ಒಂದು ಕೇಳಿದ್ದೀರಾ ಅಜೆಂಡಾಕ್ಕೆ ತರುವಾಗ? ಈ ಬಗ್ಗೆ ನೋಟಿಸ್ ಬಂದಿರೋದನ್ನ ನಿಮ್ಮ ಹತ್ರ ಕೌನ್ಸಿಲರ್ ಅವರ ಹತ್ರ ತಿಳಿಸಿದಾರ? ಇದನ್ನ ಏನಾದ್ರೂ ಮಾಹಿತಿ ಬಂದಿದ ನಿಮಗೆ? ಬರಲಿಲ್ಲ, ನಿಮ್ಗೆ ಬಂದಿದ? ನಮ್ಗೆ ಬರ್ಲಿಲ್ಲ. ಬರದೆ ಬೇರೆ ಬಂದದ್ರಿಂದ ನಾವು ಬಂದು ಇಲ್ಲಿ ಚೆಕ್ ಮಾಡಿ ನಮ್ಗೆ ಅಧಿಕೃತವಾಗಿ ಅದು ತಿಳಿಸಿಲ್ಲ. ಹೇಳಿದೆ ಇಂಥ ಸಮಸ್ಯೆ ಇದನ್ನು ಗಂಭೀರ ಅದನ್ನು ಬಂದ ಕೂಡಲೇ ನಾವು ಸದಸ್ಯರ ಹತ್ರ ತಿಳಿಸ್ಬೇಕಂದ್ರೆ ಇದಕ್ಕಿಂತ ಮುಂಚೆ ಕೂಡ ನಾವು ಹೇಳಿದ್ದೇವೆ. ಇದು ಕೂಡ ನಮ್ಮ ಗಮನಕ್ಕೆ ಇವರು ತಂದಿರಲಿಲ್ಲ. ಹಾಗೆ ಇದು ಒಂದು ವೇಳೆ ಈಗ ಹಿಂಬರ ಹಾಕೊಡ್ಬೇಕಲ್ಲ, ಅದಕ್ಕೆ ಬೇಕಾಗಿ ನಾವು ಚರ್ಚಿಸಿದ್ರೆ ಒಳ್ಳೇದಲ್ವಾ? ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿದೆ. ಅದನ್ನು ಮೂಲ ಹುಡುಕ್ಲಿಕ್ಕೆ ಹೋದ್ರೆ 1 ದಿನ ಅಲ್ಲ, ಅದು ಬೇಕಾದಷ್ಟು ಸಮಯ ಬೇಕಾಗ್ಬೋದು. ಈಗ ನಮ್ಗೆ ಈಗ
ಅದಕ್ಕೋಸ್ಕರನೇ ಸಭೆಯಲ್ಲಿ ಸಭೆ ನಿರ್ಣಯ ತಗೊಳ್ಳುವಾಗ ಸಭೆ ನಿರ್ಣಯಕ್ಕಿಂತ ಸುಲಭ ಇದೆಯಲ್ಲ. ಮುಂಚೆ ಇದಕ್ಕಿಂತ ಮುಂಚೆ ಕೊಟ್ಟಿದ್ರಲ್ಲ, 123 ಮನೆಗೆ ಅವರು ಕೊಟ್ಟಿದ್ರು. ಅದಕ್ಕೋಸ್ಕರ ಅಲ್ಲಿ ಸಮಿತಿ ಆಗಿದೆ. ಯಾವುದು ಹೋರಾಟ ವಾಸಸ್ಥಳ ಹೋರಾಟ ಸಮಿತಿ ಸಮಿತಿ ಮಾಡಿದ್ದಾರೆ. ಅದರ ಬಗ್ಗೆ ಆ ಸಮಿತಿ ವರದಿ ಅಲ್ಲಿ ಲೆಟರ್ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮನೆಯನ್ನು ಏನು ಮಾಡಬಾರ್ದು ಅಂತ ಲೆಟರ್ ಕೊಟ್ಟಿದ್ದಾರೆ ಎಲ್ಲ. ಯಾಕಂದರೆ ನಾವೆಲ್ಲ ಮೂಲಭೂತ ಸೌಕರ್ಯವನ್ನು ನಾವೀಗ ಕೊಟ್ಟಿದ್ದೇವೆ. ಅದಕ್ಕೆ ಒಂದು ಲೀಗಲ್ ಒಪಿನಿಯನ್ ನಾವು ತಗೊಳ್ಬೇಕು. ಈ ಸಭೆಗೆ ಹಿಡಿದಕ್ಕಿಂತ ಮುಂಚೆ ನಾವು ತಗೊಳ್ಬೇಕಿತ್ತು ಲೀಗಲ್ ಒಪಿನಿಯನ್. ಅಡ್ವೊಕೇಟ್ ಏನು ಹೇಳ್ತಾರೆ ಮೊನ್ನೆ ಸದಸ್ಯರಿಗೆ ಅದರ ಒಂದು ಲೀಗಲ್ ಒಪಿನಿಯನ್ ತಗೊಳ್ಬೇಕು, ಹೌದಲ್ವಾ? ತಗೊಳ್ಳೋದು ಏಕಾಏಕಿ ಸಭೆಗೆ ಇಟ್ಟಿದ್ದಾರೆ. ಮೊನ್ನೆ ಅಧ್ಯಕ್ಷ ನೀವಾದ್ರೂ ಒಂದು ನೋಡ್ಬೇಕಿತ್ತು, ಸಭೆಗೆ ಇಡೋಕ್ಕಿಂತ ಮುಂಚೆ ಅದರ ಬಗ್ಗೆ ಲೀಗಲ್ ಒಪಿನಿಯನ್ ಕೇಳಬೇಕು. ಲೀಗಲ್ ಒಪಿನಿಯನ್ ನಮಗೆ 2023ರಲ್ಲಿ ನಾವು ತೆಗೆದಿದ್ದೇವೆ, ಹೌದಾ? ಇನ್ನೊಮ್ಮೆ ಬೇಕಿದ್ರೆ ಕೇಳುವ, ಇಲ್ಲದಿದ್ರೆ ಅಲ್ಲ ಅಲ್ಲ ಈಗ ತೆಗ್ದಿದೆಯಲ್ಲ ಹೌದಲ್ಲ ಸರ್, ಯಾಕಂದ್ರೆ ತೆಗ್ದಿದೆಯಲ್ಲ ಅದ್ರ ಬಗ್ಗೆ ಏನು ಉಂಟು ಓದಿ ಹೇಳಿ. ಯಾಕಂದ್ರೆ ಮತ್ತೆ ಸಮಸ್ಯೆ ಇಲ್ಲಲ್ಲ. ಮನೆ ಸದಸ್ಯರು ಲೀಗಲ್ ಒಪಿನಿಯನ್ ಹೇಗೆ ಉಂಟು ಅದ್ರ ಬಗ್ಗೆ ಕೊಡ್ಬೋದಲ್ಲ, ಅದನ್ನು ಸಭೆಗೆ ಓದಿ ಹೇಳಿ ಮುಖ್ಯಾಧಿಕಾರಿಗಳು. ಅಲ್ಲ, ಸಾಮಾನ್ಯ ಸಭೆಗೆ ಒಂದು ವೇಳೆ ಬರದಿದ್ರೆ ಆ ವಾರ್ಡಿನ ಕೌನ್ಸಿಲರಿಗೆ ಕೂಡ ಈ ವಿಷಯದ ಬಗ್ಗೆ ಗೊತ್ತಿಲ್ಲ. ಆ ಜನರಿಗೆ ಕೂಡ ಒಂದು ತಪ್ಪು ಅಭಿಪ್ರಾಯ ಹೋಗ್ತೇವೆ, ನಾವು ಹೇಳಿ ಮಾಡ್ತೇವೆ. ಹೌದು, ಅದಕ್ಕೆ ಗೊತ್ತಾದ್ರೆ ಒಳ್ಳೇದಲ್ವಾ? ಇದೇ ಜಮೀನಿಗೆ ಸಂಬಂಧಪಟ್ಟ 2021 ಅದೊಮ್ಮೆ ಕೋಟೆಕಾರ ಪಟ್ಟಣ ಪಂಚಾಯತಿಯಿಂದಲೇ ಆ ಜಾಗೆಯಲ್ಲಿ ಇಲ್ಲ ಖಾಲಿ ಇದೆ ಅಂತ ಉದ್ದೇಶ ಇದೆ. ಅದೇ ಉದ್ದೇಶ. ಎಷ್ಟು ಮನೆ ಇದೆ ಅಂತ ಹೇಳ್ತಾರೆ. ನಾನಲ್ಲಿ ಊರಿಗೆ ಬಂದದ್ದು ಒಂದು 7-8 ವರ್ಷಕ್ಕಷ್ಟೇ. ನೀವು ಅಲ್ಲೇ ಇದ್ದವರು, ನಿಮ್ಮ ಮನೆ ಕೂಡ ಇದಕ್ಕೆ ಅವ್ರು ಹೇಳಿದಾಗೆ ಸಂಬಂಧಪಟ್ಟ ತೊಂದರೆಯಲ್ಲಿದೆ. ಇದು ಖಾಲಿ ಜಾಗೆ ಅಂತ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ಯಾವ ಅಧಿಕಾರಿ ಕೊಟ್ಟಿದೆ ನಿಮಗೆ? ನಿಮ್ಮ 2021 ಹೌದು, ನಮಗೆ ಅಂದ್ರೆ ಅವರು ನಮಗೆ ಖಾಲಿ ಜಾಗ ಅಂತ ಇಲ್ಲಿಗೆ ನಮಗೆ ಲೆಟರ್ ಬಂದದ್ದು. ಅಂದ್ರೆ ನಮ್ಮ ಪಟ್ಟಣ ಪಂಚಾಯತ್ಗೆ 2021ರಲ್ಲಿ ಅಲ್ವಾ? ಇದರಲ್ಲಿ ಯಾವುದೇ ವಾಸ ಮನೆಗಳಿಲ್ಲ ಅಂತ. ಈಗ ಅದೇ 43 ಮನೆಗಳಿಗೆ ಡೋರ್ ನಂಬರ್ ಅನ್ನು ರದ್ದು ಮಾಡ್ಬೇಕಂತ ಕೊಟ್ಟಿದ್ದಾರೆ. ಹೌದಾ? ಪಂಚಾಯತಿಂದ ಲೆಟರ್ ಕೊಟ್ಟಿದ್ದಾರೆ. ಪಂಚಾಯತ್ ಖಾಲಿ ಮನೆ ಅಂತ ಪಂಚಾಯತಿಂದ ಲೆಟರ್ ಖಾಲಿ ಜಾಗ ಅಂತ ಹೇಳಿ ಈಗ ಅವರನ್ನು ಕನ್ವರ್ಷನ್ ಕೂಡ ಮಾಡಿದ್ದಾರೆ. ಹೌದಾ? ಅದರಲ್ಲಿ ಈಗ 120 ಮನೆಗಳು ಉಂಟು ಅನ್ನೋದ್ರಲ್ಲಿ ಯಾವುದೇ ಮೆನ್ಷನ್ ಮಾಡಿಲ್ಲ. ಇದಕ್ಕೆ ಹಿಂಬರ ಕೊಟ್ಟಿದ್ದಾರೆ ಆ ಟೈಮಲ್ಲಿ 2021 ಕೊಟ್ಟಿರ್ಲಿಕ್ಕಿಲ್ಲ. ಆ ಟೈಮಲ್ಲಿ ಅವಧಿ ಮುಗಿತಾಗಲಿ. ಹೌದು, ಬಂದಿದೆ. ಪಂಚಾಯತಿಂದ ಕೊಟ್ಟಿಲ್ಲ ಖಾಲಿ ಜಾಗ. ಅವರು ನಮಗೆ ಖಾಸಗಿ ಅರ್ಜಿ ಕೊಟ್ಟದ್ದು. ಅದು ಸಿಂಗಲ್ ಸೈಟ್ಗೆ ಟೆಕ್ನಿಕಲ್ ಟೆಂಪರರಿ ಪರ್ಮಿಷನ್ ಸರ್ ಗೊತ್ತೇ ಸಬ್ಜೆಕ್ಟ್ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಸರ್ವೆ ನಂಬರ್ 182/1ರಲ್ಲಿ 1.96 ಎಕರೆ, ಸರ್ವೆ ನಂಬರ್ 182/2ರಲ್ಲಿ 7.30 ಎಕರೆ ಸರ್. ಸರ್ವೆ ನಂಬರ್ 183/1 P1ರಲ್ಲಿ 9.99 ಎಕರೆ, ಸರ್ವೆ ನಂಬರ್ 190/4ರಲ್ಲಿ 2.86 ಎಕರೆ, ಸರ್ವೆ ನಂಬರ್ 191/1ರಲ್ಲಿ 18.17 ಎಕರೆ, ಸರ್ವೆ ನಂಬರ್ 191/2ರಲ್ಲಿ 0.46 ಎಕರೆ, ಸರ್ವೆ ನಂಬರ್ 191/3ರಲ್ಲಿ 0.10 ಎಕರೆ, ಸರ್ವೆ ನಂಬರ್ 191/4ರಲ್ಲಿ 0.10 ಎಕರೆ ಸ್ಥಳ, ಸರ್ವೆ ನಂಬರ್ 191/5ರಲ್ಲಿ 11.50 ಎಕರೆ, ಸರ್ವೆ ನಂಬರ್ 191/6ರಲ್ಲಿ 0.08 ಎಕರೆ, ಸರ್ವೆ ನಂಬರ್ 191/7ರಲ್ಲಿ 0.10 ಎಕರೆ ಸ್ಥಳ, 191/8ರಲ್ಲಿ 0.15 ಎಕರೆ, 248/7ರಲ್ಲಿ 2.95 ಎಕರೆ, 249/4 P1ರಲ್ಲಿ 3.93 ಎಕರೆ ಸ್ಥಳದಲ್ಲಿರುವ ಕಟ್ಟಡದ ಮಾಲಕತ್ವವನ್ನು ಬದಲಾವಣೆ ಮಾಡುವ ಕುರಿತು ಅಂತ ಅಂದರೆ ಅವತ್ತು ಅರ್ಜಿ ಕೊಟ್ಟಿದ್ದು 2023ರಲ್ಲಿ. ಅದರ ಬಗ್ಗೆ ನಾವು ನಮ್ಮ ಕಾನೂನು ಸಲಹೆಗೆ ನಮ್ಮ ಲಾಯರ್ಗೆ ಕಳಿಸಿಕೊಡುವಾಗ ನಮ್ಮ ಲಾಯರ್ನವರು ನಮಗೆ ರಿಟರ್ನ್ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವರ ಅರ್ಜಿಯನ್ನು ಪರಿಶೀಲಿಸಲಾಗಿ ಈಗಾಗಲೇ ದಾಖಲೆ ಆಗಿರುವುದನ್ನು ಬದಲಾಯಿಸಲು ಕಾನೂನಿನಲ್ಲಿ ಅವಕಾಶ ಇರುವುದಿಲ್ಲ ಆದುದರಿಂದ ನೀವು ನಮ್ಮ ಕೋರ್ಟ್ ಆದೇಶವನ್ನು ಪಡೆಯಬೇಕಾಗಬಹುದು ಎಂದು ಈ ಮೂಲಕ ಅವರಿಗೆ ಇನ್ವೆಸ್ಟ್ಮೆಂಟ್ ಕೊಡಿ ಅಂತ ಕೊಟ್ಟಿದ್ದಾರೆ. ಅದರಿಂದ ನಾವು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದೇವೆ ಅವರಿಗೆ. ತರದಿದ್ರೆ ಮಾನ್ಯ ಸದಸ್ಯರಿದ್ದಾರೆ, ಇಲ್ಲಿ ಮತ್ತೊಬ್ಬರು ಸದಸ್ಯರಿದ್ದಾರೆ, ನೀವಿದ್ದೀರಿ, ಮುಖ್ಯಾಧಿಕಾರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ. ಕರೆದು ಹೇಳುದು ಹೀಗೆ ಬಂದಿದೆ ಲೆಟ್ರು, ನಮ್ಮ ಲೀಗಲ್ ಇದಕ್ಕೆ ಈ ರೀತಿ ನಾವು ಕೊಡುವ. ಅಲ್ಲ, ಇನ್ನೂ ಕೂಡ ಕೊಟ್ಟು ಬಿಟ್ಟು ಅದನ್ನೇ ನಾನು ಕೇಳಿದೆ.
ಅದರಲ್ಲಿ ಬೇರೆ ಏನು ಚರ್ಚೆ ಇಲ್ಲ ಇದಕ್ಕೆ. ಇದ್ದಾರೆ ಈಗ ಹೊಸತ್ತು ಎಲ್ಲ ಸದಸ್ಯರು, ಇವರಿಗೆ ಇದರ ಬಗ್ಗೆ ಏನಂತ ಗೊತ್ತಿರ್ಲಿಕ್ಕಿಲ್ಲ. ಇನ್ನೂ ಕೂಡ ಇದರ ಬಗ್ಗೆ ಇನ್ನೂ ಕೂಡ ಮುಂದೆ ಹೋಗ್ಬಹುದು. ಅದಕ್ಕೊಂದು ವಿಷಯ ಕೂಡ ಎಲ್ಲರಿಗೆ ಗೊತ್ತಾಗ್ತದಲ್ಲ. ಅದನ್ನು ಆಗಿನ ನಾವು ಹೇಗೆ ಲೀಗಲ್ ಒಪಿನಿಯನ್ ಅವತ್ತು ಒಂದು ತೆಗೆದಿಲ್ಲ, ಅದನ್ನೇ ಕ್ಲಬ್ ಮಾಡಿ ಸರಿ ಹಾಗೆ ಮಾಡಿ. ಮತ್ತೊಂದು ಇದಕ್ಕೆ ಇದೇ ಮುಂದಕ್ಕೂ ಹೇಳು, ಈ ಜಾಗದ ಬಗ್ಗೆ ಯಾವುದಾದ್ರೂ ಅವರು ವ್ಯಾಜ್ಯ ಕಳಿಸಿದ್ರು, ಅವರು ಲಾಯರ್ ಮುಖಾಂತರ ನೋಟಿಸ್ ಕಳಿಸಿದ್ರು, ನಾವು ಇದರ ಬಗ್ಗೆ ಯಾವ ಕ್ರಮ ಕೈಗೊಳ್ಳದಿದ್ರು ಪೂರ್ತಿ ಸಭೆಗೆ ಒಂದು ತಿಳಿಸಿ, ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಮೂರು ಸದಸ್ಯರು ಬರ್ತಾರೆ. ಒಂದು ಅದುವೆ ಭಾಗದ ಅಧ್ಯಕ್ಷರಿದ್ದಾರೆ, ಮತ್ತೊಂದು ಮಾನ್ಯ ಸ್ಥಳೀಯ ಸದಸ್ಯರು ಇಬ್ಬರು ಇದ್ದೇವೆ. ಅವರಿಗೆ ಒಂದು ಕುಟುಂಬ ಮಾಹಿತಿಯನ್ನು ತಿಳಿಸಬೇಕು ಅಂತ ನಾನು ಹೇಳಿದ್ದೇನೆ ಅಧಿಕಾರಿ ಅವರು ಅಂದ್ರೆ ಆ ವಾರ್ಡಿನವರಿಗೆ ಒಂದು ತಿಳಿಸಬೇಕಾ ಅಂತ. ಅದು ಇವರ ಕಡೆಯಿಂದ ಆಗ್ಲಿಲ್ಲ. ಇನ್ನು ಮುಂದೆ ಅವರು ಸರಿ ಮಾಡ್ತಾ ಹೋಗ್ಬೇಕು ಅದನ್ನ. ನೆಕ್ಸ್ಟ್ ಹೇಗೆ ಸೊಲ್ಯೂಷನ್ ಅಂತ ಬೇಕಲ್ಲ, ಒಂದು ಎಂಡ್ ಅಂತ ಬೇಕಲ್ಲ. ಯಾಕಂದ್ರೆ ನೀವು ನೋಡಿದ್ರೆ ಕೂತ್ಕೊಂಡು ಮಾತಾಡುವ, ಆಮೇಲೆ ಅವರನ್ನೆಲ್ಲ ಕರೆಸಿ ಮತ್ತೆ ಮಾತಾಡುವ. ಖಂಡಿತ. ಅಲ್ಲ, ಯಾಕಂದ್ರೆ ಗೊತ್ತಿರ್ಬೋದು 2-3 ಸರಿ 3-4 ಸರಿ ಸೆಟಲ್ಮೆಂಟ್ಗೆ ಬಂತು ಮಾತ್ರ. ಒಂದು ಕಾರಣ 140 ಕಡಿಮೆಯಲ್ಲಿ 120 140 ತನಕ ಮನೆ ಉಂಟು. ಒಂದೇ ಒಬ್ಬರ ಜಾಗ 12 ವರ್ಷ ಅವರು ಕೂತ್ಕೊಂಡಿದ್ದಾರೆ. ಆ ಲ್ಯಾಂಡ್ ಪವರ್ ಆಕ್ಟ್ ಅವರನ್ನು ಬಿಟ್ಟು ಹೋಗುದು. ಆದ್ರಿಂದ ಒಂದೇ 1 ಇಂಚು ಜಾಗ ಅದನ್ನು ಬಿಟ್ಟು ಬೇರೆ ಅವರು ಖಾಲಿ ಜಾಗ ಉಂಟಾ ಏನಿದ್ರು ಏನು ಮಾಡುದಿದ್ರು ಆ ಡಾಕ್ಯುಮೆಂಟ್ ಅವರ ಹೆಸರಿಗೆ ಮಾಡಿ ಕೊಟ್ಟು ಉಳಿದ ಜಾಗವನ್ನು ಏನ್ ಬೇಕಿದ್ರು ಮಾಡಿ ಅಷ್ಟೇ. ಮತ್ತೆ ಅದರಲ್ಲಿ ಬೇರೆ ಬೇರೆ ಲಾಬಿ ಬೇರೆ ಈ ತೀರ್ಮಾನಕ್ಕೆ ಅಲ್ಲ ಅಂತ ಏನೇ ಲಾಬಿ ಇದ್ರು ಏನೇ ಇದು ಮಾಡಿದ್ರು ಕೂತ್ಕೊಂಡಿದ್ದಾರೆ ಯಾರು ಅವರಿಗೆ ಎಷ್ಟು ಜಾಗ ಉಂಟು ಈಗ ನಾನು ನನಗೆ ಆ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದೆ. ಅದೇ ಅದು ಮಾತ್ರ ರೋಡ್ ಹೋಗಿದೆ, ಕಂಪ್ಲೀಟ್ ರೋಡ್ ಹೋಗಿದೆ, ಫೋಟೋ ಕಂಪ್ಲೀಟ್ ಅವರಿಗೆ ವ್ಯವಸ್ಥೆ ಸರಿಯಾಗಿ ಈಗ ಆ ಜಾಗ ಮಣ್ಣಲ್ಲಿ ಮಾಡಬೇಕಲ್ಲ. ಈ ಸೆಪ್ಟೆಂಬರ್ ತಿಂಗಳು ಮಾತ್ರ ನಾನು ಹೇಳ್ತೇನೆ, ನಮ್ಮ ಖರ್ಚಿಗೆ ಮಂಜೂರಾತಿ ನಿಮ್ಮ ಗುರಿ ಏನಾದರೂ ಯಾರಾದ್ರೂ ಹೋಗಿ ಹೇಳಿ. ಅದರಲ್ಲಿ ಇತರ ಸಾಮಾನ್ಯ ವೆಚ್ಚ ಅಂತ ಹಾಕಿದ್ದೀವಿ. ಒಂದು ಇದರಲ್ಲಿ ನೀವು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ, ಬರೀ 2 ತಿಂಗಳಿಂದ ನೀವು ಇಲ್ಲಿ ಅಂತ ಕೊಟ್ಟಿದ್ದೀರಿ. ನಾವು 2.5 ವರ್ಷದಿಂದ ಏನೆಲ್ಲ ಆಗಿದೆ ಏನಾಗಿದೆ ನಮಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಮುಂದಿನ ಸಾಮಾನ್ಯ 2.5 ವರ್ಷ ನಮ್ದು ಯಾವ ಅವಧಿ ಬೇರೆ ಯಾರಾದ್ರೂ ಚರ್ಚೆ ಮಾಡಲಿಕ್ಕೆ ಸದಸ್ಯರೇ ಚರ್ಚೆ ಮತ್ತೆ ಮಾಡುವ ವಿಷಯ ಇಷ್ಟಮೇ ಅದು ಪ್ರಶ್ನೆ ನಾವು ಬಂದರೆ ಆಗ್ಬೋದು. ಸರಿಯಲ್ಲ ಗಣಪತಿ ಕಲೆಕ್ಷನ್ ಕೊಟ್ಟು ಈ ಸರ್ತಿ 26 ಲಕ್ಷ ಕಟ್ಟಿದ್ದೇವೆ. ಬಾಕಿ ನಮಗೆ ಇಬ್ಬರು ಸರ್ಕಾರದ ಈ ಟೆಂಪರರಿ ಕಲೆಕ್ಷನ್ ಅಮೌಂಟ್ ನಾವು ನಮ್ಮ ಮಾಡಿದ್ದೇವೆ 25 ಲಕ್ಷ ಕೊಟ್ಟು ಕಟ್ಟಿದ್ದೇವೆ. ಅದು ನಾವು ಮುಂದಕ್ಕೆ ನಮ್ಮೆಲ್ಲ ಯಾಕೆ ಹೋಗಿದೆ ಈಗ ನೋಡಿ, ಕೆಲವು ದಿನದಲ್ಲಿ ನಾವು ಇದಕ್ಕೆ ಮಾರ್ಕ್ ಮಾಡಿದ್ದೇವೆ. ಅದರ ಬಗ್ಗೆ ಸರಿಯಾದ ಮಾಹಿತಿ ಕೊಡಬೇಕು. ನಾವೇನು ಪರ್ಮನೆಂಟ್ ಮಾಡಿದ್ರೆ ನಮಗೆ ಸರ್ಕಾರದ ಮೇಲೆ ಟೆಂಪರರಿ ಕಲೆಕ್ಷನ್ ಯಾವುದಕ್ಕೆ ಇದಕ್ಕೆ ಯಾವುದಕ್ಕೆ ನಮ್ಮ ನೀರಿನ ಸಮಸ್ಯೆ ಈಗ ಕಂಡು ಮಾಡ್ತಾರೆ. ಅದನ್ನು ಪರ್ಮನೆಂಟ್ ಮಾಡಿದ್ರೆ ಅಲ್ಲ ಮಾನ್ಯ ಮುಖ್ಯ ಅಧಿಕಾರಿಗಳು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಯಾಕಂದ್ರೆ ಈ ಟಿಸಿಗೆಲ್ಲ ಟೆಂಪರರಿ ಕನೆಕ್ಷನ್ ಇದ್ರೆ ಎಲ್ಲ ಅದರ ಮಂತ್ಲಿ ಬಿಲ್ ಅನ್ನು ನಾವು ಪಂಚಾಯತಿಯಿಂದ ಪಾವತಿಸ್ತೀವಿ. ಅದೇ ನಾವು ಪರ್ಮನೆಂಟ್ ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ಬಿಲ್ ಅನ್ನು ಸರ್ಕಾರ ಕಟ್ತದೆ. ನಮ್ಮ ಖಜಾನೆಯಿಂದ ಸಾಧಾರಣ ದುಡ್ಡು ಇದಕ್ಕೆ ಹೋಗ್ತದೆ, ಯಾವುದು ಕರೆಂಟ್ ಬಿಲ್ ಕಟ್ಟಿ. ಅದು ಖಾಲಿ ವಿದ್ಯುತ್ ಇದಕ್ಕಲ್ಲ, ಬೋರಿನ ಕನೆಕ್ಷನ್ಗೆ ಮಾತ್ರ ಅಲ್ಲ, ದಾರಿ ದೀಪ ಕೂಡ ಆಯಿತು. ಅದಕ್ಕೋಸ್ಕರ ಈ ನಾವು 15 ಫೈನಾನ್ಸ್ ಅಲ್ಲಿ ಆಗ್ಬೋದು, 14 SFC ಅಲ್ಲಿ ಆಗ್ಬೋದು,
ಬಂದ ಮೊತ್ತದಲ್ಲಿ ಸ್ವಲ್ಪ ಪರ್ಮನೆಂಟಿಗೆ ಆದಷ್ಟು ಇಟ್ಟುಕೊಂಡು ಬಂದರೆ ನಮಗೆ ಇಲ್ಲಿ ರೆವೆನ್ಯೂ ಕೆಲಸ ಮಾಡಲಿಕ್ಕೆ ತುಂಬ ಅನುದಾನ ಸಿಗ್ತದೆ. ಅದರ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ಎಷ್ಟು ಬಾಂಕ್ ಇರ್ಬೋದು ಒಂದು ದಿನ ಅಲ್ಲ, ಈಗ 20 ಒಟ್ಟಿಗೆ ಮಾಡೋದಲ್ಲ, ಹೌದು, ಒಟ್ಟಿಗೆ ಹಂತ ಹಂತವಾಗಿ ಮಾಡಿಕೊಂಡು ಹೋಗ್ರೆ. ಸಂಶಯ ಇದ್ರೆ ಇತರ ಸಾಮಾನ್ಯ ವೆಚ್ಚಗಳು ಅಂತ ಹೇಳಿದ್ರೆ ಅದು ಯಾವುದಕ್ಕೆ ಖರ್ಚು ಮಾಡಿದ್ದೇವೆ ಅಂತ ಹೇಳಿ, ಇತರ ಸಾಮಾನ್ಯ ವೆಚ್ಚಗಳು ಅಂತಿದೆಯಲ್ಲ ಅದು ಯಾವುದಕ್ಕೆ ನೀವು ಖರ್ಚು ಮಾಡಿದ್ದೀರಾ ಅಂತ ಹೇಳಿ ಹೇಳ್ತೀರಾ? ಒಂಬತ್ತರಲ್ಲಿ ಹೊರಗುತ್ತಿಗೆ ಕಿರಿಯ ಆರೋಗ್ಯ ನಿರೀಕ್ಷಕರ ವೇತನ ಕೊಟ್ಟಿದ್ದೀರಲ್ಲ, ಅದು ವಿಕ್ರಮ್ ಅವ್ರು ಇರ್ಬೋದು. ಮತ್ತೆ ಹೊರಗುತ್ತಿಗೆ ಜೂನಿಯರ್ ಪ್ರೋಗ್ರಾಮರ್ ವೇತನ ಅಂತಿದೆಯಲ್ಲ, ಅದು ಯಾರಿಗೆ ಕೊಡುವುದು? ಜೂನಿಯರ್ ಪ್ರೋಗ್ರಾಮರ್ ನಿಶ್ಮಿತಾ ಅವರು. ಹೊರಗುತ್ತಿಗೆ ಅಕೌಂಟಿಂಗ್ ಕನ್ಸಲ್ಟೇಷನ್ ವೇತನ ಇದೆಯಲ್ಲ ಅದು ಇಲ್ಲಿ ಒಟ್ಟಿಗೆ ನಮಗೆ ಇದರಲ್ಲಿ ಹೊರಗುತ್ತಿಗೆ ಕಾರ್ಯನಿರ್ವಹಣಾಧಿಕಾರಿಗಳು, ವಾಹನ ಚಾಲಕರು ಮತ್ತು ಲೋಡರ್ಸ್ ಅಂತ ಹೇಳಿ ನಮ್ಮ ಒಟ್ಟು ಪಂಚಾಯತಲ್ಲಿ ಎಷ್ಟು ಪೌರ ಕಾರ್ಮಿಕರಿದ್ದಾರೆ? ಒಟ್ಟು 10 ಮಂದಿ. ಒಟ್ಟು 10 ಮಂದಿ. 10 ಮಂದಿ ಇದ್ದಾರೆ. ಹೊರಗುತ್ತಿಗೆ ಆಧಾರದಲ್ಲಿ ಲೋಡರ್ಸ್ ಮತ್ತೆ ಚಾಲಕರು ಎಷ್ಟು ಜನ ಇದ್ದಾರೆ? 2 ಲೋಡರ್, ವಾಹನ ಚಾಲಕರು 6 ಮಂದಿ. 2 ಲೋಡರ್ಸ್, ವಾಹನ ಚಾಲಕರ ಪೌರ ಕಾರ್ಮಿಕರು 10 ಜನ ಇದ್ದಾರೆ. ಹೌದು. ಅವ್ರದ್ದು ಏನು ಕೆಲಸ ಕಾರ್ಯ? ಅವರು ಬೆಳಗ್ಗೆ ರೋಡ್ ಸ್ಟ್ರಿಪ್ಪಿಂಗ್ ಮಾಡಲೇಬೇಕು. ಆನಂತರ ಲೈನಿಗೆ ಹೋಗ್ತಾರೆ ವಾರ್ಡಲ್ಲಿ. ಯಾವ ಅಂದ್ರೆ ಒಂದೇ ವಾರ್ಡ್ಗೆ ಡೈಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಲೈನಿಗೆ ಅಂದ್ರೆ ಯಾಕೆ ರೀಸನ್? ಯಾಕೆಂದ್ರೆ ನಾವು ಕಸ ಕಲೆಕ್ಟ್ ಮಾಡಲೇಬೇಕು. ಹಾಗೆ ಕಸ ಕಲೆಕ್ಟ್ ಮಾಡಲಿಕ್ಕೆ ಪ್ರತಿ ವಾರ್ಡ್ಗೆ ಡೈಲಿ ಹೋಗೋದಿಲ್ಲ, 2 ದಿವಸಕ್ಕೊಮ್ಮೆ ಹೋಗ್ತಾರೆ. ಅದನ್ನ ತಂದು ಮತ್ತೆ ಇಲ್ಲಿ ನಮ್ಮಲ್ಲಿ ಅಂದ್ರೆ ಡೈವೇಸ್ಟ್ ಇದ್ರೆ ಅದು ಫುಲ್ ಮಿಕ್ಸ್ ಆಗಿರ್ತದೆ. ಅದರಲ್ಲಿ ಪ್ಲಾಸ್ಟಿಕ್ ಅದು ಇದೆಲ್ಲ ಬಂದಿರ್ತಾರೆ, ಅದನ್ನು ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಈಗ ಕೊಂಡೋಗ್ತಾ ಇದ್ದಾರೆ ಪ್ರೈವೇಟ್ ಅವರು. ಮತ್ತೆ ಈಗ ಇವತ್ತು ಹಸಿ ಕಸವನ್ನು ನಾವು ಮಂಗಳೂರು ಮಾನದ ಬ್ಯಾಂಕಿಗೆ ಕೊಡ್ತಾ ಇದ್ದೀವಿ. ಪೌರ ಕಾರ್ಮಿಕರು ಜಂಕ್ಷನ್ಗಳಲ್ಲಿ ಅದನ್ನು ಸ್ವಚ್ಛತೆ ಮಾಡಬೇಕಂತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೇರೆಯವರಿಗಿಂತ ಚುನಾವಣೆ ಆಗುವ ಸಂದರ್ಭದಲ್ಲಿ ಒಂದು ನೋಡಿದ್ದೇನೆ ನಾನು. ಆಮೇಲೆ ಅಲ್ಲ ಉಂಟಲ್ಲ ಮಾತಾಡ ಅದರ ನಂತರ ನಾವು ಯಾವುದೇ ಮೇನ್ ಜಂಕ್ಷನ್ ಅಲ್ಲಿ ಕೂಡ ನೋಡಲಿಲ್ಲ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ. ಮೇನ್ ಜಂಕ್ಷನ್ ಅಲ್ಲಿ ಅದನ್ನು ಗುಡಿಸಿ ಅಲ್ಲಿ ರಾಶಿ ಆಗ್ತದೆ. ಗಾಳಿ ಬಂದ ಮೇಲೆ ಪುನಃ ಎಲ್ಲ ಚೆಲ್ಲಾಕಿಗೆ ಮರುದಿವಸ ಬಂದು ಅದನ್ನು ಅಲ್ಲಿ ರಾಶಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಸೋಮೇಶ್ವರದ ಅವರನ್ನು ನೋಡ್ತಾ ಇದ್ದೇವೆ, ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ. ಅವರಿಗೆ ಒಂದು ಯೂನಿಫಾರ್ಮ್ ಅದೆಲ್ಲ ಮಾಡಿ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿಯಲ್ಲಿ ಯಾವುದೇ ರೀತಿಯ ಆ ರೀತಿಯದ್ದು ಇಲ್ಲ. ಯೂನಿಫಾರ್ಮ್ ನಾವೆಲ್ಲರಿಗೂ ಕೊಡ್ತೇವೆ. ಯಾರು ಹಾಕ್ತಾರೆ? ಯಾರು ಹಾಕಿದ್ದಾರೆ? ಬಾಪುನವರು ಹಾಕಿದಾಗ ಆಗ್ತಾರೆ. ಬಾಪುನವರು ಹಾಕಿದಾಗ ಆಗ್ತಾರೆ. ಸೋಮೇಶ್ವರದಾಗೆ ಆಗ್ತಾರ? ಹೀಗೆ ಆಗ್ತಾರೆ. ಹೇಗೆ ಅಂತಂದ್ರೆ ಬಾಪುನವರು ಹಾಕಿದಾಗ ಆಗ್ತಾರೆ. ನಮಗೆ ಕೆಲಸ ಪೌರ ಕಾರ್ಮಿಕರಲ್ಲಿ ಅವರಿಗೆ ಸರ್ಕಾರದಿಂದ ನಿಯುಕ್ತಿಗೊಂಡಿದ್ದಾರೆ, ಉತ್ತಮ ವೇತನ ಇದೆ, ಸೌಲಭ್ಯ ಇದೆ, ಕೆಲಸ ಮಾಡಿಸ್ಬೇಕಲ್ಲ. ಮಾಡದಿಂದ ಯಾರಿಗೆ ಕೆಲಸ ಮಾಡಬೇಕಾದ್ರೆ ರಿಪೋರ್ಟ್ ಹಾಕಿ ಅವರಿಗೆ. ಅದ್ರ ಜೊತೆಗೆ ಈಗ ನಮಗೆ ಅಲ್ಲಿ ಹುಲ್ಲು ತೆಗಿಲಿಕ್ಕೆ ಮಿಷಿನ್ ತರಿಸಿದ್ವಿ. ಹುಲ್ಲು ತೆಗಿಸಿದ್ರ ನಮ್ಮ ಪೌರ ಕಾರ್ಮಿಕರ ಹತ್ರ. ನಮ್ಮ ಮನೆಯದ್ದು ಹಣದಲ್ಲಿ ನಾವು ಹುಲ್ಲಿದ್ದು ಮಿಷಿನ್ ಪರ್ಚೇಸ್ ಮಾಡಿದ್ವಿ. ಅದನ್ನು ಮೂಲೆಯಲ್ಲಿ ಇಟ್ಟು 10 ಲಕ್ಷಕ್ಕೆ ನಾವು ಬೇರೆಯವರಿಗೆ ಟೆಂಡರ್ ಕೊಡ್ತೇವೆ. ಪೌರ ಕಾರ್ಮಿಕರ ಸ್ವಲ್ಪ ಪ್ರಾಬ್ಲಮ್ ಉಂಟಂತೆ ನೀವು ಸೊಲ್ಯೂಷನ್ ಮಾಡಿದ್ದೇವೆ. ಯಾವಾಗ ಮಾಡಿದ್ರಿ? ಹುಲ್ಲಿ ತೆಗೆಯುವ ಸಮಸ್ಯೆ ಬರದ ಹೇಳಿದ ನಂತರ ಮಾಡಿದ್ವಿ. ನಾವು ಇನ್ನು 10 ಜನ ಕೊಡುವಂತ ವ್ಯವಸ್ಥೆ ಇದೆ. 10 ಜನ ತನಕ ತಗೊಳ್ಬಹುದು ನಾವು ಪೌರ ಕಾರ್ಮಿಕರು. ಅಧಿಕಾರಿಗಳು ಮಾಡ್ಬೇಕಲ್ಲ. ಈಗ ನಮ್ಗೆ ಏನು ಅಂದ್ರೆ ಅದು ಹಸಿ ಕಸವನ್ನ ಕಸನ ಬೇರೆ ಬೇರೆ ಕೊಡದಿದ್ದವರು ಇವರು ಗಾಡಿಯಿಂದ ಬರುವಾಗ ನಮ್ಮ ಮಸೀದಿಯಲ್ಲಿ ಎಷ್ಟು ಕಸವನ್ನು ಹಾಕಿದ್ದಾರೆ. ಅದು ನಾನು ಫೋಟೋ ತೆಗೆದು ಕೂಡ ಕಳಿಸಿದ್ದೇನೆ. ಒಂದು ನೋಡಿ ಅದು ಯಾರು ಹಾಕಿದ್ದಾರೆ. ಮನೆಯವರೆಂತೂ ಹಾಕಿಕ್ಕಿಲ್ಲ. ಯಾಕಂದ್ರೆ ಪಬ್ಲಿಕ್ ರೋಡ್ ಮಸೀದಿಗೆ ಹೋಗೋದಾಗಿ ತುಂಬಾ ಕಸದ ರಾಶಿಯೇ ಉಂಟು. ಅದು ಈ ಕಸ ತಗೊಂಡು ಗಾಡಿಯಿಂದಲೇ ಹಾಕಿದಾಗೆ ಉಂಟು. ನಾನು ಅವಾಗ ಇನ್ಫಾರ್ಮ್ ಮಾಡಿದ್ದೇನೆ ಇವರಿಗೆ. ಹಾಗೆಲ್ಲ ಮಾಡಬಾರ್ದಲ್ಲ, ಮನೆಯಿಂದ ತಗೊಳ್ಳುವಾಗ ಅವ್ರು ನೋಡ್ಬೇಕು. ಅದು ಹಸಿ ಕಸವ ಒಣ ಕಸವ ಅಂತ. ಮಸೀದಿಗೆ ಹೋಗುವ ದಾರಿಯಲ್ಲಿ ಎಷ್ಟು ರಾಶಿ ಕಸವನ್ನ ಕೇಳಿಲ್ಲ. ಅದೇ ರೀತಿ ಉಂಟು. ಯಾರು ಮನೆಯವರು ಮುಂದೆ ಹಾಕಿದಾಗಿಲ್ಲ, ಗಾಡಿಯಿಂದಲೇ ಇದು ಹಾಕಿ
ಮತ್ತೆ ನಮ್ಮವರು ಹೇಳ್ತಾರೆ ಇದು ಕಂಪಲ್ಸರಿ ಎಲ್ಲ ನಮಗೆ ಹಸಿ ಕಸ ಒಣ ಕಸವನ್ನು ಡಿವೈಡ್ ಮಾಡಿ ಕೊಡ್ಲೇಬೇಕು. ಯಾಕಂದ್ರೆ ಅದು ಕೊಡದಿದ್ರು ಕೂಡ ಮನೆಗೆ ತಗೊಳ್ಳಿಲ್ಲ ಅವ್ರು ಕಸ, ಅದು ಓಕೆ. ಯಾಕಂದ್ರೆ ಎಲ್ಲರೂ ಕೊಂಡವರಿಗೆ ಒಂದು ಬುದ್ಧಿ ಆಗ್ತದೆ ಹಾಗೆ ಕೊಡ್ಬಾರ್ದು ಅಂತ. ಈ ತಗೊಂಡ ಮೇಲೆ ಗಾಡಿಯಲ್ಲಿ ಹಾಕಿದ ಮೇಲೆ ಒಂದು ಮಸೀದಿ ಹತ್ರ ಎಲ್ಲ ಹೋಗಿ ಹಾಕಿ ತಪ್ಪಲ್ಲ ಅದು. ಯಾಕೆಂತ ಹೇಳಿದ್ರೆ ನಾವು ಏಕಾಏಕಿ ಆರೋಪ ಮಾಡುದು ಸರಿಯಲ್ಲ. ಅದನ್ನು ನೋಡಿ ಯಾರು ಮನೆಯವರು ಇಲ್ಲ ಇಲ್ಲ ನಮ್ಮ ಗಾಡಿಯವರು ಎಲ್ಲೂ ಆಗುದಿಲ್ಲ, ಎಲ್ಲ ಕಡೆ ಇದ್ರೆ ನಾನು ಆ ವಾರ್ಡಿನ ಸದಸ್ಯರಿಗೆ ಯಾರಿಗಾದ್ರೂ ಹೇಳ್ತೇನೆ, ಅಲ್ಲಿ ಮಿಕ್ಸ್ ಕೊಡ್ತಾ ಇದ್ದಾರೆ ಅವ್ರು ಸ್ವಲ್ಪ ಹೇಳಿ. ಬೇಡ ಬೈ ಮಿಸ್ಟೇಕ್ ತಗೊಂಡ್ರೆ ಅದನ್ನು ಅವ್ರು ಬರುವಾಗ ಗಾಡಿ ರೆಂಟಿಗೆ ಇರುವಾಗ ಒಂದಿಷ್ಟು ತೆಗೆದು ಅಲ್ಲೇ ಹಾಕಿದ್ದಾರೆ. ನೀವು ಕೇಳಬೇಡಿ, ನಮ್ಮ ಮನೆ ಹತ್ರ ಗಲಾಟೆ ಮಾಡ್ತಾರಂತೆ. ಗಲಾಟೆ ಮಾಡಿದ್ರೆ ನಮ್ಮಲ್ಲಿ ಅಂತ ನಾವು ಹೇಗೆ ಗಲಾಟೆ ಮಾಡಿದ್ರೆ ನಾವು ಬಿಡುದು ಹಾಗಾದ್ರೆ ಈಗ ಪೌರ ಧರ್ಮದ ಮೇಲೆ ಗಲಾಟೆ ಆಲ್ರೆಡಿ ಹೇಳಿ ಆಗಿದೆ. ಕೆಲವರು 100ಕ್ಕೆ 80% ಕೊಡ್ತಾರೆ, ಇನ್ನು 20% ಏನಾಗುತ್ತೆ ಇದ್ರೆ ಓಣಿಯಲ್ಲಿ ಬರ್ಬೇಕು ಅವರು. ಇವರು ಮನೆ ತನಕ ಹೋಗ್ಲಿಕ್ಕೆ ಆಗುದಿಲ್ಲ, ಅಪ್ರೋಚ್ ಆಗ್ಲಿಕ್ಕೆ ಆಗುದಿಲ್ಲ, ಓಣಿಯಲ್ಲಿ ಬರ್ಬೋದು. ಕೆಲವರು ಸಪರೇಟ್ ಆಗಿ ಇಟ್ಟು ಹೋಗ್ತಾರೆ. ಇನ್ನು ಕೆಲವರು ಯಾರು ಇದ್ದಿದ್ದ ಟೈಮಲ್ಲಿ ಬಂದು ಕೆಲವು ಕಡೆ ಇಟ್ಟು ಹೋಗ್ತಾರೆ. ಅಲ್ಲಿ ಮನೆಗಳಿದ್ರೆ ಅವ್ರು ಹೇಳ್ತಾರೆ ಇಡಬಾರ್ದು ಅಂತ. ಮನೆಗಳು ಇದ್ದಿದ್ದಲ್ಲಿ ತಂದು ಇಟ್ಟೋಗ್ತಾರೆ, ಬೈಕಲ್ಲಿ ಕಾರಲ್ಲಿ ತಂದು ಇಟ್ಟೋಗ್ತಾರೆ. ನಮ್ಗೆ ಎಲ್ಲ ಕಡೆ ಇದು ಮಾಡ್ಲಿಕ್ಕೆ ಆಗುತ್ತೆ. ಬಟ್ ನಾವು ನಮ್ಮ ಇದ್ರ ಪ್ರಕಾರ ಹೇಳಿದ್ದೇವೆ, ಹಸಿ ಕಸ ಒಣ ಕಸ ಡಿವೈಡ್ ಮಾಡಿಯೇ ತಗೊಳ್ಬೇಕಂತ. ಅಂಥದ್ದೇನೋ ಫಂಕ್ಷನ್ಸ್ ಇದ್ರೆ ಇದೆಲ್ಲ ಇದ್ರೆ ಅವರೇ ಆಲ್ಮೋಸ್ಟ್ ಈಗ ಡಿವೈಡ್ ಮಾಡಿ ಕೊಡ್ತಾರೆ. ಇನ್ನೂ ಕೆಲವು ಕಡೆಯಲ್ಲಿ ಡಿವೈಡ್ ಮಾಡಿ ಕೊಡ್ತಾ ಇಲ್ಲ. ಹಾಗೆ ನೀವು ನಿಮ್ಮ ಗಾರ್ಮಿಕರ ನಮ್ಮ ಗಾರ್ಮಿಕರ ಹೇಳಬೇಕು, ನೀವು ಯಾರು ಹಾಗೆ ಕೊಡುದಿಲ್ಲ, ಅವರು ಅವ್ರು ಏನು ಕಿರಿಕಿರಿ ಮಾಡಿದ್ರು ನಿಮ್ಮ ಸೌಕರ್ಯದವರಿಗೆ ಕೇಳಿಕ್ಕೆ ನೀವು ಆ ಕಸವನ್ನು ಬಿಟ್ಟೇ ಬರ್ತೇವೆ. ಇವತ್ತು ಕೆಲಸ ಮಾಡಿ ಅಲ್ಲಿಗೆ ಲೋಕಲ್ ಜನಪ್ರತಿನಿಧಿ ನಾಮನಿರ್ದೇಶಿತ ಸದಸ್ಯರಿದ್ದಾರೆ, ಅವರಿಗೆ ಅದನ್ನು ಸರಿ ಮಾಡಲಿಕ್ಕೆ ಈಗ ಒಳ್ಳೇದಾಯ್ತು. ಈ ಸಭೆಯಲ್ಲಿ ಈ ಪ್ರಸ್ತಾಪ ಆದದ್ದು ಒಳ್ಳೇದಾಯ್ತು. ಈಗ ಎಷ್ಟು 20 ಜನ ಇದ್ದೇವೆ ನಾವು ಸದಸ್ಯರು, ಪೌರ ಕಾರ್ಮಿಕರು ಇದ್ದಾರೆ, ಸರಿ ಅಲ್ಲ? ಅವರಿಂದ ಮನೆ ಮನೆಗೆ ಹೋಗಿ ಕಸ ಹೋಗಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಸ ಅವರು ಡಿವೈಡ್ ಮಾಡಿ ಕೊಡ್ಲಿಲ್ಲ ಅಂತ ಲೆಕ್ಕ. ಆ ಕಸದ ಹೇಳಿ ಬೇಕಿದ್ರೆ ಬೇಕಿದ್ರೆ ಎಲ್ರಿಗೂ ಗೊತ್ತುಂಟು, ಅಲ್ಲಿ ಸ್ಥಳೀಯ ಸದಸ್ಯರಿಗೆ ಗೊತ್ತುಂಟು, ಬೇಕಿದ್ರೆ ಅವ್ರ ಹತ್ರ ಹೇಳಿ ಡಿವೈಡ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಾವು ಕೂಡ ಕಡೆಗೆ ಹೇಳ್ಬೇಕು, ಮನೆಯವರು ಡಿವೈಡ್ ಮಾಡಿ ಕೊಡಿ, ಇಲ್ದಿದ್ರೆ ನಾವು ಅವರು ತಗೊಳ್ಳೋದಿಲ್ಲ ಅಂತ. ಅಲ್ಲಿಗೆ ಮುಗಿತ ಸಮಸ್ಯೆ ಅಲ್ವಾ? ಮಾತ್ರ ನೀವು ಮಾತ್ರ ಕರೆಕ್ಟ್ ಹೇಳಿ, ಅವರ ಮತ್ತೆ ದರ್ಪದಲ್ಲಿ ಜನರ ಹತ್ರ ಮಾತಾಡ್ಬಾರ್ದು, ಇದು ದೊಡ್ಡ ಸಮಸ್ಯೆ. ಪಬ್ಲಿಕ್ ಅಲ್ಲಿ ಉದಾಹರಣೆ ಯಾಕೆಂದ್ರೆ ನನ್ನ ಹತ್ರನೇ ಹೇಳಿದ್ದಾರೆ, ನಿಮಗೆ ಗೊತ್ತುಂಟು ಎಷ್ಟು ಸಲ ಕಾಲ್ ಮಾಡಿ ನಾವು ಡಿ ರಿಜೆಕ್ಷನ್ ಎಲ್ಲ ಅಂತ ಮಾತಾಡುವ ರೀತಿ ಸರಿ ಇಲ್ಲ. ಒಬ್ಬರು ಹೆಂಗಸಿದ್ದಾರೆ ಮಾರುತಿ ಅಂದ್ರೆ ಅವರ ಬಾಯಲ್ಲಿ ಇರುವುದೇ ಸುಪ್ರಭಾತ, ನಿಮಗೆ ಗೊತ್ತಿರ್ಬೇಕು. ನಾನು ತುಂಬಾ ಸಲ ಕಾಲ್ ಮಾಡಿ ಪಾತ್ರೆ ಗೊತ್ತಿಲ್ಲ ಯಾರು ಈಗ ಕೆಲಸ ಮಾಡುವವರು ಒಳ್ಳೆದಲ್ಲಿ ಮಾತಾಡಿದ್ರು. ಅದೇ ಸ್ಟೆಪ್ ಅಲ್ಲಿ ಬಂದು ಕೂತ್ಕೊಂಡು ನಮಗೆ ಆರೋಪ ಆಗ್ತಾ ಉಂಟು ಹೆಂಗಸು, ಅದು ನಿಮಗೆ ಸಹ ಗೊತ್ತುಂಟು. ಅವರೆಲ್ಲ ಹೇಳಿದ್ದಾರೆ, ಅವರ ಆಟೋದವರೆಲ್ಲ ಅವರಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಜಂಕ್ಷನ್ ಅಲ್ಲಿ ಕಸ ಕುಡಿಯುವುದು ಯಾಕಂದ್ರೆ ಇವರು ಹೇಳಿದ್ರು ಸುಜಿತಲ್ಲ, ಆಡಿ ಬಿಡಿಸಿ ರಾಶಿ ಹಾಕ್ತಾರೆ, ರಾಶಿ ಹಾಕಿದ ನಂತರ ಅಲ್ಲೇ ಇರ್ತದೆ ಕಸ, ತೆಗೆದಿಲ್ಲ ಅವರು ಮುಟ್ಟದು ಕೂಡ ಇಲ್ಲ. ನಿಮ್ಮ ಹತ್ರ ಸಹ ನಾನು ಕೆಲವು ಸಲ ಹೇಳಿದ್ದೇನೆ, ಕಾಲ್ ಮಾಡಿದ್ದೇನೆ, ಎಲ್ಲ ಗೊತ್ತುಂಟು ನಿಮಗೆ. ಟಾಯ್ಲೆಟ್ ಕೂಡ ಹಾಗೆ, ಈಗ ಸಲ ನೀರು ಸೋಡ್ದು ಬೇಕೋಣ, ನೀರು ವೇಸ್ಟೇಜ್ ಬಂದಿದ್ದ ಅಂದ್ರೆ ಒಂದು ಬಲ್ಬ್ ಇಲ್ಲ, ಲೈಟ್ ಅದೇ ಅದು ಇಂಗ್ಲಿಷ್ ಬಲ್ಬ್ ಇಲ್ಲ, ಏನು ಸಹ ಇಲ್ಲ. ಅದ್ರ ಬಗ್ಗೆ ಅಲ್ಲಿ ಒಂದಸ ಇಲ್ಲ, ಒಂದಸ ಮಾಡಲಿಲ್ಲ. ನೀರೆಲ್ಲ ಒಂದು ನಿಮಿಷ ನಾನು ಮಾತಾಡ್ತೇನೆ. ಒಂದೇನು ಗೊತ್ತುಂಟಾ, ಇದು ಫಸ್ಟ್ ಫ್ಲೋರ್ ಅಲ್ಲಿ ಸೆಂಟರ್ ಉಂಟು ರಕ್ತ ಅದೆಲ್ಲ, ಅಲ್ಲೆಲ್ಲ ಬರುದೆಲ್ಲ ಎಂತ ಈ ಹುಷಾರಿಲ್ಲದವರು ಬರುದು ಹೆಂಗಸರೆಲ್ಲ, ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಮುಂಕು ಮುಚ್ಚಿಕೊಂಡು ಹೋಗ್ತಾರೆ. ಇದರ ಬಗ್ಗೆ ಏನಂತೀರಾ ನೀವು? ಇದು ಈಗಾಗಲೇ 3 ಸತಿ ಅಲ್ಲಿ ಹೊಂಡ ತೆಗೆದಾಗಿದೆ, ಅದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಆ ಹೊಂಡ ದೊಡ್ಡದು ತೆಗೆದಿಲ್ಲ, ಇಲ್ಲೇ ತೆಗೆದಿಲ್ಲ. ಅದೆಂತ ಗೊತ್ತುಂಟಾ, ಮರದ ವ್ಯಾಪಾರ ಅಲ್ಲಿಂದ ಸಬ್ ಮಾಡಿಕೊಂಡು ಹೋಗ್ತೇವೆ. ನಾನು ಹೇಳುದು ಇಲ್ಲಿ ಮೀಟಿಂಗ್ ಅಲ್ಲಿ ಏನೇ ದೊಡ್ಡ ಹೊಂಡವನ್ನು ದೊಡ್ಡದು ಮಾಡಿ ತಗೊಂಡು ಹೋಗುದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ನಾನು ಹೇಳಿದ್ರೆ. ಯಾಕಂದ್ರೆ ನೀವು ಫೋನ್ ಮಾಡಿದ್ರಿ ಅವತ್ತು ತೆಗ್ದ್ರಿ,
ಈಗ ಅದ್ರ ನಂತರ 2 ವಾರದಿಂದ ಪಂಚಾಯತಿ ಖರ್ಚು ಜಾಸ್ತಿ ಆಗ್ತದೆ 3 ವರ್ಷ 4,000 ರೂಪಾಯಿ ಆಗುತ್ತೆ ಒಂದು ಗಾಡಿಗೆ. ನಾವೀಗ 3 ಸತಿ ಈಗ 1-2 ದಿವಸ ಅದನ್ನು ದೊಡ್ಡದು ಮಾಡಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಹೇಗೂ ಅಲ್ಲ, ಹೇಗೂ ಕಮರ್ಷಿಯಲ್ ಅಲ್ಲಿ ಬಾಡಿಗೆ ಇದರಲ್ಲಿ ಹೇಗೂ ಬರ್ತದೆ, ಅದರಲ್ಲೊಂದು ಬಿಟ್ಟಿಗೆ ವ್ಯವಸ್ಥೆ ಇಟ್ಟು ಮನೆ ಇಂಜಿನಿಯರ್ ಅದನ್ನೊಂದು ಬಿಟ್ಟಿದ್ದೊಂದು ವ್ಯವಸ್ಥೆ ಮಾಡಿ ಯಾಕಂದ್ರೆ ಅಲ್ಲಿ ಇದು ನನ್ನ ಹತ್ರ ಇರ್ತದೆ. ನಾನು ಆದಷ್ಟು ಟೆಂಪ್ರರಿ ಸೊಲ್ಯೂಷನ್ ಮತ್ತೆ 4,00,000 ರೂಪಾಯಿ ನಾವು ಪ್ರೈವೇಟ್ ನಮ್ಮ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಕೊಡ್ಬೇಕು. ಆ ಪಿಟ್ ಅನ್ನು ಒಂದ್ಸತಿ ಒಂದ್ ಖರ್ಚಲ್ಲಿ ದೊಡ್ಡದು ಮಾಡಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡ್ಬೋದು. ಅದು ನಿರ್ಣಯ ಮಾಡಿ ಈ ಚರ್ಚೆ ಆಗ್ತದೆ. ಮುಖ್ಯಾಧಿಕಾರಿ ಅವರು ಅಧ್ಯಕ್ಷರು ಅಲ್ಲೇ ಬಿಸಿ ಇದ್ದಾರೆ, ಪುನಃ ಚರ್ಚೆ ಮಾಡಬೇಕು. ಅಲ್ಲ, ಬಿಟ್ಟಿನ ಬಗ್ಗೆ ಒಂದು ನಿರ್ಣಯ ಮಾಡಿ ಅಲ್ಲ, ಅವ್ರು ಚರ್ಚೆ ಮಾಡಿದ್ರು ತಗೊಳ್ಬೇಕು. ಅದ್ರಲ್ಲಿ ಏನಿದ್ರು ಮತ್ತೆ ಈಗ ಅಭಿಪ್ರಾಯಗಳಿದ್ದು ಅದೇನೆ ಎಂತ ಅಂದ್ರೆ ಬೀದಿಗಳಲ್ಲಿ ನಮ್ಮ ಹಾಕ್ಬೇಕು. ಮಾಡಬೇಕು ಅದನ್ನು ಆಗ್ತಾ ಇಲ್ಲ. ಮತ್ತೆ ಯಾರೇ ಅವರು ಯಾವುದೇ ಒತ್ತಡಕ್ಕೆ ಬಂದಿದ್ದೇವೆ ಇಲ್ಲಿ ನಿರ್ಣಯ ಮಾಡಿ ಅವರನ್ನು ಬದಲಾವಣೆ ವರ್ಗಾವಣೆ ಮಾಡಿ, ಅದಕ್ಕೆ ಏನಿಲ್ಲ. ಅವರು ಯಾವ ರೀತಿಯಲ್ಲಿ ಅದನ್ನು ನಮ್ಮ ಮುಖ್ಯಾಧಿಕಾರಿ ನಮ್ಮ ಕೆಲವೊಂದು ಜಂಕ್ಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಕೆಲಸ ಆಗ್ತಾ ಇಲ್ಲ ನಮ್ಮ ಇದಕ್ಕೆ. ಯಾಕೆಂತ ಹೇಳಿದ್ರೆ ಈಗ ನಾವು ನಮ್ಮ ಕೌನ್ಸಿಲ್ ಆಗೋದಕ್ಕಿಂತ ಮುಂಚೆ ನೀವು ನೋಡ್ಬೇಕಿತ್ತು, ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಮನೆಯ ಅಂಗಳಕ್ಕೆ ಹುಲ್ಲುಕಟ್ಟು ಮಾಡಲಿಕ್ಕೆ ಇದ್ರೆ 1 ಲಕ್ಷದ ಹಣದ್ದು ಮೆಷಿನ್ ತೆಗೆದುಕೊಂಡು ಮತ್ತೆ ಬೇರೆಯವರಿಗೆ ಟೆಂಡರ್ ಕೊಡ್ತೀರಾ? ಇದು ಮಗು ಆಗೋದಕ್ಕಿಂತ ಮುಂಚೆ ನಾವು ಡ್ರೆಸ್ ಅಂದಾಗ ನೀವು ಫಸ್ಟ್ ಜನ ಮಾಡ್ಬೇಕಲ್ಲ. ಈಗ ನಿಮ್ಮ ಖಾತೆ ಇನ್ನು 3 ವರ್ಷ ಇಲ್ಲಿ ದುಡ್ಡು ಇಡಿ, ಆಮೇಲೆ ಅದನ್ನು ಪುನಃ ಚೇಂಜ್ ಮಾಡಿದ್ರೆ ಮಾಡ್ಬೇಕಲ್ಲ. ನೀವು ಅದಕ್ಕೆ ನಿಮ್ಗೆ ಅವಕಾಶ ಇದೆಯಲ್ಲ. 10 ಜನ ಪೌರ ಕಾರ್ಮಿಕರು ಬೇಕಂತ ಹೇಳಿ ಜಿಲ್ಲಾಧಿಕಾರಿಗೆ ಬರೆಯುವಂತ ಇದು ಇದೆಯಲ್ಲ. ನಾವು ಹೇಳಿದಾಗೆ ಮಾಡೋದಲ್ಲ. ನಿಮ್ಗೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಮುಖ್ಯಾಧಿಕಾರಿಗಳೇ, ನೀವು ಪಂಚಾಯತ್ ಅಭಿವೃದ್ಧಿಯ ಬಗ್ಗೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು 100ಕ್ಕೆ 100 ನಿಮ್ಮ ಜೊತೆ ಇದ್ದೇವೆ. ನಾವು ಹೇಳುವವರೆಗೆ ನೀವು ಕಾಯ್ಬೇಡಿ. ಕೆಲವೊಂದು ವಿಷಯ ನಮಗೆ ಗೊತ್ತಿಲ್ಲ, ಅದನ್ನು ನೀವು ಮಾಡಿ ಅಭಿವೃದ್ಧಿ ವಿಷಯ. ನಾವು ನಿಮ್ಮ ಜೊತೆ ಇದ್ದೇವೆ. ಮೆಷಿನ್ ತಗೊಂಡಿದ್ದೇವೆ, 10 ಲಕ್ಷ ನಾವು ಅವರಿಗೆ ಕೊಡ್ತೇವೆ. ನಾವು ಯಾಕೆ ಹುಲ್ಲು ತೆಗೆಯುವ ಬಗ್ಗೆ ಹೇಳ್ತೇನೆ ಅಂತ ಹೇಳಿ PW ರಸ್ತೆ ಮತ್ತು ನಮ್ಮ ರಸ್ತೆಯಲ್ಲಿ ಟೆಂಡರ್ ತಗೊಂಡು ನಾವು PW ರಸ್ತೆ ಪಕ್ಕದಲ್ಲಿ ತೆಗೆಯುವುದಿಲ್ಲ. PW ತೆಗೆದು ಅವರ ರಸ್ತೆಗಿಂತ 3 ಫೀಟ್ ಮಾತ್ರ ಉಳಿದ 12 ಫೀಟ್ ಯಾರು ತೆಗಿಬೇಕು? ಜನರಿಗೆ ನೋಡಲಿಕ್ಕೆ ಸಿಗುವಂಥದ್ದು ಆ 12 ಫೀಟ್ ಅಲ್ಲಿ ಇರುವಂಥದ್ದು. ನಮ್ಮ ಪಂಚಾಯತಿನಲ್ಲಿ ವರ್ಷ ಇಡೀ ಇದ್ರೆ ನಮಗೆ ಬೇಕಾದಾಗ ಮಾಡಲಿಕ್ಕೆ ಆಗ್ತದೆ. ಈಗ ಅದರಲ್ಲಿ ನೀವು ಟೆಂಡರ್ ಕೊಟ್ಟಿದ್ದೀರಿ, ಅವರಿಗೆ ಸರಿಯಾದ ಮ್ಯಾನ್ ಪವರ್ ಇಲ್ಲ, ಅವರು ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಜನಗಳೇನಿಲ್ಲ, ಅವರು ಕೌನ್ಸಿಲರ್ ತೆಗೆಯುವುದಿಲ್ಲ ಅಂತ. ಇದಕ್ಕೆ ಸೊಲ್ಯೂಷನ್ ಬೇಕಲ್ಲ. ಕೂಡಲೇ ನೀವು ಪೌರ ಕಾರ್ಮಿಕರು ಎಷ್ಟು ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗೆ ನೀವು ಮನವಿ ಮಾಡಬೇಕು. ಅವರನ್ನು ಮಾಡಿ ಅದರ ಬಗ್ಗೆ ಇದು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಇರುವಂಥ ಪೌರ ಕಾರ್ಮಿಕರು ಖಾಸಗಿಯಾಗಿ ಇನ್ನು ತೆಗಿತಾ ಇದ್ದಾರೆ, ಪಂಚಾಯತಿಗೆ ಅವರಿಗೆ ತೆಗಿಲಿಕ್ಕೆ ಬರುತ್ತಿಲ್ಲ. ಅದನ್ನು ನೋಡಬೇಕಲ್ಲ ನೀವು. ಅವರ ಒಂದು ದಿನಕ್ಕೆ ಎಷ್ಟು ಗಂಟೆ ಅವರು ಕೆಲಸ ಮಾಡಬೇಕು, ಎಷ್ಟು ಗಂಟೆ ಮಾಡ್ತಾ ಇದ್ದಾರೆ. ಈ ಪುಲಿಸವರು ಬಂದು ಪುಲಿಸಿದ್ದು ಹೋದ್ರು, ಅದಕ್ಕೆ ಹೇಗೆ ನೀವು ಕ್ರಮ ತೆಗೆದುಕೊಳ್ಳಿ? ಪೌರ ಕಾರ್ಮಿಕರು ಕೆಲಸ ಮಾಡಬೇಕಲ್ಲ, ನಾವೇನು ಮಾಡಿಸ್ಬೇಕಾ? ವಿಕ್ರಮ್ರೆ, ನೀವು ನೋಡ್ತಾ ಇದ್ದೀರಿ ಪೌರ ಕಾರ್ಮಿಕರು ಒಂದು ದಿವಸಕ್ಕೆ ಎಷ್ಟು ಸಮಯ ಕೆಲಸ ಮಾಡಬೇಕು? ನಮಗೆ ಇದು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆ ಸಾಧಾರಣ ಡ್ಯೂಟಿ ಸ್ವಲ್ಪ ಆಗೋದ್ರಿಂದ 1 ಕಾಲಿಗೆ ಹೋಗ್ತಾರೆ. ಇಲ್ಲ, ಅರ್ಧ ಗಂಟೆ ಇದ್ದು ನಮಗೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಇದ್ರಿಗೋಸ್ಕರ ಈಗ ಎಲ್ಲರಿಗೂ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿ. ಮುಂಚೆ ಆದ್ರೆ ಅಟೆಂಡೆನ್ಸ್ ಕೆಲವರು ಹೇಳ್ತಾರೆ ಅವ್ರು ಬರುವುದಿಲ್ಲ ಇವ್ರು ಬರುವುದಿಲ್ಲ ಅಂತ. ಈಗ 2 ತಿಂಗಳು 1 ತಿಂಗಳಾಯ್ತು ಪೂರ್ತಿ ಬಯೋಮೆಟ್ರಿಕ್ ಇದೆ. ಬೆಳಿಗ್ಗೆ ಬಂದಾಗಲೂ ಬಯೋಮೆಟ್ರಿಕ್ ಹಾಕಿ ಹೋಗಬೇಕು, ಮಧ್ಯಾಹ್ನ ಕೂಡ ಕ್ಲೋಸ್ ಆಗುವಾಗ ಬಯೋಮೆಟ್ರಿಕ್ ಹಾಕಿ. ಬಯೋಮೆಟ್ರಿಕ್ ಅಲ್ಲಿ ಯಾರು ಹಾಕಲಿಲ್ಲ ಅವರಿಗೆ ನೋಟಿಸ್ ಕೊಡುವಂತ ಹೇಳ್ತಾರೆ. ಮಧ್ಯದಲ್ಲಿ ಎಲ್ಲಿ ಹೋಗ್ತಾರೆ? ಹೇಳುದು ಸರಿ ಇದೆ. ನಾವು ಯಾಕೆಂದ್ರೆ ಪರ್ಟಿಕ್ಯುಲರ್ ಆಫೀಸಲ್ಲಿ ಅವರು ಇರುವುದಿಲ್ಲ. ಅವರು ಬಂದು ಬಯೋಮೆಟ್ರಿಕ್ ಮಾಡಿ ಮನೆಗೆ ಹೋಗಿ ನೋಡುವಂತ ಕೆಲಸ ನಿಮ್ಮಿಂದ ಆಗ್ಬೇಕಲ್ಲ. ಆ ಮಧ್ಯದಲ್ಲಿ ಎಲ್ಲಿ ಹೋಗ್ತಾರೆ? ಈಗ ಬಯೋಮೆಟ್ರಿಕ್ ಆಫೀಸಲ್ಲೇ ಇದ್ರೆ CC ಕ್ಯಾಮೆರಾ ಅಳವಡಿಸಿ ಆ ಬಯೋಮೆಟ್ರಿಕ್ ಹಾಕಿ ಆಫೀಸಿನೊಳಗೆ ಬಂದಿದ್ದಾರೆ ಹೋಗ್ಬೋದು ಚೆಕ್ ಮಾಡ್ಬೋದು. ಇವರು ಫೀಲ್ಡ್ ಅಲ್ಲಿ ಇರುವುದರಿಂದ ಅವರು ಮಧ್ಯಾಹ್ನ ಬೆಳಿಗ್ಗೆ ಸ್ನಾನ ಮಾಡಿ ಬಂದು ಬಯೋಮೆಟ್ರಿಕ್ ಮಾಡಿ ಮನೆ ಕೆಲಸ ಆಗಿ ಮಧ್ಯಾಹ್ನ ಬಂದು ಬಯೋಮೆಟ್ರಿಕ್ ಮಾಡ್ತಾರೆ. ಅದನ್ನು ಒಬ್ಸರ್ವ್ ಮಾಡುವಂತ ಕೆಲಸ ಏನು ಮಾಡಿದ್ರು? ಯಾವುದೇ ಒತ್ತಡಕ್ಕೆ ಮನೆಯಲಿಕ್ಕೆ ಇಲ್ಲ. ಯಾವುದೇ ರೀತಿಯ ಪ್ರೆಷರ್ ಅಧಿಕಾರಿಗಳಿಗೆ ಬಂದರೂ ಕೂಡ ನಾವು ನಮ್ಮ ಜೊತೆ ಮಾಡಿಸಿ ನಾವು ಅಲ್ಲಿ ಯಾವ್ದು ಪರ್ಟಿಕ್ಯುಲರ್ ಜಂಕ್ಷನ್ ಅಲ್ಲಿ ಸ್ವಚ್ಛತೆ ಆಗಬೇಕು, ಆಗಲೇಬೇಕು. ಅರ್ಧಂಬರ್ಧ ಸ್ವಚ್ಛತೆ ಮಾಡಿದ್ರೆ ಕ್ರಮ ತಗೊಳ್ಳುದು. ಇಲ್ಲದಿದ್ರೆ ಮುಂದಿನ
ಸಾಮಾನ್ಯ ಸಭೆಯಲ್ಲಿ ನಾವು ನಿಮ್ಮ ವಿರುದ್ಧ ನಿರ್ಣಯ ಅಧಿಕಾರಿಗಳ ಲೋಪದೋಷ ಅಂತ ಹೇಳಿ ನಾವು ನಿರ್ಣಯ ಮಾಡ್ತೀವಿ. ಅದು ಸರಿಯಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಸ್ವಚ್ಛತೆ ಇಡೀ ಸರ್ಕಾರ ನಮ್ಮ ಸ್ವಚ್ಛತೆ ಬಗ್ಗೆ ಮಾತಾಡ್ತಿರುವಾಗ ಕೋಟೆಗಾರಿನಲ್ಲಿ ನಾವು ಆಗುದಿಲ್ಲ ಅಂತ ಹೇಳೋದಕ್ಕೆ ಅರ್ಥ ಇದೆ. ಇದನ್ನು ಅಬ್ಸರ್ವ್ ಮಾಡಬೇಕು. ಮತ್ತೆ ಪ್ರತಿ ಆಯಾ ಎಲ್ಲೆಲ್ಲಿ ಜಂಕ್ಷನ್ ಇದೆ ಪ್ರತಿ ದಿವಸ ಅಲ್ಲಿ ಆಗ್ಬೇಕು, ಅಲ್ಲಿಂದ ಕಸ ಹೋಗ್ಬೇಕು. ಕಸ ಈಗ ಎಲ್ಲ ಮನೆಗೆ ಹೋಗ್ತಾ ಇದೆ ಕೋಟೆಗಾರಿನ. ನಾನು ಜಂಕ್ಷನ್ ಇದೆ ಹೇಳಿ ನೀವು ಮಾಡ್ತಾ ಇದ್ದೀರಿ, ಅದಿದೆ ಜಂಕ್ಷನ್ ದುಡಿಸುವಂತ ಕೆಲಸ ಆಗುದು. ಇಟ್ಟಿದ್ದಾರೆ ಅದನ್ನು ಮಾತ್ರ ತಗೊಳ್ತಾರೆ. ಒಂದು 5 ನಿಮಿಷ ಕಾಯುವುದಿಲ್ಲ. ಆಗುದಲ್ಲ, ಕಸದ ಅವ್ರಿಂದ ಗಾಡಿ ಬಂದು ಬಕೆಟ್ ಹೋಗುವ ವೇಗ ನೋಡಿದ್ರೆ 11 ಗಂಟೆ ಆಗುವಾಗ ಅವರ ಕೆಲಸ ಆಗ್ಬೋದು. ಹೌದು, ನಿಂತು ಮಾತನಾಡುವ ವಿಷಯ ಕೂಡ ಇಲ್ಲ. ಮತ್ತೆ ಮಾಡ್ತಾರೆ ಈ ಕಸ ಮನೆಯಲ್ಲಿ ಬೆಕ್ಕು ಎಲ್ಲತೆ ಆಚೆ ಮಾಡ್ತಾರೆ. ನಾನು ಇನ್ನೊಂದು ಹೇಳ್ತೇನೆ, ನಾಳೆ ಗಾಡಿಗೆ ಬರುವಾಗ ಎಲ್ಲ ಕೌನ್ಸಿಲರ್ಗೆ ಫೋನ್ ಮಾಡ್ತಾರೆ, ನೀವು ಯಾವ ಜಂಕ್ಷನ್ ಅಲ್ಲಿ ಎಷ್ಟು ನಿಮಿಷ ನಿಲ್ಬೇಕಂತ ಹೇಳಿ ಅಲ್ಲಿ ಇರ್ತಾರೆ. ಹಾಗೆಲ್ಲ ಜಂಕ್ಷನ್ ಅಲ್ಲ, ಈ ಕೆಲವು ಗಾಡಿ ಎಲ್ಲ ಮನೆಗಳಿಗೆ ಹೋಗ್ತಾರೆ. ಮನೆ ಹೋಗ್ತಿದ್ದಲ್ಲಿ ಹೇಳಿದ್ವಿ, ಮನೆ ಹೊರಗಡೆ ಗಾಡಿ ವೆಹಿಕಲ್ ಹೋಗೋದು ಜಾಗದಲ್ಲಿ ಒಂದು 10 ನಿಮಿಷ ನಿಲ್ಬೇಕಲ್ಲ. ಅದು ಇವ್ರು ಎಲ್ಲ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತಾರೆ ಸರ್. ಇಲ್ಲ, ಎಲ್ಲಿ ನಮ್ಮಲ್ಲಿ ಕಸವನ್ನು ರೋಡಿಗೆ ಹಾಕ್ತಾರೆ. ನಾನು ಹೇಳಿದೆ ಯಾಕಿಂತ ಅಲ್ಲ, ನೀವು ಕೇಳ್ಬೇಕು, ಯಾರು ಹೇಳಿದ್ರು? ತುಂಬಾ ಒಳಗಿದ್ರೆ ಅವರೇ ತಂದಿರ್ತಾರೆ ಗಾಡಿ ಸೌಂಡ್ ಕೇಳುವ. 6 ಗಂಟೆಗೆ ಬರ್ತಾರೆ ನೋಡಿ, ನಮ್ಮಲ್ಲಿ 6 ಗಂಟೆಗೆ ಬರ್ತಾರೆ. 6 ಅಲ್ಲಿಂದ ಬರುವಾಗ ಅಲ್ಲಿ ಹತ್ತಿರ ಇವರು ಪದ್ಯ ಹಾಕ್ತಾರೆ. ಪದ್ಯ ಹಾಕಿ ಒಂದು ರೌಂಡ್ ಹೀಗೆ ಬರ್ತಾರೆ, ತಿರುಗಿಸ್ತಾರೆ, ಇದ್ದನ್ನು ತೆಗಿತಾರೆ, ಹೋಗ್ತಾರೆ. ಅಲ್ಲಿ ಇನ್ನೊಂದು ತಗೊಂಡು ಬರುವಾಗ ಇವರು ಇಲ್ಲ ಗಾಡಿ ಇಲ್ಲ, ಮತ್ತೆಂತ ಮಾಡ್ತಾರೆ, ಅಲ್ಲಿ ಇಟ್ಟು ಹೋಗ್ತಾರೆ. ಮತ್ತೆ ಸಾಯಂಕಾಲ ಹೋಗಿ ಅದನ್ನು ನೋಡಿ ತೋಡಿ ಹಾಕ್ತಾರೆ. ಇದು ದಿನ ಆಗ್ತಾ ಇರೋ ಪ್ರಶ್ನೆ. ನನ್ನದು ಇನ್ನೊಂದು ಮನವಿ, ಎಲ್ಲ ತೋಡು ರಸ್ತೆ ಇದೆಯಲ್ಲ, ಇದು ತೋಡಿ ದಾಟಿ ಹೋಗುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲೆಲ್ಲ ಒಂದೊಂದು ಕ್ಯಾಮರಾ ಹೋಗುವ ಬರುವವರೆಲ್ಲ ಅಲ್ಲಿಂದ ಇದು ತೋಡಿ ಹಾಕ್ತಾರೆ ಕಸ. ಇದಕ್ಕೆ ಬೇಕು, ನಾನು ಅವತ್ತೊಮ್ಮೆ ಹೇಳಿದ್ದೆ, ಒಂದು ಕ್ಯಾಮರಾವನ್ನು ಎಲ್ಲ ತೋಡಿ ಈ ತರ ರಸ್ತೆ ಸಂಪರ್ಕ ಇರೋ ತೋಡಿ ಮೇಲೆ ಒಂದೊಂದು CC ಕ್ಯಾಮರಾ ಅಳವಡಿಸುವುದು ಉತ್ತಮ ಅಂತ ನಾನು ಡ್ರೈವರಿಗೆ ಕೊಟ್ಟು 3 ದಿನ ಬಿಟ್ಟು ಕಂಪ್ಲೇಂಟ್ ಮಾಡೋರಿಗೆ ಪುನಃ ಫೋನ್ ಮಾಡ್ತೇನೆ, ಹೋಗಿದೆ ಗಾಡಿ ಹಸಿ ಕಸ ತಗೊಂಡೋಗ್ಲಿಕ್ಕೆ ಬಕೆಟ್ ಅಲ್ಲೇ ಇಡ್ಬೇಕು ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಇದ್ರೆ ಬಿಟ್ಟೆ ಹೋಗ್ತಾರೆ. ಹಸಿ ಕಸ ತಗೊಂಡು ಹೋಗ್ತಾರೆ, ಬಕೆಟ್ ಮಾತ್ರ ಎಷ್ಟೋ ದೂರದಲ್ಲಿ ಬಿದ್ದಿರುತ್ತೆ, ಅದ್ರ ಮೇಲೆ ಹುಡುಕಿ ತಗೋಬರ್ತಾರೆ. ಅದನ್ನ ಕ್ಲೀನ್ ಆಗಿ ಅಲ್ಲಿ ಇಟ್ಕೊಳ್ಳೋಕ್ಕೂ ಒಳ್ಳೇದಲ್ವಾ? ಎಲ್ಲೆಲ್ಲ ಎಸಿತಾರೆ. ನಾನು ಅದ್ರದ್ದು ಎಷ್ಟೋ ಒಂದು ಫೋಟೋಸ್ ತೆಗೆದು ಬಂದಿದ್ದೀನಿ. ಇನ್ನೊಂದು ಕಸ ವಿಲೇವಾರಿ ವಿಡಿಯೋದಲ್ಲಿ ನೋಡಿದ್ದೀವಿ. ಅದರ ಜೊತೆಗೆ ಕಸದ್ದು ನಾವು ಅದನ್ನು ನಮ್ಮ ಯಾವ್ದಾದ್ರು ವಾರ್ಡನ್ನು ಮಾದರಿ ತೆಗೆದು ಹಸಿ ಕಸ ಅಲ್ಲೇ ಅವರ ಇದರಲ್ಲಿ ಗೊಬ್ಬರ ಆಗುವಾಗ ಮಾಡುವುದು ವಾರ್ಡನ್ನು ಮಾದರಿ ತೆಗೆದು ನಮಗೆ ಬರುವಂತ ಅನುದಾನ ಅದನ್ನು ತೆಗೆದು ಅದರಲ್ಲಿ ಅದು ನಾವು ಯಶಸ್ವಿ ಆದರೆ ಅದನ್ನು ಇಡೀ ಗ್ರಾಮಕ್ಕೆ ಕೇರಳಕ್ಕೆ ಕನ್ನಡಕ್ಕೆ ಕಸ ಬರುವುದು ಇಲ್ಲ. ನಮ್ಮದು ನಾನೇನು ಹೇಳೋದಂತ ಹೇಳಿ, ನಮಗೆ ಬಕೆಟೇ ಬೇಕಂತ ಹೇಳಿಲ್ಲ. ನಮ್ಮದು ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ಮಾಡುವಂತ ವ್ಯವಸ್ಥೆ ಇದೆ. ನಮಗೆ ಬೇಕಾದಷ್ಟು ಕಸಕ್ಕೆ ಅನುದಾನ ಬರ್ತದೆ. ಅದನ್ನು ನಾವು ಕಸಕ್ಕೆ ಎಲ್ಲಿ ಇದೆ ಈಗ ಅವರಿಗೆ ಮನೆ ಕಟ್ಟಿಕೊಡುವುದು, ಅವರಿಗೆ ಬೇರೆ ಅದೇ ರೀತಿ ಆಗ್ತದೆ ಬಿಟ್ಟರೆ ನಮಗೆ ಇಲ್ಲಿ ಆಯಾ ಕೆಲವೊಂದು ಮನೆಗಳಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅಲ್ಲಿ ನಮಗೆ ಪೈಪ್ ಇದು ಮುಖಾಂತರ ಗೊಬ್ಬರ ಮಾಡುವುದು ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಲಾಸ್ಟ್ ಟೈಮ್ ನನ್ನ ಹತ್ರ ವಿಕ್ರಮ್ ಅವರು ಹೇಳಿದ್ರು, ನಾನು 10 ಮನೆ ರೆಡಿ ಮಾಡಿ ಕೊಟ್ಟಿದ್ದೆ. ದೇವದತ್ತ ನಾವೇಲೆ ಇಷ್ಟರವರೆಗೆ ಮಾತಾಡಿದ್ವಿ. ಅಧಿಕಾರಿಗಳು ರೆಡಿ ಇಲ್ಲ ಅಂತ ಹೇಳಿ ಅದು ಅಲ್ಲಿ ಯಶಸ್ವಿ ಆದ್ರೆ ನಾವು ಅದನ್ನು ಮುಂದಕ್ಕೆ ಕೊಂಡು ಹೋಗ್ಬೋದು. ಯಶಸ್ವಿ ಆಗಲಿಲ್ಲ ಅಂತ ಬಿಡ್ಬೋದು. ಹಾಗೆಲ್ಲ ನಾನೇ ದುಡ್ಡಾಗಿ ನನ್ನ ವಾರ್ಡಲ್ಲಿ ಜಾಗ ಇರುವಂತ ಮನೆಗೆ ಹೋಗಿ ಅವರ ಹಸಿ ಕಸ ಅಲ್ಲೇ ಗೊಬ್ಬರ ಮಾಡುವಂತ ರೀತಿಯಲ್ಲಿ ನಾವು ಮಾಡಿದ್ವಿ. ಆದ್ರೆ ಇಷ್ಟವರೆಗೆ ಯಾವುದೇ ರೀತಿಯಲ್ಲಿ ಮುಂದುವರಿಲ್ಲ. ಅದನ್ನು ಕೂಡ ನಾವು ಒಂದು ನೋಡ್ಬೋದು. ನಾವು ಒಂದು ವಾರ್ಡನ್ನು ತೆಗೆದುಕೊಂಡು ಅಲ್ಲಿ ಅದು ಯಶಸ್ವಿ ಆದ್ರೆ ಬೇರೆ ವಾರ್ಡಿಗೆ ನಾವು ಮಾಡುವ. ಆಗ ಕಸದ್ದು ನಮಗೆ ಸಮಸ್ಯೆ ಕೇಳಿದ್ರೆ ಅದು 100% ಸಕ್ಸಸ್ ಅಲ್ಲ. ಅದು ಪೂರ್ತಿ ನಮಗೆ ಗೊಬ್ಬರ ಆಗುದಿಲ್ಲ ಅಂತ. ಯಾಕಂದ್ರೆ ಆಫೀಸಿಂದ ನಾವು ಫಸ್ಟ್ ಪೈಪ್ ಹಾಕಿ ಇಲ್ಲೇ ನೋಡಿದ್ದ, ಇಲ್ಲೇ ನಮ್ಮ ಸ್ಟಾಫ್ ಊಟ ಎಲ್ಲ ಇರ್ತದೆ, ಅದರಲ್ಲಿ ತುಂಬಾ ಮೆನ್ಯೂರ್ ಆಗುದಿಲ್ಲ, ಗೊಬ್ಬರ ಪೂರ್ತಿ ಪುಡಿ ಆಗುದಿಲ್ಲ. ಹಾಗಾಗಿ ನಾನು ಅದನ್ನ ಅದು ಸ್ವಲ್ಪ ಅದರಲ್ಲಿ ಮೆಣಸು ಇದು ಸಾರ, ಯಾಕಂದ್ರೆ ಅದು ತುಂಬಾ ಮನೆಯಲ್ಲಿ ಹೇಗಾಗುತ್ತೆ ಕೇಳಿದ್ರೆ ಈ ಸಾರ ಇದ್ರೆ ಫುಲ್ ಅದನ್ನ ಡಸ್ಟ್ಬಿನ್ಗೆ ಹಾಕಿ ಖಾಲಿ ಓಡ್ ಮಾತ್ರ ಹಾಕ್ಬೇಕಾಗುತ್ತೆ. ಈ ಸಿಪ್ಪೆಗಳು ಯಾವ್ದು ಹಾಕ್ಬಾರ್ದು. ತುಂಬಾ ಕಂಡೀಷನ್
ನಮ್ಮ ಇಮ್ಯುನಿಟಿಗೆ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಒಟ್ಟು ಯಾವುದಾದ್ರೂ ಒಂದು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿಯಲ್ಲಿ ಯಶಸ್ವಿಯಾಗಿ ಕನ್ನಡ ನಿರ್ವಹಣೆ ಮಾಡ್ತಿದ್ರೆ ನಾವು ಒಂದು ದಿವಸದಲ್ಲಿ ಭೇಟಿ ಕೊಡೋದು. ಭೇಟಿ ಕೊಟ್ಟು ಅದರಲ್ಲಿ ಏನಾದರೂ ಮಾಡಲಿಕ್ಕೆ ಚರ್ಚೆ ಮಾಡಿ ಹೇಗೆ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆಗ್ತದೆ ಅಂತ ನೋಡುವ. ಇನ್ನೊಂದಂತ ಹೇಳಿದ್ರೆ ಇಲ್ಲಿ ನೀರು ಸರಬರಾಜು ಮೂಲಗಳು ಮತ್ತು ವಿತರಣಾ ವ್ಯವಸ್ಥೆ 2,92,000 ಅಂತ ಬರೆದಿದ್ದಾರೆ. ಪೇಜ್ ನಂಬರ್ 4ರಲ್ಲಿ ಪೇಜ್ ನಂಬರ್ 6ರಲ್ಲಿ 1ನೇ ಪಾಯಿಂಟ್. ಪೇಜ್ ನಂಬರ್ 6 ರೋಮನ್ ಸಂಖ್ಯೆ 6 4ರಲ್ಲಿ 1. ಮೇಂಟೆನೆನ್ಸ್ಗೆ ಎಷ್ಟು ಹೋಗ್ತದೆ? ಏರಿಯೇಷನ್ ಆಗದೆ ಇರ್ತದ ಫಿಕ್ಸ್ ಇತ್ತು. ಏರಿಯೇಷನ್ ಇರ್ತಲ್ಲ ಟೆಂಡರ್ ಆಗಿದೆ ಮಾಡೋದು ದಿಗಲ್ ವೇರಿಯೇಷನ್ ಆಗ್ತಾ ಇರ್ತದ. ವೇರಿಯೇಷನ್ ಆಗುದಿಲ್ಲ ಅಂದ್ರೆ ಅದರಲ್ಲಿ ಈಗ ಇದಕ್ಕೆ ನೀರು ಸರಬರಾಜಿಗೆ ಸಂಬಂಧಪಟ್ಟ ಬೇರೆ ಏನಾದ್ರು ಕೆಲಸ ಮಾಡಿ ಸಪರೇಟ್ ಇರಬೇಕು. ಅದರ ಒಟ್ಟಿಗೆ ಆಗ್ಬೋದು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಪೈಪ್ ರಿಪೇರಿದು ಅಲ್ಲಿ ಟೆಂಡರ್ ಅಲ್ಲಿ ನಾವು ಅವರಿಗೆ ಟೆಂಡರ್ ಕೊಡ್ತೀವಿ. ಕಾನೂನು ಪ್ರಕಾರ ಎಷ್ಟು ಲೆಂತ್ ಅವರು ಹಾಕಬೇಕು ಪೈಪ್ ರಿಪೇರಿ ಮಾಡುವಾಗ ಎಷ್ಟು ಲೆಂತ್ ಅವರು ಆ ಟೆಂಡರ್ ಅಲ್ಲಿ ಹಾಕಬೇಕು. ಆದ್ರೆ 2 ಲೆಂತ್ ಟೆಂಡರ್ 3 ಲೆಂತ್ ಬೇರೆ ಅದಕ್ಕೆ ಅನುದಾನ ಇಟ್ಟಿದ್ದಾರಲ್ಲ ನಾವು ಮಾಡ್ಬೇಕಲ್ಲ. ಈಗ ನಮ್ಗೆ ಎಲ್ಲ ಗೊತ್ತಿಲ್ಲ. ನನ್ನ ವಾರ್ಡಲ್ಲಿ ಪೈಪ್ ರಿಪೇರಿದು ಸಮಸ್ಯೆ ಆಗ್ತಾ ಇದೆ. ನಮ್ಮಲ್ಲಿ ಬೋರ್ವೆಲ್ ಹಾಕಿಕೊಟ್ಟು ಒಂದು ಪಂಪಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ಬೋರ್ ಇದು ಪಂಪ್ ನಾವು ಇದಕ್ಕೆ ಅದು ಅವ್ರ ಮೇಂಟೆನೆನ್ಸ್ಗೆ ಫಿಕ್ಸ್ ಒಂದು ವೇಳೆ ನಮ್ಮ ನಾವು ಬೋರಿನ ಕೆಳಗಡೆ ನೀರು ಮೇಲೆ ಪಂಪ್ ಮಾಡಲಿಕ್ಕೆ ಒಂದು ಪಂಪನ್ನು ಕೆಳಗಡೆ ನೀರು ಪಂಪ್ ಆಗ್ಬೇಕಲ್ಲ, ಅದಕ್ಕೆ ಒಂದು ಹೊಸ ಪಂಪ್ ಅನ್ನು ನಾವು ಇಳಿಸ್ತೇವಲ್ಲ ಬೋರ್ ಆದ್ಮೇಲೆ ಅದಕ್ಕೆ ಎಷ್ಟು ಚಾರ್ಜ್ ಎಲ್ಲಿ ಸಿಗ್ತದೆ? ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಕಳೆದ 2.5 ವರ್ಷದಲ್ಲಿ ನನ್ನ ಏರಿಯಾದಲ್ಲಿ 5 ಪಂಪ್ ಕಟ್ಟಾಗಿ ಬಿದ್ದಿದೆ. 6ನೇ ಪಂಪ್ ಕಟ್ಟಾಗಿ ಬೀಳುವಾಗ ಆವಾಗ ಕೂಡ ನಮಗೆ ಮೇಂಟೆನೆನ್ಸ್ ಅವರೆಲ್ಲ ಅವ್ರು ಬೆತ್ತರೆ ಹಾಕಿ ಒಂದು ಇಂಚು ಅಂತ ಹೇಳಿದ್ರು. ನಾನು ಅದಕ್ಕೆ ತೊಂದರೆ ಇಲ್ಲ, ನೀವು ತೆಗಿಬೇಡಿ, ನಾನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೇನೆ ಅಂತ ಹೇಳಿದೆ. ಆಗ ಅದು ತೆಗಿಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ 5 ಪಂಪಿಗೆ ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ಆಯ್ತು. ಅವ್ರ ಮನೆಯದಾದ್ರೆ ಅವ್ರದ್ದು ಬಿಡ್ತಾರ? ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದವರು. ನಾನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೇನೆ, ತೊಂದರೆ ಇಲ್ಲ, ನೀವು ಮೇಂಟೆನೆನ್ಸ್ ಅಂತ ಹೇಳಿದ ಮೇಲೆ ಹೇಗೆ ಅದು ಬಂತದ್ದು? ಮೋಲ್ಡ್ರ ಸಿಕ್ಕಲ್ಲಿ ಕೆಲವು ಸಮಸ್ಯೆ ಬರ್ತದೆ, ಅದು ಅಂತ ಕಡೆ ಬರ್ತದೆ. ಯಾವುದೇ ಸಮಸ್ಯೆ ಇಲ್ಲ, ಅದು ಪೈಪ್ ಥ್ರೆಡ್ ಹೋಗಿ ಕೆಲವು ಕಡೆ ಬೀಳ್ತಾರೆ. ಎಲ್ಲ ತೆಗೆಯುವಂತ ಕೆಲಸ ಮಾಡಿ ನಾವು ಅವ್ರಿಗೆ ಎಷ್ಟು ಕೊಡ್ತೇವೆ? 1 ಲಕ್ಷ. ಖಾಲಿ ಅವ್ರು ಗೇಟ್ ಕನೆಕ್ಷನ್ ಮಾಡಲಿಕ್ಕೆ ಮಾತ್ರ ಅವರು ಮತ್ತೆ ಆಳದ ಪಂಪ್ ತೆಗೆಯಲಿಕ್ಕೆ ಮಾತ್ರ ನಾವು 1 ಲಕ್ಷ ಕೊಡೋದು. ಅದಕ್ಕಿಂತ ಜಾಸ್ತಿ ನಮಗೆ ಪಂಪ್ ಇದ್ದರೆ ಎಷ್ಟು ಹೋಗಿದೆ? ಟೋಟಲ್ ನಮಗೆ 2.5 ವರ್ಷದಲ್ಲಿ ಎಷ್ಟು ಪಂಪ್ ಹೊಸದು ತಗೊಂಡಿದ್ದೀವಿ? ಎಷ್ಟು ನಾನು 2.5 ವರ್ಷದಲ್ಲಿ ಹೇಳುದು ಇಡೀ ಗ್ರಾಮದಲ್ಲಿ ಎಷ್ಟು ಪಂಪ್ ಹೋಗಿದೆ? ತುಂಬ ಹೋಗಿದೆ. ಅದು ಯಾರು ಕೊಡ್ತಾರೆ? ಏನಾದ್ರೂ ನೀವು ಅವರ ಇದಕ್ಕೆ ಇನ್ಫ್ಲುಯೆನ್ಸ್ಗೆ ಬರ್ತಿದ್ದೀರಾ ಅಂತ ವ್ಯಕ್ತಿಗೆ ನೀವು ಟೆಂಡರ್ ಕೊಟ್ಟಿದ್ದೀರಿ. ಹಾಗೆ ನೀವು ಸುಮ್ಮನೆ ನೋಡ್ಕೊಳ್ಬೇಕಲ್ಲ, ನೀವು ಮಾಡ್ಬೇಕಲ್ಲ. ನನ್ನ ವಾರ್ಡಿಗೆ 5 ಪಂಪ್ ಹೋಗಿದೆ ಅಂದ್ರೆ ಆಲ್ಮೋಸ್ಟ್ 2 ಲಕ್ಷ ಆಯ್ತು. ನನ್ನ ವಾರ್ಡಿನ ಬೋರಿಗೆ ಹೊಸದು ಪೈಪ್ ಇಲ್ಲಿಂದ ನಮಗೆ ಅಲ್ಲಿ ಹೊಟ್ಟೆ ಬೇಕು ಬಂದಿದೆ, ಪುನಃ ಚೇಂಜ್ ಮಾಡ್ಲಿಕ್ಕೆ ಕೊಡ್ತಾರೆ. ನೀವು ಇಲ್ಲಿ ಲೆಕ್ಕ ಮಾಡಿ ಕಲಿಸಿ ಅದರ ಮೇಲೆ ಮಾತಾಡ್ಬೇಕು, ನೋಡ್ಬೇಕಲ್ಲ.
ಪರಿಸ್ಥಿತಿ ಆಗಿದೆ. ಸಂಬಳ ತೆಗೆದು ಅದಕ್ಕೆ ಜವಾಬ್ದಾರಿ ಒಂದು ಅಧಿಕಾರ. ನೀರಿನ ಸಮಸ್ಯೆ ಆದ್ರೆ ನಾವು ಅಲ್ಲಿ ನೀರು ನಮಗೆ ನನ್ನ ವಾರ್ಡಲ್ಲಿ ನಮಗೆ ಎಲ್ಲ ಯಾರು ನೀರು ಬಿಟ್ಟರು ಕೂಡ ನಮಗೆ ಗೊತ್ತಿದೆ ಏನು ಮಾಡಬೇಕು. ರೈತರು ಕೂಡ ಮಾಡ್ತಾ ಇದ್ದೀವಿ. ಅಧಿಕಾರಿಗಳಿಗೆ ಕೆಲಸ ಮಾಡಬೇಕಲ್ಲ. ಕಳೆದ ಸಲ ನಾವು ಪೈಪ್ ರಿಪೇರಿಗೆ ಮೇಂಟೆನೆನ್ಸ್ಗೆ ಸ್ಕೆಚ್ ಮಾಡಿ ಅಂತ ಹೇಳಿದ್ದೇವೆ. ಈಗ ನಾವು ಯಾರಿಗೆ ಪೈಪ್ ರಿಪೇರಿಗೆ ಕೊಟ್ಟಿದ್ದೇವೆ ನಾವು ಅವರ ಅಡಿಯಾಗಿ ಕೆಲಸ ಮಾಡ್ತಾ ಇದ್ದೇವಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಯಾವ ಪೈಪ್ ಎಲ್ಲಿಂದ ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ. ಚುನಾವಣೆ ಆದ ಸಂದರ್ಭದಲ್ಲಿ ನಾನು ಲೆಫ್ಟ್ ಕೊಟ್ಟಿದ್ದೇನೆ, ಅದಕ್ಕೆ ಸ್ಕೆಚ್ ಮಾಡಿ ಮಾಡಬೇಕು. ಈಗ ಇನ್ನೂ 5-6 ತಿಂಗಳಲ್ಲಿ ಆದರೆ ಅದು ಆಗ್ತದೆ. ಸೆಕೆಂಡ್ ಏನು ಅದನ್ನು ವ್ಯವಸ್ಥೆ ಮಾಡಿದ್ವಿ. ಈಗ ಅವರು ರಿಪೇರಿ ಮಾಡೋರು ಬಿಡ್ತಾರೆ, ಅಲ್ಲಿ ಪೈಪಿಂದು ಪ್ರಾಬ್ಲಮ್ ಆಗ್ತದೆ. ಹೇಗೆ ಕೊಡುವುದು ಹೇಳಿದ್ರೆ ಪೈಪ್ ರಿಪೇರಿ ಮಾಡುವವ ರಿಪೇರಿ ಮಾಡದನ್ನ ಕೊಂಡೋಗ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡುವವನಿಗಿಲ್ಲ. ಅದರಲ್ಲಿ ನೀವು ಸಂಬಳ ಜಾಸ್ತಿ ಮಾಡೋದಕ್ಕಿಂತ ಮುಂಚೆ ಒಂದು ವ್ಯಕ್ತಿಗೆ ಪಟ್ಟಣ ಪಂಚಾಯತಿಂದ ಎಷ್ಟು ಹೋಗ್ತದೆ ಟೆಂಡರ್ ತೆಗೆದುಕೊಂಡು ಅವನಿಂದ ಲೆಸ್ ಆಗಿ ಇವರಿಗೆ ಎಷ್ಟು ಹೋಗ್ತದೆ ಅದನ್ನು ವಿಮರ್ಶೆ ಮಾಡಬೇಕು. ಅದು ನಮ್ಮ ಸಮ್ಮುಖದಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಸಮ್ಮುಖದಲ್ಲಿ ಅವರ ಟೆಂಡರ್ ನಾವು ಕರೆದು ನಮ್ಮ ಇಲ್ಲಿಂದ ಒಂದು ವ್ಯಕ್ತಿಗೆ ಎಷ್ಟು ಅಮೌಂಟ್ ಹೋಗ್ತಾ ಇದೆ, ಅವನು ಎಷ್ಟು ಕಟ್ ಮಾಡಿ ಯಾರಿಗೆ ಎಷ್ಟು ಕೊಡ್ತಾ ಇದ್ದಾನೆ ಅಂತೇಳಿ ಇದು ಮಾಡಬೇಕು. ಯಾಕೆಂತ ಹೇಳಿದ್ರೆ ನಾವು ಅದಕ್ಕೆ ಸಾಯಿ ಸಮಿತಿ ಆದ್ಮೇಲೆ ಎಲ್ಲ ನೀರಿನ ಕಟ್ಟು ಹೋಗ್ಬೇಕಾದ್ರೆ ಅಗತ್ಯ ಇದ್ರೆ ಕಳಿಸಿ ಅವರಿಗೆ ಎಷ್ಟು ಅದೆಲ್ಲ ಮಾತಾಡ್ಬೇಕಾದ್ರೆ ಅವರ ಸಮಸ್ಯೆ ಕ್ಲಿಯರ್ ಆಗ್ಬೇಕು. ನಮ್ಗೆ ಅಲ್ಲಿ ಸಂಬಳ ಸಿಗ್ತಾ ಇಲ್ಲ, 5,000 ಸಿಗುದು, ಇಲ್ಲಿ ಹೋಗ್ಬೇಕಂತ ನಾವು ಯಾವ್ಯಾವ ಲೈನ್ ಯಾವ್ಯಾವ ಕಡೆ ಹೋಗ್ಬೇಕಂತ ಸ್ಕೆಚ್ ಮಾಡಿ ನಿಮ್ಮ ಹತ್ರ ಕೊಟ್ಟಿದ್ದೀವಿ. ಈಗ ನೀವು ರಿಟೈರ್ಡ್ ಆಗ್ತಾ ಇದ್ದೀವಿ, ಅದಕ್ಕೆ ನೀವು ದಿನ ಕೊಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. 2 ವರ್ಷ ಬೇಗ ಹಿರಿಯ ಅಭ್ಯಂತರ ಕೂಡ ಉತ್ತರ ಕೊಡ್ತೀವಿ. ನಾನು ಮಾತಾಡಲಿಲ್ಲ ಯಾಕೆಂದ್ರೆ ರಿಟೈರ್ಡ್ ಆಗೋದು ಯಾಕೆ ನಿಮಗೆ ಮಾತಾಡೋದು, ಅದಕ್ಕೆ ನಾವು ಕೆಲಸ ಆಗ್ಬೇಕಲ್ಲ. ನಿಮಗೆ ಏನು ಕೆಲಸ ಆಗಿದೆ ಅಲ್ಲ, ನಿಮ್ಮ ಸಂಬಂಧಪಟ್ಟಂತ ಕೆಲಸ ನೀವು ಮಾಡಲಿಲ್ಲ ಅಲ್ಲ, ಸಾಧ್ಯ ಮಾಡಲೇಬೇಕಲ್ಲ. ಹಾಗಾದ್ರೆ ನಿಮ್ಮ ಸಂಬಂಧಪಟ್ಟಂತ ಕೆಲಸ ಆಗ್ಬೇಕಲ್ಲ, ಇದನ್ನು ನಿರ್ಣಯ ಮಾಡಲಿಲ್ಲ ಅಂತ ಹೇಳಿ ಮಾಡ್ಬೇಕಲ್ಲ. ನೀವು ಯಾವುದಕ್ಕೆ ರೆಸ್ಪಾನ್ಸ್ ಮಾಡಿದ್ದೀರಿ ಅಲ್ಲ. ಕೆಲವರೆಲ್ಲರೂ ಯಾರಾದ್ರೂ ನೀರು ಬರಲಿಲ್ಲ ಅಂತ ಹೇಳಿ ಬೇರೆ ಸಮಸ್ಯೆಗಳ ಫೋನೇ ತೆಗೆದಿಲ್ಲ, ರೆಸ್ಪಾನ್ಸ್ ಹೇಳಿ ನಿಮ್ಮದೇ ಸಮಸ್ಯೆ ನೀರಿನ ಸಮಸ್ಯೆ ಉಂಟು ಅದನ್ನೊಂದು ಇಲ್ಲಿ ಏನು ಕನೆಕ್ಷನ್ ಎಕ್ಸ್ಟ್ರಾ ಕಾಸ್ಟ್ ಅಂತ ಎಕ್ಸ್ಟ್ರಾ ಕಾಸ್ಟ್ 1 ಇಂಚ್ ಯಾವ ರೀತಿಯಲ್ಲಿ ಬೇಕಾದ್ರೂ ಬಿಲ್ ಕಟ್ಟುವವರಿಗೆ ಸರಿಯಾದ ನೀರಿಲ್ಲ. ಸರಿ, ಈಗ 2 ಕನೆಕ್ಷನ್ ತೆಗಿತಾ ಇದ್ದಾರೆ, ಅದಕ್ಕಿಂತ ಮೇಲೆ ಮನೆದು 2 ಮನೆಗೆ ನೀರೇ ಬರ್ತಿಲ್ಲ, ಅದಕ್ಕೆ ಎಂತ ಆಕ್ಷನ್ ಮುಖ್ಯಾಧಿಕಾರಿಯವರು ಒಂದು ವಿಷಯಾಂತರ ಆಗುದು ಬೇಡ. ಆ ಅದ್ರ ಬಗ್ಗೆ ಇದೆಯಲ್ಲ ಯಾವುದು ಈಗ ಜಮಾ ಖರ್ಚಿನ ಬಗ್ಗೆ ಅದನ್ನು ಮುಗಿಸಿ, ಮಾನ್ಯ ಸದಸ್ಯರು ಹೇಳಿದಾಗೆ ಅದರ ಮಾಹಿತಿಯನ್ನು ತರಿಸಿ ಆ ಜಮಾ ಖರ್ಚನ್ನು ಮುಗಿಸಿ ಇದನ್ನು ಮುಗಿಸಿ ಅಧ್ಯಕ್ಷರ ಆದ್ಯತೆ ಮೇಲೆ ಇತರ ವಿಷಯವನ್ನು ಸ್ಟಾರ್ಟ್ ಮಾಡುವ. ಹಾಗೆ ಎಲ್ಲ ವಿಷಯ ಬರ್ತದೆ ಹೌದೌದು ಕರೆಕ್ಟ್. ಅದರಲ್ಲಿ ಬಾಕಿ ಆ ಜಮಾ ಖರ್ಚನ್ನು ಏನು ಉಂಟು ಅದನ್ನು ಮುಗಿಸಿ ಅದನ್ನೊಂದು ಮಾಹಿತಿ ಕೊಟ್ಟು ಜಮಾ ಖರ್ಚನ್ನು ಮುಗಿಸುವ. ಕಸ ಬಂತು, ಕಸ ಆಗಿ ನೀರು ಬಂತು, ನೀರಾಗಿ ಪಂಪು ರಿಪೇರಿ ಬಂತು, ಅಲ್ಲ ಒಂದು ವ್ಯವಸ್ಥೆ ಅಂತ ಉಂಟಲ್ಲ. ನೀರಿನ ಕನೆಕ್ಷನ್ ಎಷ್ಟಿದೆ? 2,000. ಹಾಗಾದ್ರೆ ನಮ್ಮ ಗ್ರಾಮದಲ್ಲಿ ಯಾವುದೇ ನೀರಿನ ಸಮಸ್ಯೆ ಇಲ್ಲ. ಯಾಕೆಂತ ಹೇಳಿದ್ರೆ ಅರ್ಧಕ್ಕೆ ಅರ್ಧ ಬಾವಿ ಇರುವಂತ ಸರಿ ಅಲ್ಲ, ನೀರಿನ ಸಮಸ್ಯೆ ಇದೆ ಅಲ್ಲ, ಅದರಲ್ಲಿ ತಗೊಳ್ಳಿಲ್ಲ ಅಂತ ಹೇಳಿದ್ರು ನಾವು. ಈಗ ನಮ್ದು ರೆಸಿಡೆನ್ಸಿಯಲ್ ಮನೆ ಎಲ್ಲ ಲೇಔಟ್ ಇರೋದ್ರಿಂದ ಬಾವಿ ತಗೊಳ್ಳಿಕ್ಕೆ ಆಗ್ತದೆ. 4,500 ಫೋನ್ ನಂಬರ್ 2,300 ಕೊಟ್ಟಿದ್ದಾರೆ.
ಆಗಸ್ಟ್ ಇದ್ದು ಹೊರಗುತ್ತಿಗೆ ಕಾರ್ಯ ನಿರ್ವಹಣಾ ವೆಚ್ಚಗಳು 1,79,534 ಅಂತೇಳಿ ಕೊಟ್ಟಿದ್ದಾರೆ. ಆಮೇಲೆ ಹೊರಗುತ್ತಿಗೆ ಕಾರ್ಯ ನಿರ್ವಹಣಾ ವೆಚ್ಚಗಳು ಸೆಪ್ಟೆಂಬರ್ ಅಲ್ಲಿ 1,56,000 ಕೊಟ್ಟಿದ್ದಾರೆ. ಒಂದು ಟೆಂಡರ್ ವೇರಿಯೇಷನ್ ಟೆಂಡರ್ ಫಿಕ್ಸ್ ಟೆಂಡರ್ ಹೊರಗುತ್ತಿಗೆ ಕಾರ್ಯಗಳು ವಾಹನ ಚಾಲಕರ ಹಾ ಮತ್ತೆ 5 ಜನ ಅಲ್ಲ, ಒಂದು ಸಲ 7 ಜನ, ಒಂದು ಸಲ 5 ಜನ, ಆ ರೀತಿ ನಮ್ಗೆ ವೇರಿಯೇಷನ್ ಬರ್ತದೆ. ಬಂದ ಮೇಲೆ ಕೊಡಿ ಇನ್ನೊಂದು ಅಲ್ಲ ನೋಟ್ ಮಾಡಿ ನೋಟ್ ಮಾಡಿ ತಂದ ಮೇಲೆ ಅದು ಕೊಡಿ. ಭದ್ರತಾ ಠೇವಣಿ ಮತ್ತು ಉಳಿಸಿಕೊಂಡ ಹಣ ಗುತ್ತಿಗೆದಾರರಿಂದ ಮತ್ತು ಸರಬರಾಜು ಉಳಿಸಿಕೊಂಡ ಹಣ ಅಂತ ಹೇಳಿದ್ರೆ ಇನ್ಕಮ್ ಅಲ್ಲಿ ಬರ್ತದೆ. ನೀವು ಇದನ್ನು ಲಯಬಿಲಿಟೀಸ್ ಅಲ್ಲಿ ಹಾಕಿ ಪೇಮೆಂಟ್ ಯಾಕೆ ಉಳಿಸಿಕೊಂಡ ಹಣ ಅಂತ ಹೇಳಿ ಈಗ ಮನೆ ಈಗ ಸದಸ್ಯರು ಯಾವುದೆಲ್ಲ ಅದನ್ನು ನೋಟ್ ಮಾಡಿ ಹೇಳ್ತಾರೆ, ಒತ್ತಿಗೆ ಒಂದನ್ನು ನೋಟ್ ಮಾಡಿ ಹೇಳಿದ್ರು, ನೀವು ಒಂದಕ್ಕೆ ಹೋಗುದು ಮತ್ತೆ ಅದನ್ನು ಹಿಡ್ಕೊಂಡು ಬರುವಾಗ ಮತ್ತೊಂದು ನಾನು ಕೇಳು ಯಾವ್ದು ಅದರ ಬಗ್ಗೆ ಜಮಾ ಖರ್ಚಿನ ಬಗ್ಗೆ ವ್ಯತ್ಯಾಸ ಅಂತ ಅದನ್ನು ಹೇಳಿದ್ರು. ಒಮ್ಮೆಲೆ ಅದನ್ನು ನೋಟ್ ಮಾಡಿ ಹೊರಗೆ ಒಮ್ಮೆಲೆ ತರಿಸಿ ಅದನ್ನು ತಿಳಿಸಿ ಹೇಳ್ಬೇಕು. ಆ ರೀತಿ ಮಾಡಿದ ಈಗ ಒಂದಕ್ಕೆ ತರಿಸಿದ್ದಿಲ್ಲ ಅದನ್ನು ಕರೆಕ್ಟ್ ಅಲ್ಲ, ಅದರ ಬಗ್ಗೆ ಸ್ವಲ್ಪ ನೋಡಿ. ಒಟ್ಟು ನಮ್ಮ ಕೈಯಲ್ಲಿ ಎಷ್ಟು ಹಣ ಉಂಟು ನಿಮ್ಮ ಪಟ್ಟಣ ಪಂಚಾಯತ್ ಖಾತೆಯಲ್ಲಿ? ಮಾನ್ಯ ಮುಖ್ಯಾಧಿಕಾರಿ ಅವರಿಗೆ ನಾನು ಒತ್ತಿ ಹೇಳ್ತಿದ್ದೇನೆ, ಅಜೆಂಡದ ವಿಷಯವನ್ನು ಮುಗಿಸಿ ನಡುವೆ ಭಯ ಅಜೆಂಡದ ವಿಷಯವನ್ನು ಮುಗಿಸಿ ಅಧ್ಯಕ್ಷರ ಚರ್ಚೆ ಅನುಮತಿ ಮೇರೆಗೆ ಇತರ ವಿಷಯಕ್ಕೆ ಬರುವ ಈ ಅಜೆಂಡದವನ್ನು ಮುಗಿಸಿ ಆಗದಿಂದ ಹೇಳ್ತಿದ್ದೇನೆ. ಸಭೆಯನ್ನು ಸಭೆಯ ರೀತಿ ನಿಯಮಾವಳಿ ಪ್ರಕಾರ ಮಾಡಿ ಅಜೆಂಡದ ವಿಷಯಕ್ಕೆ ಬರುವ ಕ್ರಮ ಸಂಖ್ಯೆ 2 ಅಲ್ಲ ಈಗ ನಮಗೆ ಈ ಬ್ಯಾಲೆನ್ಸ್ ಶೀಟ್ ಕೊಟ್ಟಲ್ಲ, ಒಟ್ಟು ನಮ್ಮ ಪಂಚಾಯತ್ ಎಷ್ಟು ಅಕೌಂಟ್ ಇದೆ? ಎಷ್ಟು? ಅದರಲ್ಲಿ ಟ್ಯಾಕ್ಸ್ ಜಮೆ ಆಗುವಂತ ಅಕೌಂಟ್ ಯಾವುದು? ಅದರಲ್ಲಿ ಮೇನ್ ಅಕೌಂಟ್ ಯಾವುದು? ನಮಗೆ ಟ್ಯಾಕ್ಸ್ ಜಮೆ ಆಗುವ ನಾವು ಪೇಮೆಂಟ್ಗೆ ಅದರಲ್ಲಿ ಮತ್ತೆ ಅದರಲ್ಲಿ ಬೇರೆ ಬೇರೆ ಬರ್ತದ, ಟ್ಯಾಕ್ಸ್ ಜಮೆ ಇದು ಬೇರೆ, ಮತ್ತೆ ನಮ್ದು ಲೈಸೆನ್ಸ್ ಫೀಸ್ ಇದು ಬೇರೆ, ಫೋನ್ ನಂಬರ್ ಇದು ಬೇರೆ. ಈಗ ಒಟ್ಟು ನಮ್ಮ ಈಗ ಟ್ಯಾಕ್ಸ್ ಬೇರೆ ಇರ್ತದೆ, ಬಾಕಿದೆಲ್ಲ ಮತ್ತೊಂದು ಅಕೌಂಟಿಗೆ ಬರ್ತದೆ. ಅದಕ್ಕೆ ನಮಗೆ ಯಾವುದು ನಮಗೆ ಬೇರೆ ಇರ್ತದೆ. ಜಮೆ ಮತ್ತು ಪೇಮೆಂಟ್ ಯಾವ 40 ಅಕೌಂಟ್ ಬೇಡ, ರಾಜಧಾನ ಬೋರ್ಡ್ ಬೇಡ. ಮುಂದಿನ ದಿನಗಳಲ್ಲಿ ನಮ್ಮ ನೋಟಿಸ್ನೊಂದಿಗೆ ಬ್ಯಾಂಕ್ ಇದು ಪ್ರತಿ ತಿಂಗಳ ಸ್ಟೇಟ್ಮೆಂಟ್ ಇದರಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಎಲ್ಲೂ ಬರೋದಿಲ್ಲ. ಅಲ್ಲ ಸ್ಟೇಟ್ಮೆಂಟ್ ಬರಬೇಕು. ಸರಿ ಸರಿ, ಅಂತಿಮ ಶುಲ್ಕ ಹಾಕ್ಬೋದಲ್ಲ ಮಾನ್ಯ ಸದಸ್ಯರು? ಅಂತಿಮ ಶುಲ್ಕ ಟೋಟಲ್ ಆಗಿ ಬ್ಯಾಂಕ್ ವೈಸ್ ಇಲ್ಲ, ಟೋಟಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ನನ್ನ ಮಾಹಿತಿ ಪ್ರಕಾರ ಕಳೆದ ಕೌನ್ಸಿಲ್ ಅಲ್ಲಿ ಕೂಡ ತುಂಬಾ ಸಲ ಚರ್ಚೆ ಆಗಿದೆ. ಕೊಡ್ತೇವೆ ಅಂತ ಹೇಳಿ ಕೊಡ್ಲಿಲ್ಲ ಅಂತ ಹೇಳಿ ನಮ್ಮ ಮಾಜಿ ಉಪಾಧ್ಯಕ್ಷರು ಹೇಳಿದ್ರು ಮಾಹಿತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಯಾವುದಕ್ಕೆ ನನಗೆ ಗೊತ್ತಿದ್ದ ಪ್ರಕಾರ ಎಲ್ಲೂ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಇಷ್ಟೊತ್ತವರೆಗೂ. ಕೊಡ್ಲಿಲ್ಲ ಅಂತ ಹೇಳಿ ಅವ್ರು ತಗೊಂಡಿಲ್ಲ. ನಾವು ಕೇಳಿದ್ದೇವೆ ಕಾನೂನಿನಲ್ಲಿ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಹೋಗ್ತೇವೆ. ಕೆಲಸ ಮಾಡಿದ ಸ್ಥಳದಲ್ಲಿ ಕೇಳಿದ್ದಾರೆ, ಆದ್ರೂ ನಾವು ಕೊಟ್ಟಿಲ್ಲ. ಅದರಲ್ಲೂ ನಿಮ್ಗೆ ಏನಾದರೂ ಇದ್ದಿದ್ರೆ ಹೇಳಿ ಕೊಡುವ, ಅದರಲ್ಲಿ ಜಮಾ ಖರ್ಚಿನ ಅನುಮೋದನೆ ಬರೀತೀರಾ? ಯಾಕೆ ಅಂತ ಹೇಳಿ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಆಡಳಿತ ಎಲ್ಲ ನಾವು ಮಾಡಿ ಕೂಡಿಟ್ಟ 5 ವರ್ಷದಂದು ನಮ್ಮ MLA ಸಾಹೇಬರು ಕಾಲ್ ಮಾಡಿದ್ರು. ಅದಕ್ಕೋಸ್ಕರ 3 ವರ್ಷ ಕೇಳಿಲ್ಲ. ಅದಕ್ಕೆ ಸ್ವಲ್ಪ ಆದ್ರೂ ಕೊಡ್ತಿದ್ರೆ, ಅವರ ಪಂಡಿತ ತಂದು ಕೊಟ್ಟಿದ್ರೆ ಈ ಮುಖ ಸಣ್ಣ ಮಾಡಬೇಕು. ಕೋಟೆಗಾರಿಕೆ ಮಾಡಿದ್ದಾರೆ, ಕೋಟೆಗಾರಿಕೆ ಮಾಡಿದ್ದಾರೆ, ಅವರಿಗೆ ಬೇಕಾದ್ರೆ ಏನೇನು ಮಾಡಿದ್ದಾರೆ, ಕೋಟೆಗಾರಿಕೆ ಮಾಡಿದ್ದಾರೆ. ಕೋಟೆಗೆ 100ಕ್ಕೆ 100 ನೀವು ಹೇಳಿದ್ದು ಸತ್ಯ. ಯಾಕೆಂತ ಹೇಳಿದ್ರೆ ಕೋಟೆಗಾರಿಕೆ ಮಾಡಿದ್ದಾರೆ, ಎಲ್ಲಿ ಅಗತ್ಯ ಅಲ್ಲಿ ಮಾಡಿ ಅವರ ಬೆಂಬಲಿಗರಲ್ಲಿ ಹೇಳಿದಾಗ ಅವಾಗ ಅದನ್ನು ರೆಸ್ಪಾನ್ಸ್ ಅವ್ರು ಮಾಡಿದ್ದಾರೆ. ನಾವು
ನಾವು ನಮ್ಮ ಮುಂದಿನ ಈಗ ನನ್ನ ಲೆಕ್ಕದಲ್ಲಿ ನಿಮ್ಮ ಲೆಕ್ಕ ಪತ್ರ ಈಗಾಗಲೇ ಸಮಯ ಇನ್ನಷ್ಟು ನಾವು ಮುಂದಿನ ಅವಧಿಗೆ ಇನ್ನಷ್ಟು ಬೆಟರ್ ಆಗಬೇಕಂತ ಮೀಟಿಂಗ್ 11:30 ಇತ್ತು. ಒಂದು ಗಂಟೆ ಹೋದರೆ ನಂಬರ್ ಹೋಗಿದೆ, ನಿಮಗೆ ಕೂಡ ಅವಕಾಶ ಇದೆ. ಸದಸ್ಯರೇ 100 ವರ್ಷ ಕಳೆದು ಪ್ರಥಮ ಸಭೆ ಆಗುದು, ಇದರಿಂದ ಇವತ್ತು 12 ಸಮಯ ವ್ಯರ್ಥ ಮಾಡಿದ್ದಾರೆ. ಇಂಥ ಗ್ರಾಮದ ನಮ್ಮ ಯಾವ ತಪ್ಪಿಂದ ಸಭೆ ಲೇಟ್ ಆದದ್ದಲ್ಲ, ಅಧಿಕಾರಿಗಳ ವಿಳಂಬದಿಂದ ಸಭೆ ಲೇಟ್ ಆದ. ಸ್ವಲ್ಪ ಕ್ಲಿಯರ್ ಆಗಿದೆ, ಬೇರೆ 5 ಜನರ ಮೇಲೆ 11ರಿಂದ ಕೆಳಗೆ, ಅದು ಆ ಸದಸ್ಯರ ಟೋಟಲ್ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರ ಮೇಲೆ ಡಿವೈಡ್ ಮಾಡಿ ನಮಗೆ ಎಷ್ಟು ತೆಗೆದುಕೊಂತ ಅದುವೇ ಸದಸ್ಯರೇ 5ರಿಂದ 11ರ ಒಳಗೆ ಆಗಬೇಕು. ಅಲ್ಲ, ನಾನೊಂದು ಹೇಳಿದ್ದು ಇದು ಅಭಿವೃದ್ಧಿಯ ದೃಷ್ಟಿಯಿಂದ ಆಗುದು. ನಾವು ಅದನ್ನು ಅಭಿವೃದ್ಧಿಗೆ ರಾಜಕೀಯ ಯಾವುದೇ ಇಲ್ಲ, ನಾವು ಒಟ್ಟಾಗಿ ಕೆಲಸ ಮಾಡುದು. ನಾವೀಗ ಮಾತುಕತೆ ಏನು ಮಾಡಿದ್ವಿ, ಅದರಲ್ಲಿ ನಾವು ಅಧ್ಯಕ್ಷರ ಅನುಮತಿ ಮೇರೆಗೆ ಎಷ್ಟು ಜನ ಸೇರಿಸಬೇಕಂತ ಅಧ್ಯಕ್ಷರ ಎಲ್ಲ ಕಡೆ ಅಂತ ಹೇಳಿದ್ರೆ ಸೋಮೇಶ್ವರ ಜಂಕ್ಷನ್, ತಲಪಾಡಿ ಜಂಕ್ಷನ್, ಕೆಲವು ಕಡೆ ಅಂದ್ರೆ ಯಾವ ಜಂಕ್ಷನ್, ಕೋಟೆಕಾರ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ. ನನ್ನ ವಾರ್ಡ್ನ ಮುಖ್ಯ ರಸ್ತೆಯಲ್ಲಿ ಹಾಕಿದೆ, ಒಂದು ಕುಶಾಲನಗರ ಬೋರ್ಡ್ ಹತ್ತಿರ, ಮತ್ತೊಂದು ಸಾಯಿದಾಮನ್ ಹತ್ತಿರ. ಎಲ್ಲಿಗೆ ಕೋಟೆಕಾರ ಪಟ್ಟಣ ಪಂಚಾಯತ್ ಮತ್ತು ಯಾವ ಯಾವ ಬಗ್ಗೆ ನಿಮ್ಮ ದಾಖಲೆ ಇದು ಬೇಕಿದ್ರೆ ಯಾರಿಗಾದ್ರೂ ಇದ್ರ ಬಗ್ಗೆ ಅಗತ್ಯ ಇದ್ರೆ ರೈಟಿಂಗ್ ಆಗಿ ಮಾತ್ರ ಮುಂದಿನ ಸಭೆಯಲ್ಲಿ ಮೆನ್ಷನ್ ಮಾಡಿ ಹಾಕಿ. ಬೇಕು ಅಲ್ಲಿಗೆ ನಮ್ಮ ವಾರ್ಡಿಗೆ ಹಾಕಬೇಕಂತ ಹೇಳಿ ಅವಶ್ಯಕತೆ ಮುಂದಿನ ರಸ್ತೆ ಬರುವ ವಾಹನ ಕಾಣಲಿಕ್ಕೋಸ್ಕರ ಹಾಕುವುದು. ಮತ್ತೊಂದು ಆಗ ಇದು ನಮ್ಮ ವಾಣಿಜ್ಯ ಸಂಕೀರ್ಣದ ಬಿಟ್ಟು ಮಾಡಲಿಕ್ಕೆ ನಿರ್ಣಯ ಬರಲಿಕ್ಕೆ ಹೇಳಿದ್ದಾರೆ. ಅದನ್ನೊಂದು ನೆನಪಲ್ಲಿ ಒಂದು ನಿರ್ಣಯ ಮಾಡುವುದಲ್ಲ, ಮುಂದಿನ ಸಭೆ ಒಂದು ಟೆಂಡರ್ ಕರೆಯುವ ಆಲ್ರೆಡಿ ನಮ್ಮಲ್ಲಿ ಈಗ 2 ವಸತಿಗಳ ಆಗಿದೆ ನಗರೋತ್ಥಾನದಲ್ಲಿ, ಇನ್ನೊಂದು ನಾವು ಮಾಡ್ತಾ ಇದ್ದೇವೆ. ಇಬ್ಬರು ಪ್ರಣೀತಾ ಮತ್ತು ಲಲಿತಾ ಬಾಯಿ ಅವರು ತುಂಬ ದಿನದಿಂದ ಆಗಿದೆ. ಈಗ ಒಟ್ಟು ನಮ್ಮ ಗೌರವ ಎಷ್ಟಿದ್ದಾರೆ? 10 ಮಂದಿ. ಯಾವ ಮಾನದಂಡದಲ್ಲಿ ಅವರ ಹೆಸರು ಮೆನ್ಷನ್ ಮಾಡಿ ಮತ್ತೆ ಯಾವುದೇ ಒಂದು ನಾವು ವಸತಿ ಅಥವಾ ಏನಾದರೂ ಕೊಡುವಾಗ ಮನೆ ಇಲ್ಲ ಸರ್, ಈಗ ಬಾಡಿಗೆ ಮನೆ ಬಾಕಿ ಅವರಿಗೆಲ್ಲ ಮನೆ ಯಾರಿಗೂ ಇಲ್ಲ. ಹಾಗಾದ್ರೆ ಈ 3 ಜನಕ್ಕೆ ಈ 3 ಜನರ ಜೊತೆಗೆ ಬಾಕಿಯವರಿಗೆ ಕೂಡ ಮನೆ ಇಲ್ಲ. ಹಾಗಾದ್ರೆ ಇವರಿಗೆ ಹೆಸರು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಯಾವ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಬಾಕಿಯವರಿಗೆ ಮಾಹಿತಿ ಇದೆಯಾ? ಮಾಹಿತಿ ಕೆಲವರು ಮಂಗಳೂರಿಗೆ ಹೋಗ್ತಿದ್ದಾರೆ ಅವರ ಮನೆಗೆ. ಇವರೆಲ್ಲ ಇಲ್ಲಿ ಲೋಕಲ್ ಆಗಿ ಈಗ ವಸತಿ ಕೊಡ್ತೇವೆ, ಅವರಿಗೆ ಬಾಡಿಗೆದಾರ ನಿಗದಿ ಮಾಡ್ತಾರೆ. ಬಾಡಿಗೆ ನಾವು ನಮ್ಮ ಸ್ಯಾಲರಿ ಡಿಪೆಂಡ್ ಮಾಡ್ತೀವಿ. ಹೌದು, ಹೇಗೆ ನಮಗೆ ಹೆಚ್ಚಾಗಿ ಇಷ್ಟ ಅಂತ ಉಂಟು, ಅದನ್ನು ನಾವು ಎಷ್ಟು ಅಂದರೆ ಇಷ್ಟ ಅಂತ ಹೇಳಿದ್ರೆ ಎಷ್ಟು
ಪಟ್ಟಣ ಪಂಚಾಯತಿಗೆ ಆಗಮಿಸಿದವರು ಸರ್, ನಾನು ಉಡುಪಿಯಲ್ಲಿ 2023ರಲ್ಲಿ ಅಲ್ಲಿ ಜಾಗ ಉಂಟು ಅಂತ ನನಗೆ ಇಲ್ಲಿಯೇ ಹೇಳಿದ್ರು. ಅಲ್ಲಿ ಜಾಗ ಉಂಟು, ಸರ್ಕಾರಿ ಜಾಗ ಉಂಟು ಅಂತ, ನಿಮ್ಮ ಹೆಸರಲ್ಲಿ ಮಾಡಿ ಅಂತ. ಅದರ ಪ್ರಕಾರ ನಾವು ರಿಸರ್ವೇಷನ್ ಮಾಡಿ ತಹಶೀಲ್ದಾರಿಗೆ ನಮ್ಮ ಹೆಸರಲ್ಲಿ ಮಾಡಿಕೊಡ್ಬೇಕಂತ ನಾವು ಒಂದು ಲೆಟ್ರ್ ಮಾಡಿದ್ದೇವೆ, ಈಜುಕೊಳ ಮತ್ತು ಉದ್ಯಾನವನ ಅಂತ. ಹಾಗೆ ಆ ಲೆಟ್ರು ಮತ್ತೆ ಇವರಿಗೆ AC ಬೇಕು. AC-ಯಿಂದ 2023 ಸೆಪ್ಟೆಂಬರಲ್ಲಿ ಅಲ್ಲಿಂದ ನಮಗೆ ಇದರ AC-ಯಿಂದ ಆದೇಶ ಮಾಡಿದ್ರು. ಪ್ರಸ್ತಾವನೆ ವಿರೋಧಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಉಳ್ಳಾಲ ತಾಲೂಕಿನ ಕೋಟೆಗಾಲ ಗ್ರಾಮದ ಸರ್ವೆ ನಂಬರ್ 262ಕ್ಕೆ ಬಂದಿದೆ. ಅಲ್ಲಿ 1.35 ಎಕರೆ ಸರ್ಕಾರಿ ಜಮೀನನ್ನು ಉದ್ಯಾನವನ ಮತ್ತು ಈಜುಕೊಳ ನಿರ್ಮಾಣ ಉದ್ದೇಶಕ್ಕಾಗಿ ಕೋಟೆಗಾಲ ಪಟ್ಟಣ ಪಂಚಾಯತಿಗಳ ಹೆಸರಿನಲ್ಲಿ ಕರ್ನಾಟಕ ಭೂಕಂದಾಯ ಕಾಯ್ದೆ 1944 ಪ್ರತಿಬಂಧನೆ ಕಾಯ್ದಿರಿಸಿ ಆದೇಶಿಸಿದೆ ಅಂತ ಆಗಿದೆ. ಈಗ ಏನಾಗಿದೆ ಪ್ರೆಸೆಂಟ್ ಮಾನ್ಯ ಸದಸ್ಯರಿದ್ದಾರೆ ಆ ಭಾಗದಲ್ಲಿ, ಅವರಿಗೆ ಅದರ ಬಗ್ಗೆ ಮಾಹಿತಿ ಇರ್ಬೋದು. ಈಗ ಏನಾಗಿದೆ ಈಗ ಅಂದ್ರೆ ಅಲ್ಲಿ ಜಾಗ ಇರುವಾಗ ಅಲ್ಲಿ ಮನೆ ಇತ್ತು ಅಂತ ಇವರು ವಿಲೇಜ್ ಅಕೌಂಟೆಂಟ್ ಹೇಳ್ತಾ ಇದ್ದಾರೆ, ಮನೆ ಆಗ್ತಾ ಇತ್ತು ಅಂತ. ನನ್ನ ಗಮನಕ್ಕೆ ಬಂದ ನಂತರ ನಾನು ಆ ಮನೆ ಆಗುವುದನ್ನು ಕಡಿಮೆ ಮಾಡಲಿಕ್ಕೆ ಬಿಡಲಿಲ್ಲ. ಆದ್ರೆ ಅವರು ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಿದ್ರು. ಇದ್ರ ಬಗ್ಗೆ ಸರ್ ನಮಗೆ ನಾನು ಕಳೆದ 1 ವರ್ಷದಿಂದ ಕಾರ್ಯನಿರ್ವಹಿಸಿದ ನಂತರ ನಿಮ್ಮ ಗಮನಕ್ಕೆ ಹಲವು ಬಾರಿ ತಂದಿದ್ದೇನೆ. ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ ಸರ್? ನೇರವಾಗಿ ಅಲ್ಲಿ ಇರುವವರಿಗೆ ನಾವು ನೋಟಿಸ್ ಕೊಡಲಿಕ್ಕೆ ಆಗುದಿಲ್ಲ ಸರ್. ಏನಿದ್ರು ನಾವು ನೋಟಿಸ್ ಕೊಟ್ಟ ಕೂಡಲೇ ಅಲ್ಲಿ ರೆಕಾರ್ಡ್ ಆಗ್ತದೆ. ನಾವು ಹೋಗಿ ಅವರನ್ನು ಇದರ ಇಲ್ಲಿ ಕೆಲಸ ಮಾಡಬೇಕು ಮಾಡಬೇಕು ಅಂತ ಹೇಳ್ತಿದ್ವಿ. ನೀವು ಮಾಡಿದ ನಂತರವೂ ಅಲ್ಲಿ ಮಾಡ್ತಾ ಇರ್ತಿತ್ತು ಕೆಲಸ. ನಾವು ಎಷ್ಟೋ ಬಾರಿ ಒಂದು 25 ಬಾರಿ ಗಮನಕ್ಕೆ ತಂದಿದ್ದೀವಿ. ಅದನ್ನು ಇಲ್ಲಿ ತೆರವುಗೊಳಿಸಬಹುದು. ಒಂದು ಬೋರ್ಡ್ ಆದರೂ ಹಾಕ್ಬೋದು. ಒಂದು ಬೋರ್ಡ್ ಸಹ ಇದುವರೆಗೆ ಆಗ್ತದೆ. ಈಗ ಕಟ್ಟಿರುವ ಯಾವುದು ಅನಧಿಕೃತ ಕಟ್ಟಡವನ್ನು ಎಲ್ಲವನ್ನು ತೆರವುಗೊಳಿಸಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ಬೇಲಿ ಹಾಕಿ ಅದಕ್ಕೆ ಒಂದು ಬೋರ್ಡ್ ಹಾಕುವ ವ್ಯವಸ್ಥೆಯನ್ನು ಮಾಡಬೇಕು. ಈಗ ನನ್ನ ಈ ಹೇಳಿದ ಸರ್ವೆ ನಂಬರಲ್ಲಿ 1,35 ಜಾಗ ಸರ್ಕಾರಿ ಜಾಗ. ಇದರ ಮೊದಲು ನಾವು 2 ಮೊದಲ ಅವಧಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಕೋಟೆಗಾಲದಲ್ಲಿ ಎಷ್ಟು ಎಕರೆ ಜಾಗ ಸರ್ಕಾರಿ ಜಾಗ? 80 ಎಕರೆ ಜಾಗ. ಈ 80 ಎಕರೆ ಜಾಗದ ಬಗ್ಗೆ ಯಾವುದೂ ಇಷ್ಟರವರೆಗೆ ನಾವು ಚರ್ಚೆ ಮಾಡಿ ಯಾವುದನ್ನು ಆಧರಿಸಲಿಲ್ಲ. ಇಷ್ಟರವರೆಗೆ ಅವರು ನಿರ್ದೇಶ ಮಾಡಲಿಲ್ಲ. ಈ ಜಾಗದ ಬಗ್ಗೆ ಈಗ ನನಗೆ ತಿಳಿದ ಹಾಗೆ ಕೋಟೆಗಾಲದಲ್ಲಿ ಕಳೆದ 30 ವರ್ಷಗಳಿಂದ ಒಂದೇ ಒಂದು ಮನೆ ಸರ್ಕಾರಿ ಜಾಗದ ಮನೆಯನ್ನು ನಾವು ಯಾರಿಗೂ ಒಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಮಾಡಿ ಕೋಟೆಗಾಲದಲ್ಲಿ 30 ವರ್ಷಗಳಲ್ಲಿ ಒಂದೇ ಒಂದು ಮನೆ ಒಬ್ಬರಿಗೆ ನಾವು ಸರ್ಕಾರದಿಂದ ನಿಮ್ಮ ಮನೆ ಅವರ ಓನರ್ನಿಂದ ಜಾಗವನ್ನು ಅವರು ಪರ್ಚೇಸ್ ಮಾಡಿ ಮನೆ ಕಟ್ಟಿದ್ದಾರೆ ಮತ್ತು ಅಕ್ಕಪಕ್ಕ ಕಂಡು ಕೊಟ್ಟಿದ್ದಾರೆ. ನಾವು ಕೊಟ್ಟಿದ್ದೀವಿ. ಸರ್ಕಾರಿ ಜಾಗ ಅಂತ ಹೇಳಿ ನಾವು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಈ ಹೇಳಿದ ಈ ಪರ್ಪಸ್ ಜಾಗ ಈಗ ನೋಡಿ, ನಮಗೆ ಮೊದಲು ಈ 30 ವರ್ಷಗಳ ಮೊದಲು ಎಲ್ಲ ನಮ್ಮ ಮಾಡೂರಿನ ಸ್ಮಶಾನ ಭೂಮಿ ಅದೊಂದು ಸರ್ಕಾರಿ ಜಾಗ ಅಂತ ಹೇಳಿ ಅವತ್ತು ಗ್ರ್ಯಾಂಡ್ ಆಗಿ ಮುಂದೆ ನನ್ನ ಕೆಲಸಕ್ಕೆ ಮಾಡಿ. ಈಗ ಕೋಟೆಗಾಲದಲ್ಲಿ 3 ಗೌರ್ಮೆಂಟ್ ಸ್ಕೂಲ್ ಉಂಟು. ಒಂದೇ ಒಂದು ಸ್ಕೂಲಿಗೆ ಗೌರ್ಮೆಂಟ್ ಇದಿಲ್ಲ, ಯಾವುದಿಲ್ಲ, ಮೈದಾನ ಇಲ್ಲ. ನಮಗೆ ನಮ್ಮ ಇಷ್ಟು ಜಾಗ ಇದ್ದು ಸಹ ನಮ್ದು ಸರ್ಕಾರಿ ಜಾಗಕ್ಕೆ ಸರ್ಕಾರಿ ಸ್ಕೂಲಿಗೆ ಒಂದು ಮೈದಾನಿಯ ಸ್ಕೂಲ್ಗೆ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನಾನೇ ಹೇಳುವುದಾಗಿಲ್ಲ, ಈಗ ಪರ್ಪಸ್ ಈ ಜಾಗದ ಇದು ಸಹ ನಮ್ಮ ಈ ಕೋಟೆಗಾಲದಲ್ಲಿ ಯಾವ ರೀತಿ ನಡೆಯುತ್ತಿತ್ತು ಅಂದ್ರೆ ಬೇರೆ ಗುಂಪಿ ಯಾರೇ ಹೆಸರಿನಲ್ಲಿ ಗುಂಪಿ ಸ್ವಾಧೀನ ಇತ್ತು, ಅವರು ಅದನ್ನು ಸೇರ್ ಮಾಡಿದ್ದಾರೆ ನಮಗೆ. ಆ ಮಾಡಿ ಏನೋ ಪಾಪದವರು ಏನೋ ಚಿಕ್ಕದೇ ದೊಡ್ಡವರೆಲ್ಲ ತಿರುಗುವುದಿಲ್ಲ, ಚಿಕ್ಕ ಸ್ವಲ್ಪ ಹಣ ಇದ್ದಿಲ್ಲದವರು, ಮನೆ ಇಲ್ಲದವರು, ಬಾಡಿಗೆಗೆ ಇದ್ದವರು, ಅವರು ಈ ಹಣವನ್ನು ಪರ್ಚೇಸ್ ಮಾಡಿಕೊಂಡು ತಗೊಂಡಿದ್ದಾರೆ ಮನೆ ಈ ಜಾಗ. ಅಲ್ಲಿ ಒಂದಿಬ್ಬರು ಮನೆ ಕಟ್ಟಿದ್ದಾರೆ. ಆಮೇಲೆ ಈ ವಿಷಯ ಸರ್ಕಾರ ನಮ್ಮ ಪಂಚಾಯತಿ ಗಮನಕ್ಕೆ ಒಂದು ಪಂಚಾಯತಿ ನಿರ್ಣಯ ಮಾಡಿಸಿ ಅಲ್ಲಿಂದ ನಾವು ಯಾವುದಕ್ಕೆ ಯಾವುದಕ್ಕೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಇದಕ್ಕೆ ನಾವು ಆದೇಶಿಸಿದ್ವಿ. ನಾನು ಹೇಳಿದೆ, ಈಗ ನಿಮ್ಮ ತೀರ್ಮಾನ ಎಲ್ಲರೂ ಬಹುಮತದಲ್ಲಿ ಏನು ತೀರ್ಮಾನ ಆಗ್ತದೆ ಗೊತ್ತಿಲ್ಲ, ಆದರೆ ನನ್ನ ಮಾನವೀಯ ದೃಷ್ಟಿಯಲ್ಲಿ ನಾನು ಅಧ್ಯಕ್ಷರನ್ನು ಹೇಳುದು, ಈಗ ನಾವು ಕೋಟೆಗಾಲದಲ್ಲಿ ಒಂದೇ ಒಂದು ಜಾಗ ಸರ್ಕಾರಕ್ಕೆ ನಾವು ಕೊಡಲಿ. ಎಷ್ಟೋ ಮಂದಿ ಬಡವರು
ಮನೆ ಇಲ್ಲದವರು ಇದ್ದಾರೆ, ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಎಲ್ಲ ತುಂಬ ಕಷ್ಟದಲ್ಲಿದ್ದಾರೆ ನೀವೆಲ್ಲರೂ ಹೇಳಿದ್ವಿ. ಅದರಿಂದ ಈ ಜಾಗವನ್ನು ಸಹ ಈ ಸರ್ಕಾರಿ ಜಾಗವನ್ನು ನಾವು ಈಗ ಆಗ ಮಾಡುವುದು ಇಡೀ ಕೋಟೆಗಾರ ಎಲ್ಲ ಜಾಗವನ್ನು ನಾವು ಇದು ಮಾಡಬೇಕಿಲ್ಲ. ಯಾವ ಜಾಗವನ್ನು ಕಾಲಿರಿಸಲಿಲ್ಲ, ಯಾವ ವಸತಿಗೆ ಅಂತ ಕಾಲಿರಿಸಿ ಇತಿಹಾಸ ಗೊತ್ತಿಲ್ಲ. ಇದನ್ನು ಸಹ ವಸತಿಗೆ ಅಂತ ಕಾಲಿರಿಸಿ ಈಗ ಪಾಪ 10-12 ಮಂದಿ ಇದಕ್ಕೆ ಹಣ ಕೊಟ್ಟು ಪಾಪ ಅವರು ಬಹಳ ಕಷ್ಟದಲ್ಲಿದ್ದಾರೆ. ಏನು ಅವರ ಸಮಸ್ಯೆ ಬಹಳ ಕಷ್ಟವಾಗಿದೆ. ಹಣ ಕೊಟ್ಟಾಗ ಅವರು ಅದು ಹೊಣೆಯಲ್ಲ, ಅವರಿಗೆ ಈ ವಿಷಯ ಗೊತ್ತಿರುವುದಿಲ್ಲ. ಅವರು ತಗೊಂಡಿದ್ದಾರೆ, ಅವರು ಹಣ ಕೊಟ್ಟಿದ್ದಾರೆ. ಈಗ ಈ ಜಾಗದ ಹಿಂದಿನ ಸರಕು ನಾವು ಪಂಚಾಯತ್ ಕೊಂಡಿದ್ದೀವಿ. ಆದುದರಿಂದ ನಾನು ನನ್ನ ಅಭಿಪ್ರಾಯ ಈಗ ಅವರಿಗೆ ಒಂದೊಂದು ವಸತಿ ಇದನ್ನು ನಿರ್ಣಯವನ್ನು ರದ್ದುಗೊಳಿಸಿ, ರದ್ದುಗೊಳಿಸಿ ಇದನ್ನು ಒಂದು ನಮ್ಮ ವಸತಿಗೆ ಅಂತ ಮೀಸಲಿಟ್ಟು ಯಾರು ಈಗ 12 ಮಂದಿ ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಅವರಿಗೆ ಕೊಟ್ಟು ಬಾಕಿದ್ದವರು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಬಾಕಿದ್ದವರು ಯಾರಿಗೆಲ್ಲ ವಸತಿ ಅಗತ್ಯ ಉಂಟು. ಈಗ ನಮಗೆ ಸ್ವಿಮ್ಮಿಂಗ್ ಪೂಲ್ ಮತ್ತು ಪಾರ್ಕ್ ಕೋಟೆಗಾರದಲ್ಲಿ ಈಗ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಮನೆ ವಾಸ್ತವಕ್ಕೆ ಜನ ಇಲ್ಲ ಅಂತವರಿಗೆ ನಾವು ಪಾರ್ಕ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಮಾಡುವ ಅಗತ್ಯ ಈಗ ಅನಿವಾರ್ಯತೆ ಇಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕಿಂತ ಯಾರೋ ಪಾಪದವರಿಗೆ ಒಂದು 2 ಜಾಗ ನಾವು ಜಾಗ ಕೊಡ್ತೇವೆ, ಅದಷ್ಟು ದೊಡ್ಡ ಪುಣ್ಯ ಯಾವುದು ಇಲ್ಲ. ಮತ್ತು ನಮ್ಮ ಈ ಆಡಳಿತದಲ್ಲಿ ಅಧ್ಯಕ್ಷರ ಆಡಳಿತದಲ್ಲಿ ಅದೊಂದು ಕೆಲಸವನ್ನು ಮಾಡಿದೆ, ಒಳ್ಳೆಯದು ಅಂತ. ಮತ್ತು ಅದಕ್ಕಾಗಿ ಟೆಂಡರ್ ಸಹ ಕರೆದಿದ್ದಾರೆ. ಆ ಟೆಂಡರ್ ಅನ್ನು ಸಹ ರದ್ದುಗೊಳಿಸಬೇಕಂತ ನನ್ನ ಅಭಿಪ್ರಾಯ. ಆ ಜಾಗವನ್ನು ವಸತಿಗೆ ಅಂತ ಮೀಸಲು ಇಡಬೇಕು ಮತ್ತು ಈ 12 ಮಂದಿಯನ್ನು ಆ ಇದರಲ್ಲಿ ಪಟ್ಟಿಗೆ ಸೇರಿಸಿ ಬಾಕಿ ಎಷ್ಟು ಜಾಗ ಉಂಟು ಅದನ್ನು ಬಾಕಿದವರಿಗೆ ಅಧ್ಯಕ್ಷರ ನೇತೃತ್ವದಲ್ಲಿ ಬಾಕಿದವರಿಗೆ ಮೀಸಲು ಮಾಡಿ ಬಾಡಿಗೆ ಮನೆಯಲ್ಲಿ ಒಳ್ಳೆ ಅಭಿಪ್ರಾಯ. ಸುಮ್ಮನೆ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಒಳ್ಳೆ ನಿವೇಶನ ನ್ಯಾಯಮಂಡಲ ಪ್ರದೇಶದಲ್ಲಿ ಈಗಾಗಲೇ ನಾವು ನಿವೇಶನಕ್ಕೆ ಯಾವುದೇ ವಾರಕ್ಕೆ ಜಾಗವನ್ನು ಮೀಸಲಿಟ್ಟಿದ್ದೇವೆ. ಸರ್ವೆ ನಂಬರ್ ಸರ್ವೆ ನಂಬರ್ 239-241ರಲ್ಲಿ ಮನೆ ನಿವೇಶನಕ್ಕೆ ಮಧ್ಯಾಹ್ನದಲ್ಲಿ ಇಟ್ಟಿದ್ದಾರೆ. ಇವರು ಅಹಮದ್ ಅವರು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಪಾಪ ಅವರು ಪ್ಲೇಸ್ಗಳು ಇಲ್ಲೇ ಬಂದು ಮಾತಾಡಿದ ಜಾಗಕ್ಕೆ ವಿಸಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಾಪದವರು ಅಂತ ಹೇಳಿದ್ರೆ BPL ಕಾರ್ಡ್ ಹೋಲ್ಡರ್ ಅಂತ ಹೇಳಿದ್ರೆ ಪಾಪದವರು ಅಂತ ಹೇಳಿ ಬರ್ತದೆ. ಆ ಪಾಪದವರಿಗೆ ನಮ್ಮ ಹಕ್ಕುಪತ್ರ ಇದ್ದರೆ ಅದರದೇ ಆದ ಮಾನದಂಡ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ 3 ಸೆನ್ಸಿನಲ್ಲಿ ಅವರಿಗೆ ಜಾಗದಲ್ಲಿ ಮನೆ ಮಾಡಬೇಕು, ಇಷ್ಟು ಸ್ಕ್ವೇರ್ ಫೀಟ್ನ ಒಳಗಡೆ ಆಗಬೇಕು, ಅವರಿಷ್ಟು ಮತ್ತೊಂದು ಮಾತು ಹೇಳಿದ್ರು, ಅದನ್ನು ಜಾಗ ಪಾಪದವರು ಪರ್ಚೇಸ್ ಮಾಡಿದ್ದಾರೆ ಅಂತ. ಸುಜಿತ್ರ ಅವರೇ, ನಮ್ಮ ವಾರ್ಡಲ್ಲಿ ಒಬ್ರು ಪಾಪದವರು ಚಿನ್ನ ಮಾರಿ ಜಾಗ ತಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಫೆಸಿಲಿಟೀಸ್ ಇಲ್ಲ, ಹಾಗೆ ಸಿಕ್ಕುದನ್ನ ತಗೊಂಡಿದ್ದಾರೆ ಬಾಡಿಗೆದಾರರು. ಅವರಿಗೆ ಒಂದು ಅನ್ಯಾಯ ಆಗೋದಿಲ್ಲ ಅದರಲ್ಲಿ. ಹಾಗಾದ್ರೆ ಮುಖ್ಯಾಧಿಕಾರಿಗಳಿಗೆ ಗಮನಿಸಬೇಕು, ಅವರು ಕೊಟ್ಟಂತ ಹಣ ನೀವು ಎಲ್ಲಿ ಇಟ್ಟಿದ್ದೀರಿ ಅಂತ ಹೇಳಿ ನಮ್ಗೆ ಆಗಬೇಕು. ಅವರೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಕೊಟ್ಟಂತ ಹಣ ನೀವು ಎಲ್ಲಿ ಇಟ್ಟಿದ್ದೀರಿ ಅಂತ ನಮಗೆ ಕ್ಲಾರಿಫಿಕೇಶನ್ ಬೇಕು. ನೀವು ಮಾತಾಡೋದು ಯಾರು ಮಾತಾಡೋದು. ಈಗ ಇವರ ವಾರ್ಡಿನವರು ಕಡಿಮೆ ಇಟ್ಟು ಹಣ ಕೊಟ್ಟಿದ್ದಾರೆ. ಅಹಮದ್ ಅವರು ಹೇಳುವ ರೀತಿಯಲ್ಲಿ ಕೂಡ ಅವರು ಒಂದು ರೀತಿಯಲ್ಲಿ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರು ನನ್ನ ಹೆಸರಲ್ಲಿ ಇದ್ದದ್ದನ್ನು ನಾನು ಮಾಡಲಿಕ್ಕೆ ಆಗ್ತದೆ. ಕೋಟೆಗಾರ ಪಟ್ಟಣ ಪಂಚಾಯತ್ ಹೆಸರಲ್ಲಿ ಇರುವಂತಹ ಕೋಟೆಗಾರ ಪಟ್ಟಣದ ಹೆಸರಲ್ಲಿದೆಯಾ? ಅದು ಈ ಇತ್ತೀಚೆಗಷ್ಟೇ ಆಗಿರೋದಲ್ಲ. ಈಚೆಗಲ್ಲ, ನಿಮಗೆ ಮಾಹಿತಿ ಇಲ್ಲದೆ ನೀವು ಮಾತಾಡಬೇಕು. ಕೋಟೆಗಾರ ಪಟ್ಟಣ ಪಂಚಾಯತ್ ಹೆಸರಲ್ಲಿ ಅದು ಜಾಗ ಇರೋದ್ರಿಂದ ಅದನ್ನು ಅದನ್ನು ಮಾರುವಂತ ಹಕ್ಕು ಯಾರಿಗೆ? ಮುಖ್ಯಾಧಿಕಾರಿಗಳು. ಆದ್ರಿಂದ ನಿಮ್ಮಲ್ಲಿ ಒಂದು ನಾವು ಕೇಳೋದಂತೇಳಿ ಅವರೆಲ್ಲ ಕೊಟ್ಟ ಹೇಳಿ ಎಂತ ಮಾಡಿದ್ದೀರಿ ಅಂತ ಹೇಳಿ ಆಗುದು. ಅವರು ಕೂಡ ಮಾಡಿ ಹಣ ಕೊಟ್ಟು ಪರ್ಚೇಸ್ ಆಗಿರೋದೇ ಅಷ್ಟು ಒಂದು ಎಷ್ಟು ಸೆನ್ಸಿಗೆ ಕೊಟ್ಟದ್ದು ನಮಗೆ ಅದ್ರ ಬಗ್ಗೆ 1,50,000 ಅದು ನಮಗೆ ಮಾಹಿತಿ ಇಲ್ಲ. 1,32,00,000 50,000 ಆದ್ರೆ 65-67 ಲಕ್ಷ ರೂಪಾಯಿ ಈ ಹಣವನ್ನು ನೀವು ಎಂತ ಮಾಡಿದ್ದೀರಿ ಅಂತ ಹೇಳಿ ಈಗ ಅಧ್ಯಕ್ಷ ನಾನು ಹೇಳೋದು ನೀವು ಹೇಳೋದು ಅದೇ ಮಾಡಬಾರದು ವಿಷಯ ಅಂದರೆ ಕೋಟೆಗಾರ ಇಷ್ಟವರೆಗೆ ಆದದ್ದು ಇಷ್ಟು ನೀವು ಎಲ್ಲ ಸೇಫ್ಟಿಗಳನ್ನು ನೋಡಿ. ನಾನು ನನ್ನ 12 3 ಸೇಫ್ಟಿ ಉಂಟು, 5 ಎಕರೆ ಜಾಗ ಇತ್ತು ಎಲ್ಲ ಅದರ ಓನರ್ ಯಾರಿದ್ದಾರೆ ಅವರು ಸೇಲ್ ಮಾಡಿದ್ದಾರೆ, ಚಿಕ್ಕ ಹಣಕ್ಕೆ ಸೇಲ್ ಮಾಡಿದ್ದಾರೆ. ಆಮೇಲೆ ಅವ್ರು ಮನ ಕಟ್ಟಿದ್ದಾರೆ. ಈಗ ಅವರಿಗೆ ಯಾರು ತಗೊಂಡವರು ನೀವು ಈಗ ಯಾರಾದ್ರೂ ಶ್ರೀಮಂತರಿದ್ದಾರೆ, ಈ ತಗೊಂಡವರಲ್ಲಿ ಯಾರಾದ್ರೂ ಆ ಅನಗತ್ಯ ಇಲ್ಲದವರು ಕೋಟೆಗಾರ ಗ್ರಾಮದಲ್ಲಿ ಇಲ್ಲದವರು ಇದ್ದಾರೆ ಅವರನ್ನು ಬಸ್ಗತ್ತೆ ಬಿಡಿ.
ಯಾರು ಕೋಟೆಗಾರಲ್ಲಿ ಇದ್ದಾರೆ ಮತ್ತು ಯಾರು ಕಷ್ಟದಲ್ಲಿದ್ದಾರೆ, ಅಂದ್ರೆ ಯಾರು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂತವರನ್ನು ತಗೊಳ್ಳಿ. ನಾವೀಗ ಇದ್ದವರಿಗೆ ನಾವು ಕೊಡಲಿಕ್ಕೆ ನಾವು ಹೇಳುವುದಿಲ್ಲ, ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಯಾರು ಇಲ್ಲದವರಿದ್ದಾರೆ ನೀವು ಲಿಸ್ಟ್ ತಗೊಳ್ಳಿ, ಅವರ ಅರ್ಜಿಯನ್ನು ತಗೊಳ್ಳಿ, ಅವರನ್ನು ಪರಿಶೀಲನೆ ಮಾಡಿ. ಬಿಪಿಎಲ್ ಕಾರ್ಡ್ ನಲ್ಲಿ ಇದ್ದರೆ ಮಾತ್ರ ಕೊಡಿ. ಇದ್ದವರಿಗೆ ಯಾರಿಗೆ ಅನುಕೂಲ ಇದ್ದವರಿಗೆ ನೀವು ಕೊಡುವುದು ಅಂತ ಬಿಪಿಎಲ್ ಕಾರ್ಡ್ ನಾವು ಇದ್ರೆ ಅವರಿಗೆ ಜಾಗ ಕೊಟ್ಟ ನಂತರ ರಿಜಿಸ್ಟ್ರೇಷನ್ ಮಾಡಬೇಕು. ಅವರ ಮನೆ ಸ್ಕ್ವೇರ್ ಫೀಟ್ ಎಷ್ಟು ನೀವು ನೋಡಿದ್ರಲ್ಲಿ ಈಗ ಆದಂತ ಮನೆದು ಫೌಂಡೇಶನ್ ಸ್ಕ್ವೇರ್ ಫೀಟ್ ಎಷ್ಟು? ಈಗ ಆದ ಮನೆ ಬಗ್ಗೆ ನಾನು ಹೆಚ್ಚು ಹೇಳುದು. ಒಟ್ಟು ನಾನು ಆದ ಮನೆ ನನ್ನ ಲೆಕ್ಕದಲ್ಲಿ 1-2 ಅಷ್ಟೇ. ಒಟ್ಟು 10 ಫೌಂಡೇಶನ್ ಆಗಿದೆ. ಅದರಲ್ಲಿ ಒಂದು ಮನೆ ಫುಲ್ ಕಂಪ್ಲೀಟ್ ಆಗಿದೆ. 12 ಸೆನ್ಸಿಗೆ ಅವರು ಉದ್ದಕ್ಕೆ ಬೇಲಿ ಹಾಕಿ ರೆಸಾರ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಎರಡನೇ ಫ್ಲೋರಿಗೆ ಕಟ್ಟುವಂತ ರೀತಿಯಲ್ಲಿ ಸ್ಟೇ ಆದಂತೆ ಪೆಂಡಿಂಗ್ ಇಟ್ಟಿದ್ದಾರೆ. ಇನ್ನೊಂದು ಸೇಡ್ ಲಿಂಕಲ್ ಆಗಿದೆ 1200 ಸ್ಕ್ವೇರ್ ಫೀಟ್. ನೀವು ಮೊದಲು ಮಾತಾಡುವ ಮೊದಲು ನೀವು ಅಲ್ಲಿ ವಿಸಿಟ್ ಮಾಡಬೇಕು. ಸರಿಯಾದ ಮಾಹಿತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಅವರು ಈಗ 3.62 ಈ ವಿತರಣೆ ಆಗಿದೆ ಅಂತ ಹೇಳಿದ್ರೆ ನಮ್ಮದು ಅದು ಫಾಲ್ಟ್ ಅಲ್ಲ, ಇಲ್ಲಿಯ ಶಾಸಕರದ್ದು ಫಾಲ್ಟ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಜಾಗ ವಸತಿ ನಿಯೋಜನೆಗೆ ಆದಂತ ಜಾಗವನ್ನು ನಮ್ಮ ಬೀಚಿನ ಸೈಡಲ್ಲಿ ನಿರಾಶ್ರಿತರಿಗೆ ಅವರು ಅಲಾಟ್ಮೆಂಟ್ ಮಾಡಿದ್ದಾರೆ. ಅರೆಕಲ ಗ್ರಾಮದಲ್ಲಿ ಸರ್ಕಾರಿ ಜಾಗ ಇದೆ, ಮಂಜನಾಡಿಯಲ್ಲಿ ಇದೆ, ಬೆಲ್ಮದಲ್ಲಿ ಇದೆ, ಅವರಿಗೆ ಕೋಟೆಗಾರ ಮಾತ್ರ ಬಂದು. ಅದೇ ರೀತಿ ಇದು ಕೂಡ ಇಲ್ಲಿ ನಡೀತಾ ಇರೋದ್ರಿಂದ 100ಕ್ಕೆ 100 ಆ ಜಾಗ ಈಗ ಯಾವುದು 262 ಏನು ಕಟ್ಟಿದ್ದಾರೆ ಅಕ್ರಮ ನಮ್ಮ ಸದಸ್ಯರು ಹೇಳಿದ್ದಾರೆ ಅದಕ್ಕೆ ಬೇಲಿ ಹಾಕಿ ತೆರವು ಮಾಡಿ ಅದಕ್ಕೆ ಮುಂದಿನ ನಮಗೆ ಯಾವುದು ಉದ್ಯಾನವನ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಅನ್ನು ನಾವು ಮಾಡಬೇಕಂತ ಈಗ ನಿರ್ಣಯ ಮಾಡಬೇಕು. ಅದ್ರ ಜೊತೆಗೆ ವಸತಿ ಯೋಜನೆಗೆ ಅಲ್ಲಿ ಅದರಲ್ಲಿ ಅವರು ಹೇಳಿದಾಗ ಯಾರು ಬಡವರು ಇದ್ರೆ ಅವರ ನಂಬರನ್ನು ಮೆನ್ಷನ್ ಮಾಡಿ ಹೆಸರನ್ನು ತಗೊಳ್ಳಿ. ಮುಂದಿನ ಸಂದರ್ಭದಲ್ಲಿ ನಾವು ವಸತಿಯನ್ನು ಅವರಿಗೆ ಕೊಡುವ ಸಂದರ್ಭದಲ್ಲಿ ಇವರಿಗೆ ಅದಕ್ಕೆ ನ್ಯಾಯ ಕೊಡಲಿಕ್ಕಾಗ್ತದೆ ಅಂತ ನೋಡಿ. ಯಾಕೆಂತ ಹೇಳಿದ್ರೆ ಅವರು ಮುಖ್ಯಾಧಿಕಾರಿಗೆ ಹಣ ಕೊಟ್ಟಿದ್ದಾರೆ, ನೀವು ಸೇಲ್ ಮಾಡಿದ್ರೆ ಇಲ್ಲ ಸೇಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಅವರ ಹತ್ರ ವಾಪಸ್ ತಗೊಳ್ಳಿ. ಅವರಿಗೆ ನ್ಯಾಯ ಕೊಡುವಂತ ಕೆಲಸ ನಾವು ಒಟ್ಟಿಗೆ ಆಗಿ ನಾವು ಮಾಡುವ. ಮತ್ತೆ ಅದನ್ನು ಯಾವುದೇ ಕಾರಣಕ್ಕೆ ಅದನ್ನು ನಮಗೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇದು ಒಟ್ಟು ಅಧಿಕಾರಿಗಳ ವೈಫಲ್ಯ. ಯಾಕೆಂತ ಹೇಳಿದ್ರೆ ನೀವು ನೋಟಿಸ್ ಎಲ್ಲ ಅಂಟಿಸಿದ್ದೀರಾ, ಸರ್ಕಾರಿಯಾಗಿ ಅವರಲ್ಲಿ ಕೆಲಸ ಮಾಡೋದು ನೀವು ನೋಟಿಸ್ ಅಂತ ಹಾಕ್ಸಿದ್ದೀರಾ? ಇಲ್ಲ. ಅದು ನೀವು ಮಾಡಬೇಕಿತ್ತು, ನಮಗೆ ಫೋಟೋ ತೆಗಿಬೇಕಿತ್ತು, ಅದನ್ನು ಅಂಟಿಸಿ ನೀವು ಮಾಡಬೇಕು. ನೀವು ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಕೂಡ ಒಂದು ಸರ್ಕಾರದ ಅಧಿಕಾರಿಯಾಗಿ ಕೆಲಸ ಮಾಡೋದು ನಮಗೆ ಗೊತ್ತಿಲ್ಲ ಅಂತ ಆಗ್ತದೆ. ನೀವು ಒಂದು ಪಕ್ಷದ ಅಧಿಕಾರಿಯಾಗಿ ನೀವು ನಿರ್ಣಯ ತಗೊಳ್ತೀರ ಅಂತ ನಮಗೆ ಸಂಶಯ ಬರ್ತದೆ. ಆದ್ರಿಂದ ಅದನ್ನು ವಸತಿ ಯಾಕೆ ಅಲ್ಲಿ ಪೆಂಡಿಂಗ್ ಆಗಿದೆ ವಸತಿಯಲ್ಲಿ ಅದನ್ನು ನಾವು ಆದಷ್ಟು ಬೇಗನೆ ನಮ್ಮ ಹಿರಿಯರಾದ ಅಹಮದ್ ಅವರನ್ನು ತೆಗೆದು ಅಧ್ಯಕ್ಷ ಉಪಾಧ್ಯಕ್ಷ ಶಾಸಕರನ್ನು ಹೋಗಿ ಅದನ್ನು 30 ವರ್ಷದಿಂದ ಏನು ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ನಾವು ಕೂಡಲೇ ನಮ್ಮ ಈ ಸಲ ನಾವು ಇರುವ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲಿ ನಮ್ಮ ಕೋಟೆಗಾರ ಇದನ್ನು ವಸತಿ ಕೊಡುವಾಗ ನಮ್ಮ ಕೋಟೆಗಾರ ಸಂಬಂಧಪಟ್ಟವರಿಗೆ ಕೊಡುವುದು. ಉಳ್ಳಾಲದಲ್ಲಿ ಇಲ್ಲಿಗೆ ತರುವಂತ ಕೆಲಸ ಇಲ್ಲ. ಉಳ್ಳಾಲದಲ್ಲಿ ಜಾಗ ಇಲ್ಲದಿದ್ದರೆ ಅರೆಕಲ ಇದೆ, ತುಂಬ ಜಾಗ ಇದೆ, ಮಂಜನಾಡಿಯಲ್ಲಿ ಇದೆ, ಬೆಲ್ಮದಲ್ಲಿ ಇದೆ, ಪಾವುರಲ್ಲಿ ಇದೆ, ಅಲ್ಲಿ ಮಾಡಿ. ನಮ್ಮ ಕೋಟೆಗಾರಲ್ಲಿ 1000 ನೀವು ಜನರನ್ನು ಮಂಗ ಮಾಡುವಂತ ಕೆಲಸ ಆಗ್ತಾ ಇದೆ. ಅವ್ರ ಅರ್ಜಿ ಹಾಕಿ ಎಷ್ಟು ವರ್ಷ ಆಯ್ತು? ಅದರಲ್ಲಿ ಕೆಲವರಿಗೆ ಮನೆ ಕಟ್ಟಿ ಆಯ್ತು. ಆದ್ರಿಂದ ನಮ್ಮ ಸದಸ್ಯರಾದ ಜಗದೀಶ್ ಹೇಳಿದಾಗೆ ಅದಕ್ಕೆ ಬೇಲಿ ಹಾಕಿ ಅದನ್ನು ತೆರವು ಮಾಡುವಂತ ಕೆಲಸ ಮುಂದಿನ ಸಾಮಾನ್ಯ ಸಭೆಯೊಳಗಡೆ ಆಗಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಎಲ್ಲರ ನಿರ್ಣಯ ಏನಂತ ಹೇಳಿದ್ರೆ ಅಧಿಕಾರಿಗಳ ವೈಫಲ್ಯ ಇದೆ, ಇದರಲ್ಲಿ ಬೇರೆ ಇದೆ ಅಂತ ಹೇಳಿ ನಾವು ಅದನ್ನು ಲೋಕಾಯುಕ್ತಕ್ಕೆ ಕೊಡುವುದಂತೆ ನಾವು ಅದರ ನಂತರ ಮುಂಚೆ ನಾವು ಅದನ್ನು ಯೋಚನೆ ಮಾಡ್ತೀವಿ. ಮುಂದಿನ ಸಾಮಾನ್ಯ ಸಭೆಯೊಳಗೆ ಅದಕ್ಕೆ ಬೇರೆ ಹಾಕಿ ಅದನ್ನು ತೆರವು ಮಾಡುವಂತ ಕೆಲಸ ಆಗಬೇಕು. ಇಲ್ಲದಿದ್ದರೆ ಇದಕ್ಕೆ ಅಧಿಕಾರಿಗಳೇ ಹೋಗಿ ಅಂತ ಹೇಳಿ ನಾವು ಅದಕ್ಕೆ ಮುಂದಿನ ನಿರ್ಣಯವನ್ನು ಮಾಡ್ತೀವಿ. ನಿಮ್ಗೆ ಅಲ್ಲಿ ಅವಕಾಶ ಇದ್ರೆ ಅಲ್ಲಿ ಹೈಕೋರ್ಟ್ಗೆ ಹೋದವರನ್ನು ನಾವು ಮಾತುಕತೆ ಮಾಡ್ತೇವೆ. ಅವರ ವಾದ ಏನಂತ ಹೇಳಿದ್ರೆ ವಸತಿಗೆ ಅಲಾಟ್ಮೆಂಟ್ ಆದ ಜಾಗವನ್ನು ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಘನತ್ಯಾಜ್ಯಕ್ಕೆ ನಿರ್ಣಯ ಮಾಡೋದ್ರಿಂದ ಅವರು ಅದನ್ನ ಹೈಕೋರ್ಟ್ಗೆ ಹೋಗಿದ್ದಾರೆ. ನಮ್ಮಲ್ಲಿ ಅವಕಾಶ ಇದ್ರೆ ಅದಕ್ಕೆ ಹೈಕೋರ್ಟ್ಗೆ ಹೋದವರನ್ನು ನಾವು ಮಾತುಕತೆ ಮಾಡ್ತೇವೆ. ಘನತ್ಯಾಜ್ಯಕ್ಕೆ ಬೇರೆ ಎಲ್ಲಿಯಾದ್ರೂ ಜಾಗ ಸಿಕ್ಕಿದ್ರೆ ಅವಕಾಶ ಇದ್ರೆ ಇದನ್ನು ವಸತಿಗೆ ನೀವು ಕನ್ವರ್ಟ್ ಮಾಡಿದ್ರೆ 100ಕ್ಕೆ 100 ಆದಷ್ಟು ಬೇಗ ಕೇಸ್ ಇತ್ಯರ್ಥ ಆಗುವಂತ ವ್ಯವಸ್ಥೆಯನ್ನು ಮಾಡಬಹುದು. ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೋಟೆಗಾರ ಗ್ರಾಮದ ಸಭೆ ಸ್ವಾಗತ.
ಪಟಾಕಿ ಮನೆಯಲ್ಲಿ ಸಾರಿದ ಪಟ್ಟಣ ಪಂಚಾಯತಿಯ ಈ ಕೆಳಗಿನ 18 ಕಾಮಗಾರಿಗಳಿಗೆ ಟೆಂಡರ್ ಮಾಡಿಸಲಾಗಿದ್ದು ಸ್ವೀಕೃತವಾದ ಟೆಂಡರ್ಗಳಲ್ಲಿ ಪಟಾಕಿ ತಯಾರಿಸಲಾಗಿದೆ. ಸಕ್ರಿಯ ಕಾಮಗಾರಿಗಳಿಗೆ ಕಡಿಮೆ ದರ ಸೂಚಿಸಿದ ಗುತ್ತಿಗೆದಾರ ಟೆಂಡರ್ ಅನ್ನು ಅಂಗೀಕರಿಸುತ್ತದೆ. ವಿಷಯ 2:35 ಆಗಿದೆ. ಊಟ ಮಾಡಿ ಅದು ಮಾಡ್ಬೋದು. ಆಯ್ತಲ್ಲ ಮಾತಾದ್ರೆ ಹೇಗೆ ಆಯ್ತಾ ಟೆಂಡರ್ ಆಯ್ತಾ ಟೆಂಡರ್ ಟೆಂಡರ್ ಆಗಿದೆ ಸರ್. ಈಗ ಕಡಿಮೆ ಏನು ಇದು ಮಾಡಿದ್ರೆ ಅವರಿಗೆ ಮಂಜೂರಾತಿ ಕೊಡೋದು. ಕಡಿಮೆ ಅಂತಲ್ಲ SR ರೇಟಿಗೆ ಮಾಡಬೇಕು. ಈಗ ಟೆಂಡರಲ್ಲಿ 2% ಬಿಲ್ ಇದ್ರೆ ಅವನಿಗೆ ಮಾಡೋಣ SR ರೇಟಿಗೆ ಮಾಡಬೇಕು. ಈ ಅನುದಾನದಲ್ಲಿ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಸಂಸದರು ಅವರೊಂದು ರಸ್ತೆಗೆ ಮಾಡಲಿಕ್ಕೆ ತಹಸೀಲ್ದಾರನ್ನು ಕರೆದಿದ್ದಾರೆ. ಅವರನ್ನು ಕರೆದು ಅವರು ಅದಕ್ಕೆ ತ್ವರಿತಗತಿಯಲ್ಲಿ ಮಾಡಬೇಕಂತೇಳಿ ನಿರ್ಣಯ ಕೂಡ ಆಗಿದೆ. ಅದರಲ್ಲಿ 5 ಲಕ್ಷದ ಕೆಲಸ ಕೂಡ ಆಗಿದೆ. ಅದನ್ನು ಇದರಿಂದ ನೀವು ತಂದಿದ್ದೀರಿ ಯಾವ ಆಧಾರದಲ್ಲಿ? ಟೆಂಡರ್ ಇಟ್ಟಿದ್ದೀರ ಅದರಲ್ಲಿ ಅಲ್ಲಿ ಇಟ್ಟಿದ್ದಕ್ಕೆ ಅಲ್ಲ. ಯಾಕೆಂತ ಹೇಳಿ ಶಾಸಕರ ಹೇಳಿದಕ್ಕೆ ನಿಮಗೆ 35 ಲಕ್ಷದ್ದು ಸಂಘ ಮಾಡಲಿಕ್ಕೆ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ನಿಮಗೆ ಅಭ್ಯಂತರ ನೀವು ಹೇಳುದು. ಶಾಸಕರು ಹೇಳಿದ ಕೂಡಲೇ 12 35 ಲಕ್ಷದ್ದು ಕೆಲಸ ಮಾಡಲಿಕ್ಕೆ ನಿಮ್ಮ ಕೋಟೆಗಾರ ಪಟ್ಟಣ ಪಂಚಾಯತಿಯಲ್ಲಿ ಅನುದಾನ ಇದೆ. ಸಂಸದರ ಹೇಳಿದಕ್ಕೆ ನಿಮಗೆ 16 ಲಕ್ಷದ್ದು ಮಾಡಲಿಕ್ಕೆ ಅನುದಾನ ಇಲ್ಲ. ಏನಿದೆ ನಿಮ್ಮ ನೀತಿ? ಅಲ್ಲ ನಾನು ಅವರ ಹತ್ರ ಕೇಳ್ತೇವೆ. ನೀವು ಮತ್ತೆ ಕೊಡಿ ಉತ್ತರ. ನಿಮಗೆ ಶಾಸಕರು ಹೇಳಿದಕ್ಕೆ ಎಷ್ಟು ಎಲ್ಲೆಲ್ಲಿ ಕಡೆ ಇಟ್ಟಿದ್ದೀರಿ ಅದಕ್ಕೆ ನಿಮಗೆ ಅನುದಾನ ಇದೆ. ನಮ್ಮ ಸಂಸದರು ಹೇಳಿದಕ್ಕೆ ಇಲ್ಲಿಗೆ ನಿಮ್ಮ ಇದರಲ್ಲಿ ಪಟ್ಟಣ ಪಂಚಾಯತ್ ಅನುದಾನ ಇಲ್ಲ. ಅದನ್ನು ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಟೆಂಡರ್ ಆಗಿರೋದು 5 ಲಕ್ಷ. ಇನ್ನೂ ಕೂಡ ಒಂದು 3 ಲಕ್ಷ ಪೆಂಡಿಂಗ್ ಇದೆಯಲ್ಲ. ಅಷ್ಟು 5 ಆಗಿದೆ. ಈಗ 5ಕ್ಕೆ ಟೆಂಡರ್ ಆಗಿದೆ. ಅದನ್ನು ನಿರ್ಣಯ ಮಾಡಿದ್ರೆ ಈಗ ಇಟ್ಟಿದ್ದೀರಾ ಅದಕ್ಕೆ ನಿರ್ಣಯ ಮಾಡಿ. ಅದನ್ನು ಕೂಡ ಇದರಲ್ಲಿ ಇಡಬೇಕು. ನಿರ್ಣಯ ಮಾಡಿ. ಅದರ ಜೊತೆಗೆ ಇನ್ನು ಸಣ್ಣದು ಇದು ಬಾಕಿ ಆಗಿದೆ. ಯಾಕೆಂತ ಹೇಳಿದ್ರೆ ನೀವು ಶಾಸಕರು ಹೇಳಿದಾಗ ಎಲ್ಲ ಫೈಲ್ ಇಟ್ಕೊಂಡು ಓಡಿ ಹಣ ಇಲ್ಲದಿದ್ದು ನೀವು ಮಾಡ್ತೀರಿ. ಸಂಸದರು ಹೇಳುವಾಗ ನೀವು ಮಾಡಬೇಕಲ್ಲ. ಅಧ್ಯಕ್ಷ ಈಗ ಸಭೆಯಲ್ಲಿ ಶಾಸಕರು ಡಿಬೇಟ್ಸ್ ಮಾಡಿ ಮಾತನಾಡುವ ಅಭ್ಯಾಸ ಖಂಡಿತವಾಗಿಯೂ ಸಂಸದರಿಗೆ ಒಳ್ಳೆಯದಲ್ಲ. ಈಗ ಅಂದರೆ 3 ವರ್ಷ ನಾನು ಆಡಳಿತ ಇರಲಿಲ್ಲ, ಶಾಸಕರಾಗಿದ್ದಲ್ಲಿ ಆಗ ಅವರು ಕೆಲವು ಕಾಮಗಾರಿಗಳನ್ನು ಯಾರು ಅವರಿಗೆ ಮಾಡಿಕೊಟ್ಟಿದ್ದಾರೆ ಮಾಡಿಸಿದ್ದಾರೆ. ಈಗ ನಮ್ಮ ಪೀರಿಯಡ್ ಬಂದಿದೆ, ಯಾರು ಬಂದಿದೆ. ಈಗ ನಾವು ನಮ್ಮ ನಿರ್ಣಯಗಳನ್ನು ಮಾಡಿಸ್ತೇವೆ. ಈಗ ಶಾಸಕರು ಇವರು ನಿಮ್ಮ ಕಾಂಗ್ರೆಸ್ ಶಾಸಕರು ನಾಳೆ BJP ಶಾಸಕರಿದ್ದರು ಸಭೆ ಮಾಡ್ತಿದ್ದರು. ಈಗ ಮೂಡಬಿದ್ರೆಯಲ್ಲಿ ಆಗ್ತದೆ, ಬೇರೆ ಕ್ಷೇತ್ರದಲ್ಲಿ ಹಾಗೆ ಆಗ್ತದೆ. ಯಾರು ಶಾಸಕರಿದ್ದಾರೆ ಆ ಶಾಸಕರಲ್ಲಿ ಸಾಮಾನ್ಯ ಆಗುವುದಲ್ಲ. ಆ ರೀತಿಯಲ್ಲಿ ಆಗಿದೆ. ಅದಕ್ಕೆ ನಾವು ಶಾಸಕರನ್ನು ಇಲ್ಲದೆ ಮಾಡಿ ಮಾತನಾಡುವುದು ಅಭ್ಯಾಸ ಖಂಡಿತವಾಗಿಲ್ಲ. ಮತ್ತು ನಾವು ಯಾವಾಗಲೂ ನಮ್ಮ ಪಟ್ಟಣ ಪಂಚಾಯತ್ ಯಾವಾಗಲೂ ಶಾಸಕರನ್ನು ಮತ್ತು MPಗಳನ್ನು ಒಂದು ಒಳ್ಳೆಯ ಒಂದು ಬಾಂಧವ್ಯ ಬಿಟ್ಟುಕೊಂಡು ನಮ್ಮ ಅಭಿವೃದ್ಧಿ ಬಗ್ಗೆ ಅವರೊಟ್ಟಿಗೆ ಚರ್ಚೆ ಮಾಡಿ ಒಟ್ಟಿಗೆ ಇದು ಮಾಡಿಕೊಂಡು ಒಳ್ಳೆಯ ಸಂಪ್ರದಾಯ, ಒಳ್ಳೆಯ ವ್ಯವಸ್ಥೆ. ಕೇವಲ ನಾವು ನಮ್ಮ ವ್ಯಾಪ್ತಿ ನಮಗೆ ಉಂಟು, ನಮ್ಮ ಕೋಟೆಗಾರ ಪಂಚಾಯತ್ ವ್ಯಾಪ್ತಿ ಎಷ್ಟು ಆ ವ್ಯಾಪ್ತಿಯಿಂದ ನಾವು ಬೇರೆ ಹೋಗಬೇಕಾಗ್ತದೆ. ಕೆಲವೊಮ್ಮೆ ಶಾಸಕರ ಸಹಕಾರವನ್ನು ಪಡ್ಕೊಳ್ಬೇಕಾಗ್ತದೆ. ಅದನ್ನೆಲ್ಲ ಮುಂದಕ್ಕೆ ಮಾಡ್ಬೋದು. ಮತ್ತು ಯಾವುದು ಅಗತ್ಯ ಇದ್ದರೆ ಶಾಸಕರು ಮಾಡಿದ್ದಾರೆ. ಅದರಲ್ಲಿ ಇದಕ್ಕೆ ಚರ್ಚೆ ಮಾಡುವ ಅಗತ್ಯ ಮುಂದಕ್ಕೆ ನಾವು ಯಾವ ರೀತಿ ಈಗ ನಾವು ಅಧ್ಯಕ್ಷರು ಫಸ್ಟಿಗೆ ಕೊಟ್ಟಿದೆ ಎಲ್ಲರೂ ಸಮಾನ ರೀತಿಯಿಂದ ಈಗ 5 ಲಕ್ಷ ನಮಗೆಲ್ಲ ಮತ್ತೊಂದು ಎಡಿಸಲ್ ಲಿಸ್ಟ್ ಉಂಟು ಅಂತ ಹೇಳ್ತೀವಿ. ಅದು ಯಾವ ಲಿಸ್ಟ್ ಅಂತ ಈಗ ನೀವು ಅಧಿಕಾರಿಗಳು ಮಾಡಿದ್ದು ಸರಿ ಅಂತ ಹೇಳ್ತಾ ಯಾವುದು? ಈಗ ಶಾಸಕರು 30 ಲಕ್ಷದಿಂದ ಕೆಲಸವನ್ನು ಇಮಿಡಿಯೇಟ್ ಮಾಡಿದ್ದಾರೆ. ಸಂಸದರು ಅಲ್ಲ ಮಾಡಬಾರ್ದು. ಈಗ ಶಾಸಕಲ್ಲ ಅಲ್ಲ ಶಾಸಕರಿಂದ ಸರ್ಕಾರಕ್ಕೆ ಅವರು ಯಾವ MP ಮೊದಲನೇ
ಈಗ ಮೊದಲು ಈಗ ಹೇಳ್ತಾರಲ್ಲ ಎಂಟು ಮಾಡಿದಂತಲ್ಲ ಎಲ್ಲಿ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಮಾತಾಡುದು ಮತ್ತೆ ಮಾಡ್ಬೇಕಲ್ಲ ಪೂರ್ಣ ಮಾಡ್ಬೇಕು ಬಿಟ್ಟು ಬಿಟ್ಟು ಮಾಡೋದಲ್ಲ ಅದನ್ನ ರಸ್ತೆ ಪೂರ್ಣ ಮಾಡ್ಬೇಕು ಅದನ್ನ ನಿರ್ಣಯ ಮಾಡಿ ಅದನ್ನು ನೀವು ಮುಂದಕ್ಕೆ ನಾವು ಎಂಪಿ ಮತ್ತು ಎಂಎಲ್ಎ ಅವರು ಹೇಳಿದಾಗ ನಾವು ಮಾಡ್ಲಿಕ್ಕೆ ಆಗ್ತದಲ್ಲ ನಮ್ಮ ನಿರ್ಣಯ ಆಗ್ತದ ನೀವು ತಾರತಮ್ಯ ಮಾಡಿದಲ್ಲಿ ಶಾಸಕರ ಸಂಸದರ ಆಗಲ್ಲ ಎಂಪಿ ಹೇಳಿದರೆ ಅದು ಎಂಎಲ್ಎ ಹೇಳಿದರೆ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಈ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆದ್ಮೇಲೆ ನಿರ್ಣಯ ಮಾಡಿ ನಾವು ಅದು ಮಾಡ್ಬೇಕು ನಿರ್ಣಯ ಮಾಡಿ 5 ಲಕ್ಷ ಟೆಂಡರ್ ಆಗಿದೆ ಉಳಿದ 2 ಲಕ್ಷ ಇದೆ ಅದನ್ನು ಕೂಡ ಇಮಿಡಿಯೇಟ್ ಮಾಡಿ ಆ ರಸ್ತೆಯನ್ನು ಕಂಪ್ಲೀಟ್ ಮಾಡಬೇಕು ಅದನ್ನು ನಿರ್ಣಯ ಮಾಡಿ ಯಾವ ವಾರ್ಡ್ ಅಂತಲ್ಲ ಗಮನಕ್ಕೆ ನನ್ನ ವಾರ್ಡಲ್ಲಿ ಕೂಡ ಲಾಸ್ಟ್ ಗೊತ್ತಿರೋದು ಮೂರು ವರ್ಗರು ಇದು ಮೂರು ಒಂದು ಯಾವ ಒಂದು 17 ಈಗ ನನ್ನ ವಾರ್ಡಲ್ಲಿ ಕೂಡ ಒಂದು ಮಳೆಗಾಲದಲ್ಲಿ ಒಂದು ತಗ್ಗು ಪ್ರದೇಶದಲ್ಲಿ ಕೆಲವು ಮನೆಗಳು ಮುಳುಗ್ತದೆ ಒಂದು 2023 ಮನವಿ ಕೊಟ್ಟಿದ್ದೇನೆ 2 ವರ್ಷ ಇದೆ 2 ವರ್ಷ ಮಳೆಗೆ ಕೂಡ ಪೂರ್ತಿ ಮನೆಗಳೆಲ್ಲ ನೀರು ತುಂಬಿ ಇದ್ದ ಬಾವಿಯ ನೀರೆಲ್ಲ ಹಾಳಾಗ್ತದೆ ಅದಕ್ಕೆ ಏನಾದರೂ ಒಂದು ಪಾತ್ರದ ಹಿಂದುಗಡೆ ಒಂದು ತಡೆಗೋಡೆ ಹಾಕ್ಬೇಕು ಅದನ್ನೊಂದು ನಿರ್ಣಯ ಮಾಡಬೇಕು ಅಲ್ಲ ಇದು ಪುರಂದರನ ಮನೆ ಹತ್ತಿರ ಇದು ಫಾದರ್ ಮುನ್ನರ್ಸನವರ ಜಾಗ ಅಲ್ಲ ಇದು ದೇರ್ಲಕಟ್ಟೆ ಜಂಕ್ಷನ್ ಇಂದ ಈ ಕಡೆಯಿಂದ ನಮ್ಮ ಮಾಡೂರು ಮನೆಯ ಕಡೆಯಿಂದ ಬರುವ ನೀರು ಅದೀಗ ಯಾವುದು ಫಾದರ್ ಹೌದು ಎದುರಿನಿಂದ ಇದು ಹಿಂದ್ಗಡೆಯಿಂದ ನೀರು ಬರುವುದು ಅದರಲ್ಲಿ ಅವರ 2 ವರ್ಷದಿಂದ ಮಾತನಾಡಿ ಅವರು ಏನು ನಮಗೆ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿಲ್ಲ ನಿರ್ಣಯ ಮಾಡಲಿ ಒಂದು ಹೋಗಿ ಒಂದು ಮಾತನಾಡಿ ಕೊಟ್ಟರೆ ಅದರಲ್ಲೇ ಮಾಡುವ ತಿಂಗಳಿಗೆ ಒಬ್ಬರಿಗೆ ಎಷ್ಟು ಲಾಭ ಸಿಗ್ತದೆ 5 ಜನ ನಾವು ಕೆಲಸಕ್ಕೆ ವರ್ಷಕ್ಕೆ ಮಾಡಿದ್ವಿ 5 ಲಕ್ಷದ ಒಳಗಡೆ ಬರ್ತದೆ ಮಿಷಿನ್ ನಮ್ಮ ಹತ್ರ ಇದೆ ಒಟ್ಟು ವೆಚ್ಚ 1.5 ಲಕ್ಷ 6.5 ಲಕ್ಷದಲ್ಲಿ 5 ಜನ ವರ್ಷ ಇಡೀ ನಮಗೆ ಸಿಗ್ತದೆ ನಮಗೆ ಇದರಲ್ಲಿ ಹುಲ್ಲಿಗೆ ಇಟ್ಟ 10 ಲಕ್ಷ ರೂಪಾಯಿ ಉಳಿತದೆ ಅದರ ಜೊತೆಗೆ ಇನ್ನಿತರ ಯಾವ್ದಾದ್ರು ಕೆಲಸ ಮಾಡಲಿಕ್ಕೆ ಉಳಿತದೆ ನೀವು ಅದನ್ನು ಯಾಕೆ ಯೋಚನೆ ಮಾಡುದಿಲ್ಲ ಇದು ವರ್ಷದಲ್ಲಿ ಒಮ್ಮೆ ಮಾತ್ರ ಹೇಗೆ 3 ತಿಂಗಳಿಗೆ 10 ಲಕ್ಷ ವಿನಿಯೋಗ ಮಾಡಿದಾಗ ಆಯ್ತು ನಮ್ಮ ಹಣ ಯಾಕೆ ಮಾಡುದು ಈಗ ನಾವು ಮಿಷಿನ್ ತೆಗೆದಿಟ್ಟಿದ್ದೀರಿ ಎಲ್ಲ ಮಾಡಿದ್ದೀರಿ ಅದನ್ನು ಯೋಚನೆ ಮಾಡಬೇಕಲ್ಲ ಪೌರ ಕಾರ್ಮಿಕರ ಬಗ್ಗೆ ಪೌರ ಕಾರ್ಮಿಕರ ಇನ್ನು ಅದೆಲ್ಲ ಬರುವಾಗ 1 ವರ್ಷ ಹೋಗ್ತದೆ ಅದರ ಒಂದು ನಾನು 5 ಕಾರ್ಮಿಕರನ್ನು ನಾವು ವೇತನದ ಸುತ್ತಿಗೆ ಅವರನ್ನು ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಬೋದು ನಮ್ಮ 10 ಲಕ್ಷ ಉಳಿದಕ್ಕೆ ಮಾತ್ರ ನಮಗೆ ಟೆಂಡರ್ ನಾವು ಕೊಡ್ತೇವೆ 3 ತಿಂಗಳ ಕೆಲಸ ಮಾಡ್ತಾರೆ ಹೋಗ್ತಾರೆ 5 ಲಕ್ಷದಲ್ಲಿ ನಾವು 1 ವರ್ಷಕ್ಕೆ ಎಲ್ಲ ಕೆಲಸ ಮಾಡಿಸ್ಬೋದಲ್ಲ ಯಾವ ಆಧಾರದಲ್ಲಿ ನಾವು ಅವರನ್ನು ಮಾಡಿಸ್ಬೋದು ಪೌರ ಕಾರ್ಮಿಕರ ಹತ್ರ ಮುಂದೆ ತೆಗಿಸ್ಬೋದಾ ಮಾಡಿಸ್ಬೋದಲ್ಲ ಈಗ ಕಸ ವಿಲೇವಾರಿ ಯಾರು ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ ಅವರು ಅಲ್ಲಿಂದ ರಿಲೀವ್ ಮಾಡಿ ಇವರನ್ನ ಅದಕ್ಕೆ ಹಾಕಿ ನಮ್ಗೆ ಈಗ ಒಟ್ಟು ಅಂತ ಹೇಳಿದ್ರೆ ನಮ್ಮ ಈ ರೀತಿಯ 3 ತಿಂಗಳಿಗೆ 10 ಲಕ್ಷ ಇನ್ನೊಂದು ತೋಟ ರಿಪೇರಿಗೆ 5 ಲಕ್ಷ ಈ ರೀತಿ ನಾವು ಎಲ್ಲಿ ಇದು ಮಾಡ್ತೇವೆ ಅದನ್ನು ಬಿಡಿಸಿ 1 ವರ್ಷ ಸಿಗುವಾಗೆ ಮಾಡಿ ಇವರಿಂದ ಪೌರ ಕಾರ್ಮಿಕರು ಆದಷ್ಟು ಬೇಗ ಬೇಕಂತೇಳಿ ಅದಕ್ಕೆ ಯಾವ ರೀತಿ ಬೇರೆ ನಾವು ನಾನು ಒಂದೊಂದು ವಾರ್ಡಲ್ಲಿ ಕೆಲಸ ಮಾಡ್ತಾ ಹೋಗ್ಬೋದು ಈಗ ಅಲ್ಲಿ ಕೇಸ್ ಕಾಲೋನಿ ಅಲ್ಲಿಂದ ನೀರು ಮಾರ್ಗದಲ್ಲೇ ನದಿಗಳಲ್ಲಿ ಹೋಗುತ್ತೆ ಮತ್ತು ಆ ಕಾಂಕ್ರೀಟ್ ಆಗಿದೆ ಆ ಕಾಂಕ್ರೀಟಿನ ಮೇಲೆ ಮಳೆ ವರ್ಷ ಮಳೆ ಬರ್ತದ ಆ ಮಾರ್ಗದಲ್ಲಿ ಹೋಗುತ್ತೆ ಇದರ ಬಗ್ಗೆ PWD ಇಂಜಿನಿಯರ್ ಬರ್ತಿದ್ದು ಇವತ್ತು ಮಾತಾಡಲಿಕ್ಕಿತ್ತು ನನಗೆ ಕೂಡ ಮಾತಾಡಲಿಕ್ಕಿತ್ತು ಇನ್ನು ಮುಂದಿನ ಸಭೆಯಲ್ಲಿ ಅವರು ಬಂದ್ರೆ ಅವ್ರ ಹತ್ರ ಮಾತಾಡಿ ಅದಕ್ಕೆ ಏನಾದ್ರು ಮುಂದಿನ ಸಭೆಯಲ್ಲಿ ಪುನಃ ನೋಟಿಸ್ ಮಾಡಿ ನೋಟಿಸ್ ಮಾಡಿ ನಿಮ್ಮ ಕಡೆ ಕೂಡ ಮಾಡಿ ನಾನು ಕೂಡ ಮಾಡಿದ್ದೇನೆ ಮಾತಾಡುವ ಪಂಚಾಯತ್ ಕಡೆಯಿಂದ ನೀವು ಅಂತ ಹೇಳಿದ್ದೀರಿ ಅದು PWD ಸಂಬಂಧ ಬಂದಿದೆ ಪಂಚಾಯತ್ ಕಡೆಯಿಂದ ಅವರು ಈ ರೀತಿ ಚರ್ಚೆ ಮಾಡಿದ್ದಾರೆ
ನೀವು ಒಂದು ಪಂಚಾಯತಿಗೆ ಕೊಡಿ, ಇಲ್ಲಿಂದ ಅವರು PWD ಇವರು ಸಾಮಾನ್ಯ ಸಭೆಯಲ್ಲಿ ಮಾತಾಡಿಸ್ತಾರೆ, ಪಂಚಾಯತ್ಗೆ ಹಾಕ್ಬಿಟ್ಟು ಇಲ್ಲಿ ನಿರ್ಣಯ ಮಾಡ್ಬೋದು. ಪುನಃ ಲೈಬ್ರರಿ ಬರಬೇಕು. ಇತರ ವಿಷಯಗಳು ಡಿಸ್ಕಸ್ ಹತ್ತು ಲೈಟ್ ಇನ್ನೊಂದು ನಿಮಗೆ ಅಭಿಪ್ರಾಯ, ಈಗ ನಾವು ಎಲ್ಲ ಕಡೆ ಸ್ಟ್ರೀಟ್ ಲೈಟಿಗೆ 2.5 ಲಕ್ಷ 1,75,000 ರೀತಿಯಾಗಿ ನಾವು ಖರ್ಚು ಮಾಡ್ತೇವೆ. ಅದರ ಬದಲು ಈಗ 40-50 LED ಆಲ್ಮೋಸ್ಟ್ ನಮಗೆ ಹೈಮಾಸ್ಕಿನ ಹಾಗೆ ಪವರ್ 1,75,000 ಒಂದು LED ಲೈಟ್ ಇಷ್ಟಕ್ಕೆ ಖರೀದಿ ಮಾಡ್ತೇವೆ. 2,000 ನಾವು 1,75,000 ಇಡೀ ಪಂಚಾಯತ್ ಮೆಂಬರ್ಗೆ 20 ಲೈಟ್ ಕೊಡ್ಬೇಕು. ಹೈಮಾಸ್ಕ್ ಲೈಟ್ಗೆ 1,75,000 2,25,000 1,25,000 ನಾವು ಮಾಡ್ತಾ ಇದ್ವಿ. ಇನ್ನು ಹೈಮಾಸ್ಕ್ ಲೈಟ್ ಮಾಡೋದನ್ನು ನಿಲ್ಲಿಸಿ ಎಲ್ಲರಿಗೆ ಅದರ ಹಣದಲ್ಲಿ ನಾವು ಆಮಾಗ್ಬಾರ್ದು. ಸರಿ ಇದೆ ಹಾಗೆ ಅದನ್ನು LED ಲೈಟ್, ಇನ್ನು ಹೈಮಾಸ್ಕ್ ಲೈಟ್ ಅನ್ನು ನಿಲ್ಲಿಸಿ. ಯಾಕೆಂದ್ರೆ LED ಲೈಟ್ ಅದು 40-60 ನಾವು ಯೋಚನೆ ಮಾಡಿ ಜಂಕ್ಷನ್ಗೆ ಮಾಡಿ ಅದನ್ನು ಮಾಡಿದ್ರೆ ನಮ್ಮ ಒಟ್ಟು ಕೋಟೆಗಾರ ಪಟ್ಟಣ ಪಂಚಾಯತ್ ಅಧಿಕಾರಿ ಕೌನ್ಸಿಲರ್ ಇದೆಲ್ಲ 20 ಲೈಟ್ ಕೊಡ್ಬೋದು. ಯಾವುದೇ ನಿರ್ಣಯ ಮಾಡಿ ಹೈಮಾಸ್ಕ್ಗೆ ಯಾವುದೇ ರೀತಿಯ ನಿರ್ಣಯ ಮಾಡಿ. ಈಗ ಒಂದು ವಾರ್ಡ್ಗೆ ಎಷ್ಟು ನಾವಿದು ಆ ದೊಡ್ಡ ಲೈಟಿಗೆ ಎಷ್ಟು ಕೊಡ್ತೇವೆ? ಒಂದು ಲೈಟಿಗೆ ಅದರ ಅಮೌಂಟ್ ಎಷ್ಟು? ಆ ಲೈಟಿನ ಲೈಟ್ ಅಲ್ಲ ಇದು ಅದರ ಒಂದು ಅದರ ಮೊತ್ತ ಎಷ್ಟು ಅಂತ 2,000 ಅದಕ್ಕಿಂತ ಕಡಿಮೆ ಕಡಿಮೆ ಅಂತಲ್ಲ. ಈಗ ಈ ಲೈಟ್ ಇದ್ರೆ ಒಬ್ಬರೇ ಯಾಕೆಂತ ಹೇಳಿದ್ರೆ ಅದೇ ನಾವು ನೇರ ತಗೊಂಡ್ರೆ ಅದು ಕಡಿಮೆಯಲ್ಲಿ ಬರ್ತದೆ. 800-900 ಈಗ ನಾವು ಟೆಂಡರ್ನಾಗ ಹೋಗಿ ಮೊದಲು 6,000 ಇತ್ತು, ಆಮೇಲೆ 400ಕ್ಕೆ ಬಂತು, ಆಮೇಲೆ 300ಕ್ಕೆ ಬಂತು. ಆವಾಗ ನಮಗೆ ಮಾರ್ಕೆಟ್ ರೇಟ್ ಇದ್ದದ್ದು 1,200. ಅದು ಎಷ್ಟು ಏನಾದ್ರು ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ಅದನ್ನು ನಾವು ಈಗ ಏನಾಗ್ತದೆ ಒಬ್ಬರೇ ಒಬ್ಬರು ಆಗ್ತಾ ಇದ್ದೇವೆ. ಅವರನ್ನು ಕರೆದು ನಾವು ಮಾತಾಡಿ ಈ ರೀತಿ ಇದೆ ಬೇಡ, ನೀವು ಈ ರೀತಿಯಲ್ಲಿ ಹಾಕಬೇಕು. ಅದಕ್ಕೆ ಮಾತಾಡಿ ನಾವು ಹೈಮಾಸ್ಕ್ ಅನ್ನು ನಿಲ್ಲಿಸಿ ಎಲ್ಲ ಕಡೆ ನಮಗೆ LED ಲೈಟ್ 20 ಕೊಡುವಾಗೆ ಮಾಡಬೇಕು. ಮತ್ತೆ 20 ಕೊಟ್ಟರೆ ಮತ್ತೆ ವಾರ್ಡಿನಲ್ಲಿ ಲೈಟ್ನ ಸಮಸ್ಯೆ ಇರಲಿಕ್ಕಿಲ್ಲ. ಜಾಸ್ತಿ ಕೊಡುವಾಗೆ ಮಾಡಬೇಕು. ನಿಮ್ಗಿಂತ ನನ್ನ ವಾರ್ಡ್ ದೊಡ್ಡದು. ವರ್ಷ ಕೂಡ ಕೆಲಸ ನಮ್ಮ 15ನೇ ವಾರ್ಡ್ ಸದಸ್ಯರು ಕೂಡ ನನ್ನ ವಾರ್ಡಲ್ಲಿ ತುಂಬಾ ಮನೆ. ಈಗ ವಾರ್ಡ್ ದೊಡ್ಡದಿದ್ರು ಮನೆ ನನ್ನ ವಾರ್ಡಲ್ಲಿ ಹೈಯೆಸ್ಟ್ ಮನೆ. ಅದು ನನ್ನ ವಾರ್ಡಿಗೆ ಸ್ವಲ್ಪ ಜಾಸ್ತಿ ನಿಮ್ಮ ವಾರ್ಡಿನಲ್ಲಿ ನಮ್ಮ ವಾರ್ಡ್ ಬೆಟ್ಟ ಗುಡ್ಡ ಪ್ರದೇಶದ ವಾರ್ಡ್ ಗೊತ್ತಾಯ್ತಲ್ಲ, ನಮ್ಮ ವಾರ್ಡ್ ನನ್ನದು ಬಯಲು ಪ್ರದೇಶ. ನನಗೆ ಸ್ವಲ್ಪ ಹೆಚ್ಚು ಅಂದ್ರೆ ಕಾಲ್ನಡಿಗೆ ಸ್ವಲ್ಪ ಜಾಸ್ತಿ ಜಾಗ ನಗರೋಧನದಲ್ಲಿ ಒಂದು 5 ಕೋಟಿ ರೂಪಾಯಿ ಎಷ್ಟು ಕೆಲಸ ಆಗಿದೆ, ಎಷ್ಟು ಬಾಕಿ ಆಗಿದೆ? ನಗರೋಧನ ಅದು ಅಮೌಂಟ್ ಈ ಗ್ರಾಮದಲ್ಲಿ ಕೆಲಸ ಆಗಿದೆ, ಎಷ್ಟು ಕೆಲಸ ಆಗಿದೆ ಟೆಂಡರ್ ಆದ್ರೆ ಸ್ವಲ್ಪ ಒಟ್ಟು ಟೆಂಡರ್ ಆದ ಬಗ್ಗೆ ನಾನು ಹೇಳ್ತೇನೆ. ಅಂಗನವಾಡಿನಲ್ಲಿ ಮಾಡೂರು ಶಾಲೆಯ ಎದುರಿರುವಂತಹ ಚರಂಡಿ ಕೆಲಸ ಮಾಡಿ ಅಂಗನವಾಡಿದು ಬಾಕಿ, ಗಿರೀಶ್ ರವರ ಮನೆಗೆ ತಡೆಗೊಡೆದು ಅದು ಬಾಕಿ, ಅಂಗವಿಕಲ ಖಾತೆಯಲ್ಲಿ ವಿನೋದ್ ಅವರ ಮನೆಯಲ್ಲಿ ಬಾಕಿ. ನಾವು ಯಾಕೆ ಮಾಡಲಿಲ್ಲ? ನಾವು ಎಷ್ಟೋ ಸಲ ನಿಮ್ಮ ಹತ್ರ ಹೇಳಿದ್ದೇವೆ, ಅದಕ್ಕೆ ಏನ್ ಮಾಡಿದ್ವಿ? ರೀತಿಯಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ನಾನು ಕೆಲಸ ಆಗದೆ ಇರುವುದನ್ನು ಚರ್ಚೆ ಮಾಡ್ತೇವೆ. ಪೇಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅವರನ್ನು ನಿರ್ಣಯ ಮಾಡಿ ಆ ಕಾಂಟ್ರಾಕ್ಟ್ ಅವರು ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ಅವ್ರು ಕಪ್ಪು ಪಟ್ಟಿಗೆ ಸೇರಿಸಿ ನಿರ್ಣಯ ಮಾಡಿ DC ಗೆ ಕಳಿಸಿ ಮಾಡ್ಬೇಕಲ್ಲ ಅವರು. ನೀವು ಅದಕ್ಕೆ ನಾವು ಇಷ್ಟು ಸಲ ನಾವು ರೆಸ್ಪಾನ್ಸ್
ಅದನ್ನು ನಿರ್ಣಯ ಮಾಡಿ ಈ ಕೆಲಸ ಮಾಡಲಿಲ್ಲ, ನೆಕ್ಸ್ಟ್ ಸಾಮಾನ್ಯ ಸಭೆ ಒಳಗೆ ಅದಕ್ಕೆ ಪೂರಕವಾದ ಮಾಹಿತಿ ಕೊಡಲಿಲ್ಲ ಅಂತ ಹೇಳಿದರೆ ಅವರ ಯಾರು ಕಾಂಟ್ರಾಕ್ಟ್ದಾರರು ಇದ್ದಾರೆ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತ ನಿರ್ಣಯವನ್ನು ನಾವು ಮಾಡಿ ಕಲಿಸ್ಬೋದು. ಇದರಲ್ಲಿ ಕೆಲಸ ಮಾಡಬೇಕು. ಇಲ್ಲದೆ ಭರತರನ್ನು ಕರೆಸಿ ಅಥವಾ ಏಳಬಲಿ ತೇಜಮೂರ್ತಿಯವರನ್ನು ಕರೆಸಿ ಅದರ ಬಗ್ಗೆ ಮಾತಾಡಿ ಇದರಿಂದ ನಾವು ಅದಕ್ಕೆ ಮುಂದಿನ ಏನು ರೀತಿ ಕೆಲಸ ಮಾಡಬೇಕು ಮಾಡಿ. ಯಾಕೆಂದ್ರೆ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರು, ತುಂಬ ಸಲ ನಾನು ನಿಮ್ಮ ಹತ್ರ ಹೇಳಿದೆ, ಭರತರ ಅವರನ್ನು ಮಾತಾಡಿದೆ, ತೇಜಮೂರ್ತಿ ಅವರನ್ನು ಮಾತಾಡಿದೆ, ಅವ್ರ ಸಮಸ್ಯೆ ಹೇಳ್ತಾ ಇರೋದು ಸರಿ ಇದೆ. ಇನ್ನು ಅದು ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಅದನ್ನು ಬದಲಾವಣೆ ಮಾಡುವಂತ ನಡೆಸಿದೆ. ನಾವಿಲ್ಲಿ ನಿರ್ಣಯ ಮಾಡಿದ್ರೆ ಆ ಕೆಲಸ ಆಗಿದೆ ಅಂತ ಹೇಳಿ ನಮಗೆ ಬರ್ತದ, ಅದನ್ನು ನೀವು ಇದರಲ್ಲಿ ನಿರ್ಣಯ ಮಾಡಿ, ಮುಖ್ಯಾಧಿಕಾರಿಗಳು ಅದನ್ನು ನಿರ್ಣಯ ಮಾಡಬೇಕು. ನಿರ್ಣಯ ಮಾಡೋ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡುವ ರೀತಿಯಲ್ಲಿ ಅದನ್ನು ಮಾಡಬೇಕು. ನಮ್ಮ ವಾರ್ಡಲ್ಲಿ 2 ಕಡೆ ಅಡುಕು ಮೇಲೆ ಸರ್, ನಮ್ಮ 2ನೇ ವಾರ್ಡಲ್ಲಿ ಕಾರ್ಯಕ್ರಮ ರಸ್ತೆಯ ಅದೊಂದು ಸೇತುವೆ ದುರಸ್ತಿಗಳಲ್ಲಿ ಮಾತಾಡಿ ಅದು ಯಾವುದು ಮಾಡೂರು ಹಿಂದೂ ರುದ್ರಭೂಮಿಯಲ್ಲಿ 7 ಗಂಟೆ ನಂತರ ಕೂಡ ದಫನ ಕಾರ್ಯ ನಡೀತಾ ಉಂಟು. ಮಾಡೂರು ಹಿಂದೂ ರುದ್ರಭೂಮಿಯಲ್ಲಿ 7 ಗಂಟೆಯ ನಂತರ ಕೂಡ ದಫನ ಕಾರ್ಯ ನಡೀತಾ ಉಂಟು. ಯಾರಾದರೂ ಫೋನ್ ಮಾಡಿದರೆ ಕೂಡ 8:15ಗೆ ಕೂಡ ಮಾಡ್ತಾರೆ. ಬೇರೆ ಫೋನ್ ಮೇಲಿಂದ ಫೋನ್ ಬಂದರೆ 9 ಗಂಟೆಗೆ ಕೂಡ ಮಾಡ್ತಾರೆ. ಅಂತ ಕ್ರಮ ನಡೀತಾ ಉಂಟು. ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ನೀವು ಇರಬೇಕು. 7 ಗಂಟೆ ಆದರೆ ಅದರ ನಂತರ ದಫನ ಕಾರ್ಯ ಮಾಡಬಾರ್ದಂತ ಟೈಮಿಂಗ್ಸ್ ಇಲ್ಲ. ಟೈಮಿಂಗ್ಸ್ ಇದ್ರೆ ಯಾರಾದರೂ ಐ ಇನ್ಫ್ಲುಯೆನ್ಸ್ ಫೋನ್ ಮಾಡಿದರೆ 9 ಗಂಟೆ ಕೂಡ ಬರ್ತದೆ ಹಣ. ಅಲ್ಲಿ ನೆರೆಕರೆಯವರಿಗೆಲ್ಲ ತೊಂದರೆ ಆಗ್ತಾ ಉಂಟು. ಹಿಂದೂ ರುದ್ರಭೂಮಿಯ ಜಾಗ ಮಂಡಲ ಪಂಚಾಯತಿನ ಹೆಸರಲ್ಲಿ 2 ಎಕರೆ ಜಾಗ ಇದೆ. ಅಲ್ಲಿ ಮೊನ್ನೆ ಒಂದು ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ 5 ಗಂಟೆಗೆ ಒಂದು ಶವ ತರಲಿಕ್ಕೆ ಹೇಳಿದ್ದಾರೆ, ಅದರ ಕಾರ್ಯ ಮಾಡಲಿಕ್ಕೆ 5 ಗಂಟೆಗೆ ಹೇಳಿದ್ದಾರೆ. 5 ಗಂಟೆಗೆ ಆ ಪಾರ್ಟಿ ಅವರು ಹೋಗುವಾಗ ಅಲ್ಲಿ ಅವರು ಬೇರೆ ಒಟ್ಟು 3 ಮಾತ್ರ ಇದ್ದಾರೆ. ಅಲ್ಲಿ ಇನ್ನೊಂದು ಇವರು ಶವ ಇಟ್ಟು ದಫನ ಆಗುವ ತನಕ ಕಾಯುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವು ಕಮಿಟಿಯವರ ಕೇಳುವಾಗ ಉದಾಪೆ ರೀತಿಯಲ್ಲಿ ಮಾತಾಡಿದ್ದಾರೆ. ಆದರೆ ಇನ್ನು ಬಾಕಿ ಇರುವ ಸದಸ್ಯರ ಹತ್ರ ಮಾತಾಡೋದು ನಮ್ಮ ಕೌನ್ಸಿಲರ್ನ ಏರಿಯಾದಲ್ಲೇ ಬರ್ತದೆ, ಅವರೇ ಸಮಿತಿಯಲ್ಲಿ ಸದಸ್ಯರಲ್ಲ. ಮಾತಾಡುವಾಗ ಇಬ್ಬರದರಲ್ಲಿ ಬೇರೆ ಯಾವುದೇ ರೀತಿಯ ಸದಸ್ಯರಿಗೆ ಹೇಳಿದ್ರೆ ಇಬ್ಬರಲ್ಲಿ ಉಡಾಪೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ನಮ್ಮ ಇಡೀ 2 ಎಕರೆ ಜಾಗ ಮಂಡಲ ಪಂಚಾಯತಿನ ಹೆಸರಲ್ಲಿ ಇರುವುದರಿಂದ ಎಲ್ಲ ಸಮಿತಿ ಸದಸ್ಯರ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಮೀಟಿಂಗ್ ಕರೆದು ಅದರ ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ, ಇವರ ವಾರ್ಡಲ್ಲಿ ಬರ್ತದೆ, ಧೀರಜ್ ಅವರು ಬರ್ತಾರೆ, ಮುನ್ನಾ ವಾರ್ಡ್ ಬರ್ತದೆ, ಇವರು ಬರ್ತಾರೆ, ಆಮೇಲೆ ಯಾರೆಲ್ಲ ಬರ್ತದೆ ಆ ಸಮಿತಿಯಲ್ಲಿ ಅವರಿಗೆ ಸೇರಿಸಬೇಕು. ಸೇರಿಸಿ ಅಲ್ಲಿ ಯಾವುದೇ ರೀತಿಯಾದಂಥ ಅಲ್ಲಿ ಸಮಿತಿ ರಚನೆ ಆಗ್ತಾ ಇದೆ. 2-3 ಅವರ ರೀತಿಯಲ್ಲಿ ಮಾಡ್ತಾ ಇದೆ, ನಡೀತಾ ಇದೆ, ಏನು ಅದೇ ಇಲ್ಲ. ಅದಕ್ಕೆ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸದಸ್ಯರಲ್ಲಿ ಇದೇ ಪಂಚಾಯತಿನಲ್ಲಿ ಮೀಟಿಂಗ್ ಕರೆದು ಸಂಬಂಧಪಟ್ಟಂತ ವಾರ್ಡಿನ ನಾವು ಯಾರು ಕೌನ್ಸಿಲರ್ ಇದ್ದಾರೆ ಹೊಸ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ಮಾಡಿ. ಯಾಕೆಂತ ಹೇಳಿದ್ರೆ ಕಾನೂನು ಪ್ರಕಾರ ಅದು ಯಾವುದೇ ರೀತಿಯ ಮಹಾಸಭೆ ಮಾಡದೆ ನಿರ್ಣಯ ಮಾಡದೆ ಅವರು ಅವರಷ್ಟೇ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಮಾಡುವಂತ ಕಾನೂನಿನಲ್ಲಿ ಇದೆ. ಮಾನ್ಯ ಅಧ್ಯಕ್ಷರೇ, ಇದು ನನ್ನ ವಾರ್ಡಲ್ಲಿ ಬರ್ತದೆ. ಕಳೆದ ನಾನು 2016ರಲ್ಲಿ ಸದಸ್ಯರಾದ್ರಿಂದ ಸತ್ಯವಾಗಿ ನಾನು ಇದ್ದೇನೆ. ನನ್ನ ವಾರ್ಡಲ್ಲಿ ವಿಷಯ ಬರ್ತದೆ. ಮಾನ್ಯ ಸದಸ್ಯರು ಕೂಡ ಹೇಳಿದ್ರು, ಯಾವುದು ಅಲ್ಲಿ ಈ ಬಗ್ಗೆ ದೂರುಗಳು ಬರ್ತುಂಟು ಅಂತ, ಲೇಟ್ ಆದರೆ ಕಂಪ್ಲೇಂಟ್ ಬರ್ತದೆ. ನನಗೆ ಈ ಹಿಂದೆ ನನಗೆ ದೂರು ಬಂದಿದೆ, ಸಾಧಾರಣ ತುಂಬ ದೂರು ಬಂದಿದೆ. ನಾನು ಅದಕ್ಕೆ ಹೇಳಿದ್ದೇನೆ, ರೈಟಿಂಗಲ್ಲಿ ಒಂದು ಇಲ್ಲಿಗೆ ಕೊಡಿ ಅಂತ ನಾನು ಹೇಳಿದ್ದೇನೆ. ಯಾರು ಆ ಸಮೀಪದ ಮನೆ ಹತ್ರ ಎಲ್ಲರ ಹತ್ರ ಹೇಳಿದ್ದೇನೆ. ಮತ್ತೊಂದು ಕಮಿಟಿಯವರ ಹತ್ರ ಕೂಡ ಹೇಳಿದ್ದೇನೆ. ಈಗಾಗಲೇ ಕಮಿಟಿಯವರಿಗೆ ಖುದ್ದು ಹೋಗಿ ಮಾತಾಡಿ ಹೇಳಿ ತಿಳಿಸಿದ್ದೇನೆ. ಟೈಮಿಂಗ್ ಫಿಕ್ಸ್ ಮಾಡುವ ವಿಚಾರ ಬಗ್ಗೆ ಮಾನ್ಯ ಸದಸ್ಯರು ಕೂಡ ಹೇಳಿದೆ, ಟೈಮಿಂಗ್ ಬಗ್ಗೆ ಕೂಡ ಹೇಳಿದೆ. ಅದು ಏನಾಗ್ತದೆ ಅಂತ ನಾನು ಅವರನ್ನು ಡಿಪೆಂಡ್ ಮಾಡುವಾಗ ಅಲ್ಲಿಯ ವಾಸ್ತವ ಸ್ಥಿತಿ ತಿಳಿಸುದು. ಈ ರೀತಿ ಒಬ್ರು ಇಲ್ಲಿಂದ ಸದಸ್ಯರ ಫೋನ್ ಹೋಗ್ಲಿಕ್ಕೂ ಸಾಕು, ಮತ್ತೊಬ್ರು ಫೋನ್ ಹೋಗ್ಲಿಕ್ಕೂ ಸಾಕು. ಮರಣ ಅಂತ ಹೇಳುವಾಗ ಕೆಲವೊಮ್ಮೆ ಲೇಟ್ ಆಗುವಾಗ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿದೆ. ನನಗೆ ಬಂದು ನಾನೀಗ ಹೇಳಿ ಅಂತ ಸಮಸ್ಯೆ ಆದದ್ದು ಕೂಡ ಉಂಟು. ಯಾವುದು ಲಾಸ್ಟಿಗೆ ನಾನು ಹೇಳಿದ್ದೇನೆ, ಲೇಟ್ ಆದರೆ ನಾನಿಲ್ಲ. ಯಾಕಂದ್ರೆ ಅಲ್ಲಿ ಪಬ್ಲಿಕ್ ಕಂಪ್ಲೇಂಟ್ ಉಂಟು. ಯಾವುದೇ ಕಾರಣಕ್ಕೂ ನಾನು ಅದರ ಜವಾಬ್ದಾರಿ ವಹಿಸುವುದೇ ಇಲ್ಲ. ಯಾಕಂದ್ರೆ ಪಬ್ಲಿಕ್ ನಾನು ನನ್ನ ಹತ್ರ ಕೇಳುದು, ಬೇರೆ ಯಾರ ಹತ್ರ ಹೋಗಿ ಕೇಳುದು. ನಾನು ಅದಕ್ಕೆ ಹೇಳಿದ್ದೇನೆ, ರಾತ್ರಿ ಹೊತ್ತು ಸಂದರ್ಭ ನನ್ನ ಹತ್ರ ಒಂದು ಹೇಳಬೇಡಿ ಅಂತ. ಈಗ ನನ್ನ ಹತ್ರ ಬರುವುದಿಲ್ಲ ಅಂತ, ಯಾಕಂದ್ರೆ ಪಬ್ಲಿಕ್ ಬಿಟ್ಟು ಒಪ್ಪದಿರುವ ಕಾರಣ. ಮತ್ತೆ ಆ ಕಮಿಟಿಯ ವಿಚಾರವಾಗಿ ಮಾನ್ಯ ಸದಸ್ಯರು ಹೇಳಿದ್ರು, ಅದರ ಆಡಿಟ್ ಹೇಳಿದ್ರು, ನನ್ನ
ತಿಳಿದ ಮಟ್ಟಿಗೆ ಕಮಿಟಿಯಲ್ಲಿ ಒಂದು ಅಚ್ಚುಕಟ್ಟಾಗಿ ಈಗ ಬಾಕಿ ಎಲ್ಲ ಕಡೆಗೆ ಹೋಲಿಸುವ ರೀತಿಯಲ್ಲಿ ನಮ್ಮ ಮಾಡುವ ಸ್ಮಶಾನ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಏನೇ ಸಮಸ್ಯೆ ಇದ್ರೂ ಇಷ್ಟರ ತನಕ ಒಂದು ಏನೋ ಒಂದು ರಿಟರ್ನ್ ಕಳಿಸಿರುವುದಾದ್ರೆ ತುಂಬಾ ಅಚ್ಚುಕಟ್ಟಾಗಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಪಬ್ಲಿಕ್ ಇದ್ದಾರೆ ಹೇಳಿದ್ರೆ ಕಂಪ್ಲೇಂಟ್ ಬಂದ್ರೆ ಅದನ್ನು ಇದು ಮಾಡಬಾರ್ದು. ಮೊನ್ನೆ ಒಂದು ಹೇಳಿದ್ರು 5 ಗಂಟೆಗೆ ಏನೋ ಸಮಸ್ಯೆ ಆಗಿದೆ ಅಂತ. ನನಗೆ ಅದರ ಸಂಪೂರ್ಣ ಮಾಹಿತಿ ಬರಲಿಲ್ಲ, ಆದರೆ ಸ್ವಲ್ಪ ಅದರ ವಿಷಯ ತಿಳಿದಿದೆ. ತಿಳಿದಿದೆ ಏನಂದ್ರೆ 3 ಇದು ಬಂದಿದೆ ಒಂದೇ ಟೈಮಲ್ಲಿ. ಎಟ್ ಅ ಟೈಮ್ 3 ಮರಣ ದುಃಖ ಆಗಿದೆ. ಅದರಲ್ಲಿ ಏನೋ ಹೇಳಿದ್ದು ಇವರಿಗೆ ಹೇಳಿದ್ದಾರೆ, ಇವರು ಅಲ್ಲಿ ತಿಳಿಸ್ಲಿಲ್ವಾ, ಅಲ್ಲಿ ಹೇಳಿದ್ದಾರೆ ಇವರಿಗೆ ಏನೋ ವ್ಯತ್ಯಾಸ ಆಗಿದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದಕ್ಕೆ ನಾವು ಹೇಳೋದು ಆ ಕಮಿಟಿಯವರನ್ನು ತರಿಸೋದು, ಯಾವ ಕಮಿಟಿಯಾಗಿದ್ದಾರೆ ಅವರನ್ನು ಇಲ್ಲಿ ಕಳಿಸಿ, ಮನೆ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಸ್ಥಾಯಿ ಸಮಿತಿ ಅವರು ಆಗ್ತದೆ ಕಳಿಸಿ, ಸದಸ್ಯರನ್ನು ಕಳಿಸಿ, ಯಾರು ಇದ್ದಲ್ಲ ನಾವು ಮಾತಾಡಿ ಅದನ್ನು ಏನು ಅಂತ ಅದರ ಬಗ್ಗೆ ತೀರ್ಮಾನ ಮಾಡಿ ವಿಶ್ವಾಸಕ್ಕೆ ತೆಗೆದು. ಯಾಕಂತ ಹೇಳಿದ್ರು ಸ್ಮಶಾನವನ್ನು ನಡೆಸುವ ಕೆಲಸ ಮಾನ್ಯ ಸದಸ್ಯರಿಗೆ ಗೊತ್ತಿರ್ಬೋದು, ಯಾರೂ ಕೂಡ ವಹಿಸಲಾಗದ ಕೆಲಸ. ಯಾಕಂದ್ರೆ ಮಾಡ್ಬೇಕಲ್ಲ, ಒಂದು ಮರಣ ರಿಟರ್ನ್ ಹೋದ್ರು ಅದರ ಸಮಸ್ಯೆ ಅಷ್ಟಿಷ್ಟಲ್ಲ. ಅದಕ್ಕೋಸ್ಕರ ಹೇಳುದು ವಿಶ್ವಾಸಕ್ಕೆ ತಗೊಂಡು ಮಾಡಲಿಲ್ಲ. ವಿಶ್ವಾಸಕ್ಕೆ ಎಲ್ಲ ಸದಸ್ಯರಲ್ಲಿ ಪಂಚಾಯತ್ ಕಡೆ ತಿಳಿಸಬೇಕು. ಯಾಕಂದ್ರೆ ಕಮ್ಯುನಿಕೇಶನ್ ಸಮಸ್ಯೆ ಇದೆ. ಅದ್ರ ಜೊತೆಗೆ ಅಲ್ಲಿ ಮತ್ತೆ ಗೊತ್ತಿಸುವುದಕ್ಕೆ ಒಂದು ಸರಿಯಾದ ತೀರ್ಮಾನ ತೆಗೆದುಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಅಲ್ಲಿ ಗ್ರಾಮಸ್ಥರಿಗೆ ತುಂಬಾ ಸಮಸ್ಯೆ ಆಗ್ತದೆ. ಒಂದು ಸ್ಮಶಾನ ಫಸ್ಟ್ ಇತ್ತು, ಎಲ್ಲರೂ ಅದನ್ನೊಂದು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಗ್ರಾಮಕ್ಕೆ ಒಂದೇ ಸ್ಮಶಾನ ಇತ್ತು, ಸ್ಮಶಾನ ಫಸ್ಟ್ ಇತ್ತು, ಮತ್ತೆ ಆ ಕಡೆ ಈ ಕಡೆ ಎಲ್ಲ ಮನೆ ಆಗಿದೆ. ಅದರಿಂದ ಸ್ಮಶಾನವನ್ನು ನಾವು ಟೈಮಿಂಗ್ ಫಿಕ್ಸ್ ಮಾಡೋದು, ಜನರಿಗೆ ತೊಂದರೆ ಆಗದಾಗೆ ಅದಕ್ಕೊಂದು ಟೈಮಿಂಗ್ ಟೈಮಿಂಗ್ಸ್ ಫಿಕ್ಸ್ ಮಾಡುವ. ಈಗ ಬೆಳಿಗ್ಗೆಯಿಂದ ರಾತ್ರಿ ಒಳಗೆ ದುಡ್ಡು ಬಂದ ನಂತರ ಈಗ 9 ಗಂಟೆಗೆ ಅದರ ಸ್ಮೆಲ್ ಎಲ್ಲ ಹೋಗ್ತಾ ಉಂಟು. ಈಗ ಅವರ ಸಮಯ ಎಷ್ಟು? ಸಂಜೆ 7 ಗಂಟೆ ತನಕ. ಅಲ್ಲ ಈಗ ಹೇಗೆ ಆಗಿದೆ ಅಂದ್ರೆ ಟೈಮಿಂಗ್ ಇಲ್ಲ, ಆ ಕಡೆ ಈ ಕಡೆ ಆಗಿದೆ. ಅದಕ್ಕೆ ಲಾಸ್ಟ್ ಟೈಮ್ ಅಲ್ಲಿ ಸಾರ್ವಜನಿಕರು ಅಂತ ಹೇಳಿದ್ರೆ ನೀರು ಕೊಡ್ಲಿಲ್ಲ. ಈಗ ಹಾಗೆ ಸಮಸ್ಯೆ ಆಗ್ತಾ ಉಂಟು, ಟೈಮಿಂಗ್ ಇಲ್ಲ. ಅದಕ್ಕೋಸ್ಕರ ಒಂದು ಕರೆಕ್ಟ್ ನಾವು ಮಾತಾಡಿ ಟೈಮಿಂಗ್ ಅನ್ನು ಫಿಕ್ಸ್ ಮಾಡುವ. ಮತ್ತೊಂದು ಅವ್ರಿಗೆ ಏನಾದ್ರು ಲೆಟರ್ ಕೊಟ್ಟಿದ್ದಾರೆ ನಮ್ಗೆ? ಇಲ್ಲಲ್ಲ, ರುದ್ರಭೂಮಿ ಸಮಿತಿಯವರು ಏನಾದ್ರು ಲೆಟರ್ ಕೊಟ್ಟು ಈ ಟೈಮಿಂಗ್ ವಿಚಾರವಾಗಿ ಕೊಟ್ಟಿದ್ದಾರ? ಇಲ್ಲ. ನಾವು ಅದರ ಬಗ್ಗೆ ಟೈಮಿಂಗ್ ಬಗ್ಗೆ ಮಾನ್ಯ ಅಧ್ಯಕ್ಷರೇ, ಇದು ಪಣೀರ್ ಅಂಗನವಾಡಿ ವಿಷಯದಲ್ಲಿ ನಾನು ಮಾತಾಡಿದೆ. ಪಣೀರ್ ಅಂಗನವಾಡಿಯಲ್ಲಿ ನಮ್ಮ ವಾರ್ಡಲ್ಲಿ ಪಣೀರಲ್ಲಿ ಗರ್ಭಿಣಿಯರು 19, ಬಾಣಂತಿ 11, 0.6 ಮಂತಿನ ಮಕ್ಕಳು 18, 6 ತಿಂಗಳಿಂದ 3 ವರ್ಷದ ಮಕ್ಕಳು 40, 3 ರಿಂದ 6 ವರ್ಷದ ಮಕ್ಕಳು 20 ಜನ ಇದ್ದಾರೆ. ಪಣೀರ್ 2957503011 ರಿಜಿಸ್ಟರ್ ನಂಬರ್ ಅಲ್ಲಿ ಪಣೀರ್ನಲ್ಲಿ ಅಂಗನವಾಡಿ ಇದೆ. ಅದು ಯಾರಿಗೂ ಸಹ ಅಲ್ಲಿಗೆ ಹೋಗ್ಲಿಕ್ಕೆ ಅಸಾಧ್ಯ. ಸ್ವಂತ ಕಟ್ಟಡವೂ ಇಲ್ಲ. ಸ್ವಂತ ಕಟ್ಟಡ ಮಾಡಿ ಜನರಿಗೆ ಅನುಕೂಲವಾಗುವಂತೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜಾಗ ಉಂಟು, ಜಾಗವನ್ನು ನಾವು ಶಿಶು ಕಲ್ಯಾಣ ಇಲಾಖೆಗೆ ಗೊತ್ತುಪಡಿಸಿದ್ದೇವೆ. ಆದ್ರೆ ಸ್ವಂತ ಕಟ್ಟಡವನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ನ್ಯಾಯ ಕೊಡ್ಬೇಕು ಜನರಿಗೆ. ನಾನು 2021ರಿಂದ ಅಪ್ಲೈ ಮಾಡ್ತಾ ಇದ್ದೇನೆ. ಇದು ಮಕ್ಕಳ ಕಲ್ಯಾಣ ಇಲಾಖೆ ಅವರೆಲ್ಲ ಬಂದ್ರೆ ಅವ್ರು ಬಂದಾಗ ಅವ್ರು ಎಂತ ಹೇಳುದು ಗೊತ್ತುಂಟಾ? ನೀವು ಜಾಗ ನಿಗದಿಪಡಿಸಿ ಅಂತ ಹೇಳಿ ನಿಗದಿಪಡಿಸಿದ್ವಿ. ಆಮೇಲೆ ಹೇಳಿದ್ರು ನಮ್ಗೆ ನೋ ಅಬ್ಜೆಕ್ಷನ್ ಲೆಟರ್ ಪಟ್ಟಣ ಪಂಚಾಯತಿ ವತಿಯಿಂದ ಬೇಕು ಅಂತ ಹೇಳಿ. ಒಬ್ಬೊಬ್ರು ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಒಂದು ಉತ್ತರ ಕೊಟ್ಟರು. ನಾ ಹೇಳುದು ನಮ್ಮ ವಾರ್ಡಿನಲ್ಲಿ ಇಷ್ಟು ಮಂದಿ ಇದ್ದಾರೆ, ಪಣೀರ್ ಎಂಬ ವಾರ್ಡಿನಲ್ಲಿ ಇಷ್ಟು ಮಂದಿ ಇದ್ದಾರೆ. ಪಣೀರ್ ರಿಜಿಸ್ಟ್ರೇಷನ್ ನಲ್ಲಿ ಅಂಗನವಾಡಿ ಕೇಂದ್ರ ಇದೆ. ಹಾಗಾಗಿ PWD ಕ್ರಾಸ್ ಮಾಡಿ ಎಲ್ಲ ಜನರಿಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದೊಂದು ರೂಲ್ಸ್ ಬರುತ್ತೆ ಶಿಶು ಕಲ್ಯಾಣ ಇಲಾಖೆಯಲ್ಲಿ, ಗರ್ಭಿಣಿಯವರಿಗೆ ಬಂದು ಮಧ್ಯಾಹ್ನ ಊಟ ಮಾಡಿ ಹೋಗಿ ಅಂತ ಹೇಳಿ. ಯಾರು ಆ ಒಳಗಿನ ರಸ್ತೆಯಿಂದ ಬಂದು PWD ಕ್ರಾಸ್ ಮಾಡಿ ಹೋಗ್ತಾರೆ, ಅಲ್ಲಿ ಒಂದು 4-5 ಮಕ್ಕಳು ಹೋಗ್ತಾರೆ, 11 ಮಕ್ಕಳು ಎಂಟ್ರಿ ಇದೆ, 4-5 ಮಕ್ಕಳು ಹೋಗ್ತಾರೆ. ಅದನ್ನು ಪಣೀರ್ ಮಕ್ಕಳು ಅಲ್ಲಿ ಅಲ್ಲ, 2 ಆಶ್ರಮದ್ದು ಮತ್ತೆ 2 ಈಗ ರೆಂಟಿಗೆ ಬಂದು ಕೂತವರದ್ದು ಹಾಗೆ ಇದೆ. ಒಂದು ಸ್ವಂತ ಕಟ್ಟಡ ಮಾಡಿಕೊಡಿ. ಇಲ್ಲದಿದ್ರೂ ನನಗೆ ಪಣೀರ್ನಲ್ಲಿ ಇಷ್ಟು ಜನಸಂಖ್ಯೆ ಇರುವುದರಿಂದ ತುಂಬಾ ಅವಶ್ಯಕತೆ ಇದೆ. ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಅದನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಅವರಿಗೆ ನಾವು ಕೂಡ ಮಾತಾಡಿದ್ದೇವೆ. ಅಂಗನವಾಡಿ ಆಗ್ತಾನೆ ಅದಕ್ಕೆ ಹೊಸದು ಕಟ್ಟಡ ಬರಲಿಲ್ಲ ಸರ್ಕಾರದಿಂದ. ಅದರ ಮೇಲೆ ಮಾಡಿ ಕೊಡ್ತೇವೆ ಅಂತ ಹೇಳಿ ನಮಗೆ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮಗೆ ಕೂಡ ಮಾಹಿತಿ ಬಂದಿದೆ. ಅಧ್ಯಕ್ಷರೇ, ಅಂಗನವಾಡಿನಲ್ಲಿ ಇರುವ ಅಂಗನವಾಡಿಯನ್ನು ನಮಗೆ ವರ್ಗಾವಣೆ ಮಾಡಿ ಕೊಡುವುದೇ. ನಾವು ತುಂಬಾ ರೀತಿಯಲ್ಲಿ ಆ ವಾರ್ಡಿನಲ್ಲಿ ರಿಕ್ವೆಸ್ಟ್ ಮಾಡಿದ್ದೇವೆ. ಯಾಕಂದ್ರೆ ಅವ್ರು ಮಾಡಿಕೊಡೋದು ಯಾಕಂದ್ರೆ ಆ ವಾರ್ಡ್ ಕೂಡ ಸೀಮಿತವಾಗಿರ್ತದೆ. ನಮಗೆ ಅದು ಬೇಕು, ನಾವು ಒಬ್ಬರು ಬೇಕು ಅದನ್ನು ಇದು ಮಾಡಿದ
ಆದ್ರೆ ಅವರು ಹೇಳುದು ಹಳೆ ರಿಜಿಸ್ಟ್ರೇಷನ್ ಅಲ್ಲಿ ಇದ್ದ ಕಾರಣ ಆ ಮತ್ತೊಂದು ಅಂಗನವಾಡಿ ಕೇಂದ್ರ ಆಗುದಿಲ್ಲ ಅಂತ ಹೇಳಿ, ಅದಕ್ಕೆ ಜನಸಂಖ್ಯೆ ಎಲ್ಲ ಹೆಚ್ಚಿದೆ, ಹೊಸದಾಗಿ ಅದು ಹೊಸದಾಗಿ ಮಾಡಲಿಕ್ಕೆ ನೀವು ನಿರ್ಣಯವನ್ನು ಮಾಡಿ. ಹೊಸದಾಗಿ ಮಾಡಬಹುದು, ಇದ್ದದನ್ನು ನಮಗೆ ಮಾಡಲಿಕ್ಕೆ ಆಗುದಿಲ್ಲ. ಅದು ಹೊಸದಾಗಿ ಆಗಲಿಕ್ಕೆ ನಿರ್ಣಯ ಮಾಡಿ. ನಮ್ಮದು ಇವರ ವಾರ್ಡಲ್ಲಿ ಇರೋದು ಹರೀಶ್ ರಾವ್. ಅದು ವಾರ್ಡ್ ವೈಸ್ ಬರುತ್ತಾ ಅಂಗನವಾಡಿ ಗೊತ್ತಿಲ್ಲ ಮಾಹಿತಿ. ವಾರ್ಡ್ ವೈಸ್ ವಾರ್ಡಿಗೆ ಒಂದು ವಾರ್ಡ್ ನಂಬರ್ 11 ಅಂತ ಪನ್ನೀರ್ ಹಾಗೆ ಬರುತ್ತೆ, ಅದು ಗೊತ್ತಿಲ್ಲ. ನಾನಲ್ಲಿ ಹೋದಾಗ ನಾನು ಶಿಫ್ಟ್ ಮಾಡ್ಬೇಕಂತ ಹೇಳುದು. ಈಗ ಅಲ್ಲಿ ಅವರು ಸ್ವಂತ ಜಾಗಿ ಇತ್ತು, ಶಿಶು ಕಲ್ಯಾಣ ಇಲಾಖೆಯಿಂದ ಮಾಡಬಹುದು ಕಟ್ಟಡ ಮಾಡಿ, ನನಗೆ ಅಭ್ಯಾಸ ಇಲ್ಲ. ಅದು ವಾರ್ಡ್ ನಂಬರ್ 11 ಆಗಿದೆ. ವಾರ್ಡ್ ನಂಬರ್ 4 ಇರುವಂತ ಕಿರಣ್ ಅವರ ಜಾಸ್ತಿ ಯೂಸ್ ಆಗ್ತದೆ. ನಾನು ಈಗ ಅಲ್ಲಿ ಚೇಂಜ್ ಮಾಡಿ ಅಂತ ಹೇಳೋದಲ್ಲ. ಅಲ್ಲಿ ನಾನು ಹೋದಾಗ ಒಂದು ಫ್ಯಾನ್ ಈ ಜೋಸೆಫ್ ಅನುದಾನಿತ ಶಾಲೆಯಲ್ಲಿ ಒಂದು ಫ್ಯಾನ್ ಇಲ್ಲ. ನಾನು ಸಡನ್ 2 ಸಲ ಹೋಗ್ತೀನಿ, 2 ಮಕ್ಕಳು ಅಲ್ಲಿ ಅಟೆಂಡೆನ್ಸ್ ಬುಕ್ ಅಲ್ಲಿ ಏನ್ ಮಾಡ್ತಾರೆ ನೋಡಿ. ಅಲ್ಲಿಗೆ ಬರುವಂತ ಫುಡ್ ಇಷ್ಟು ಮಕ್ಕಳಲ್ಲಿ ಅಟೆಂಡೆನ್ಸ್ ಇರುತ್ತೆ, ಅದನ್ನು ಚೆಕ್ ಮಾಡಿ ಗೊತ್ತಾಗ್ತದೆ. ಊಟಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅದೆಲ್ಲ ಉಂಟು ವಿಷಯ ನೋಡಿ ಮತ್ತೆ ಅಲ್ಲ. ಈಗ ಅಲ್ಲಿ ಹೇಗೆ ಹೊಸತು ಕಟ್ಟಡ ಮಾಡುವುದು ಇಲ್ಲ, ಇವರ ಕ್ರಮೆ ಮಾತನಾಡಿ ಅಧ್ಯಕ್ಷರೇ, ನಾನು ಜನಪ್ರತಿನಿಧಿಯಾಗಿ ನನ್ನ ವಾರ್ಡಿನಲ್ಲಿ ಬಂದಂತಹ ಒಂದು ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಜನರಿಂದಲೇ ನಾನು ಹೋಗಿರುವುದು, ಹೊಸ ಕಟ್ಟಡ ಕೇಳಲಿಕ್ಕೆ ಹೋಗಿರುವುದು. ಶಿಶು ಕಲ್ಯಾಣ ಇಲಾಖೆಯವರ ಉತ್ತರ ಪಣೀರ್ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಇದೆ, ಯಾವುದೇ ವಾರ್ಡಿನ ವಿಷಯ ಅವರು ನಮಗೆ ಹೇಳಿಲ್ಲ. ಹಾಗಾಗಿ ಪಣೀರ್ನಲ್ಲಿ ಸ್ವಂತ ಕಟ್ಟಡ ಮಾಡ್ಲಿಕ್ಕೆ ನೀವು ಇದು ಮಾಡಿ, ಇಲ್ಲಿ ಮಕ್ಕಳು ಇಲ್ಲ ಅಂತ ಅವರು ನಮಗೆ ಕೊಟ್ಟಿರುವಂತಹ ಉತ್ತರ. ಹಾಗಾಗಿ ಜಾಗವನ್ನು ಸಹ ನಾವು ನಿಗದಿಪಡಿಸಿದ್ದೇವೆ. ಅವರಿಗೆ ಮಾಡ್ಲಿಕ್ಕೆ ಯಾವುದೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಹೊಸ ಕಟ್ಟಡಕ್ಕೆ ನೀವೊಂದು ನಿರ್ಣಯ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ನೀವಲ್ಲಿ ಮೇಡಮ್ ಜನರಲ್ ಭಾಗದಲ್ಲಿ ನಗರ ಉಂಟಲ್ಲ, ಅಲ್ಲಿಗೆ ಡಿಸ್ಟೆನ್ಸ್ ತುಂಬಾ ಇದೆಯಾ? ತುಂಬಾ ಇದೆ. ಇಲ್ಲಿ ನೀವು ಎಷ್ಟು ಮಕ್ಕಳಿಗೆ ಉಂಟು ಈಗ? ಈಗ 30 ಮಕ್ಕಳೆಲ್ಲ ಸಿಗ್ತಾರೆ ಡೆಫಿನೆಟ್ಲಿ. ಅಲ್ಲಿ ಸಾರ್ವಜನಿಕರು ಏನಾದ್ರು ನಿಮಗೆ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ, ಅದ್ರ ಕಾಪೀಸ್ ಸಹ ಇದೆ. ನಮ್ಗೆ ಸ್ವಂತ ಕಟ್ಟಡ ಆಗ್ಬೇಕು ಅಂತ 2-3 ವರ್ಷ ಆಯ್ತು. ಇರಬೇಕಾದ ಪ್ಲೇಸ್ ಅಲ್ಲಿ ಅಂಗನವಾಡಿ ಇಲ್ಲ. ಅಲ್ಲ, ನಾವು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತೇವೆ. ನೋಡಿ ಸಭೆಯಲ್ಲಿ ಅದು ಇವಾಗ ಒಂದು 8ನೇ ವಾರ್ಡಲ್ಲಿ ಶಿಲಾನ್ಯಾಸ ಎಲ್ಲ ಆಗಿದೆ, ಎಲ್ಲ ಶಿಲಾನ್ಯಾಸ ಸಮಾರಂಭ ಮಾಡಿ ಹೋಗಿದ್ದಾರೆ. ಹೋಗಿ ಇನ್ನೂ ಕೂಡ ಅಲ್ಲಿ ಅಂಗನವಾಡಿ ಕಟ್ಟಡ ಆಗಲಿಲ್ಲ. ಅದಕ್ಕೆ ಬಂದಂತ ಅನುದಾನ ಕೂಡ ಅಲ್ಲಿ ಇದೇ ಆಯಿತು ಅಂತ ಗೊತ್ತಿಲ್ಲ, ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಅದು ಏನಾಗಿದೆ, ಯಾಕೆ ಬೇಕಲ್ಲ? 9ನೇ ವಾರ್ಡಿಗೆ ಬಾಡಿಗೆ ಖಾಸಗಿಯವರ ಕಟ್ಟಡದಲ್ಲಿ ನಮ್ಮ ಇಲ್ಲಿಗೆ ಬಂದಂತ ಅನುದಾನ ಎಲ್ಲಿಗೆ ಹೋಗಿದೆ? ಯಾಕೆ ಅದನ್ನು ನಿಲ್ಲಿಸಿದ್ದಾರೆ? ಲಾಸ್ಟ್ ಟೈಮ್ ಮಕ್ಕಳ ಬಗ್ಗೆ ಚರ್ಚೆ ಮಾಡಿದ್ದು, ನನ್ನ ಸದಸ್ಯರು ಕೂಡ ಚರ್ಚೆ ಮಾಡಿ ನೋಡೋದ ಲಾಸ್ಟ್ಗೆ ನನ್ನ ವಾರ್ಡಿಗೆ ಕೂಡ ಅದನ್ನು ಇವತ್ತು ಕೊಂಡಾಗ ಅಂಗನವಾಡಿ ಕೇಂದ್ರ ಅಂತ 2 ವಾರ್ಡಿಗೆ ಒಟ್ಟಿಗೆ ಆಗಿದ್ದು ಅಂಗನವಾಡಿ ಕೇಂದ್ರ. ಆ ಬಾಡಿಗೆದ್ದು ಅವರು ಶಿಶು ಕಲ್ಯಾಣ ಇಲಾಖೆಯವರು ನೋಡಿ ಆ ಒಂದು ಜೋಬಿಯಾಗಿ ಅಂಗಡಿ ಟೈಪ್ ಆಗಿ ಅಂಗಡಿ ಯಾವುದು ಮಕ್ಕಳನ್ನಾಗಿ ಕುತ್ಕೊಳಿಸ್ಲಿಕ್ಕಿಲ್ಲ, ಫುಡ್ ಕೂಡ ಒಂದು ಕಡೆ ರಾಸಿ ಮಕ್ಕಳು ಕೂಡ ಅಲ್ಲಿ ಸೈಡಲ್ಲಿ ಕುತ್ಕೊಳ್ಳೋದು, ಅದನ್ನ ಅಲ್ಲಿ ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಕ್ಯಾನ್ಸಲ್ ಮಾಡ್ತೇವೆ, ಇಲ್ಲದ್ರೆ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಾಗ ವೈದ್ಯನಾಥ ನಗರದಲ್ಲಿ ಹೋಗಿ ಕಾರ್ಯನಿರ್ವಹಿಸಿಕೊಂಡು ಹಾಗೆ ಅದರ ಅನುದಾನದ ಬಗ್ಗೆ ಕೇಳಿ ನೋಡುವಾಗ ಇವರು ಹೇಳಿದ್ರು, ನಮ್ಮ ಶಿಶು ಕಲ್ಯಾಣ ಅಧಿಕಾರಿ ಹೇಳಿದ್ರು ಅದನ್ನು ವಿತರಣೆ ಬೇರೆ ಕಡೆಗೆ ಶಿಫ್ಟ್ ಆಗಿದೆ ಅಂತ ಆದ್ರೆ ಅಲ್ಲಿ ಕೇಸ್ ಏನಾಗಿದೆ ಅಂತ ಗೊತ್ತಿಲ್ಲ. ಕೇಸ್ ನಮ್ಮ ಅವರಿಗೆ ಆಫೀಸರ್ಗೆ ಗೊತ್ತುಂಟು, ಅದ್ರ ಬಗ್ಗೆ ಕೇಸಿನ ಮಾಹಿತಿ ಇಲ್ಲ. ಯಾಕಂದ್ರೆ ಅವ್ರು ಒಂದ್ ಸೈಡ್ ಆಗಿದೆ ಅಂತ ಕೇಸ್, ಯಾರಿಗೆ ಆ ಸೈಡ್ ಕೇಸ್ ಆಗಿದೆ ಅಂತ ಗೊತ್ತಿಲ್ಲ. ಟೀಚರ್ ಹಾಗೆ ಹೇಳ್ತಿದ್ದಾರೆ. ನಾನು ಅದಕ್ಕೆ ಬೇರೆ ಜಾಗದ ವ್ಯವಸ್ಥೆಗೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೆ. ಮಾನ್ಯ ಸದಸ್ಯರು ಏನೋ ಕುಂಕಿ ರೈತರಲ್ಲಿ ಪ್ರಾಬ್ಲಮ್ ಆಗಿ ಏನಂತ ಹೇಳಿದ್ರೆ, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಎಷ್ಟೋ ವರ್ಷದಿಂದ ಮುಂಚೆ ಇದ್ದಂತ ಜಾಗ, ಆಮೇಲೆ ಅದು ಸರ್ಕಾರಕ್ಕೆ ಎಷ್ಟು ಸೆನ್ಸ್ 12 ಸೆನ್ಸ್ 11 ಸೆನ್ಸ್ ಬಂದಿದೆ. ಅದನ್ನು ಒಂದು ಖಾಸಗಿ ಅವರು ಒತ್ತುವರಿ ಮಾಡಿದ್ದಾರೆ. ಆ ಒತ್ತುವರಿಯನ್ನು ತೆರವುಗೊಳಿಸುವಂತ ಕೆಲಸ ನಮ್ಮ ಕಡೆ ಆಗಲಿಲ್ಲ.
ಅದು ಆಮೇಲೆ ಅವರು ಉತ್ತರಿಗೆ ಹೋಗುವಾಗ ಅದನ್ನು ನಾವು ಕೋರ್ಟಿಗೆ ಹೋಗಿ ಈ ರೀತಿ ಅಂತ ಗೊಂದಲ ಇದೆ. ಅದಕ್ಕಿಂತ ಮುಂಚೆ ತರಾತುರಿಯಲ್ಲಿ ಒಂದು ಶಾಸಕರು ಶಿಲಾನ್ಯಾಸ ಮಾಡಿ ಅದರ ಬಗ್ಗೆ ಕೂಡ ನಾವು ಅದನ್ನು ನೋಡುವುದು. ಒಂದು ಹಾಗೆ ಮತ್ತೊಂದು ಮಾನ್ಯ ಸದಸ್ಯರು ಈಗ ಪ್ರಯತ್ನ ಪಡ್ತಿದ್ದೇನೆ, ಬೇರೆ ಒಂದು ಜಾಗದ ವ್ಯವಸ್ಥೆ ನಾನು ಪ್ರಯತ್ನ ಪಡ್ತಿದ್ದೇನೆ. ಅಥವಾ ಜಾಗದಾದ್ರೆ ಒಟ್ಟಿಗೆ ಸೇರಿ ನಾವೀಗ ಮಾಡುವ ವ್ಯವಸ್ಥೆ ಮಾಡ್ತೇವೆ. ಒಂದು 10 ದಿವಸದಲ್ಲಿ ಗೊತ್ತಾಗ್ತದೆ. ಹಾಗೇನಾದ್ರೂ ಅಂಗನವಾಡಿ ಕೇಂದ್ರಕ್ಕೆ ಜಾಗ ಏನಾದ್ರು ಸಿಕ್ಕಿದ್ರೆ ಪಟ್ಟಣ ಪಂಚಾಯತ್ ಅದಕ್ಕೊಂದು ಕಟ್ಟಡಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ವಿನಂತಿ. ವ್ಯವಸ್ಥೆ ನಾವೀಗ ಮಾತಾಡ್ತಿದ್ದೇವೆ ಮಾನ್ಯ ಸದಸ್ಯರ ಒಟ್ಟಿಗೆ ಸೇರಿಸಿ. ಯಾಕಂದ್ರೆ 2 ಅಡಿ ಒಟ್ಟಿಗೆ ಆಗಿ ಬಸ್ ಸ್ಟ್ಯಾಂಡ್ ಹಿಂದಿಗಡೆ ಟ್ಯಾಂಕ್ ಉಂಟು, ಅಲ್ಲಿ ಇದು ನಮ್ಮ ಪೌರ ಕಾರ್ಮಿಕ ಎಲ್ಲ ಗಾಡಿಯನ್ನು ತಂದು ತೊಳೆದು ಬಂದು ಎಲ್ಲ ಗಾಡಿಯನ್ನು ತಂದು ತೊಳೆಯುವ ವಿಷಯ ಏನಂದ್ರೆ ಆ ತೊಳೆದು ಆ ನೀರು ಆ ಚೇಂಬರ್ಗೆ ಇರ್ತದೆ. ಅದೇನು ಗೇಟು ಮಾನ್ಯ ಇಂಜಿನಿಯರ್ ಅವರಿಗೆ ತಿಳಿಸಿದ್ದೇನೆ ವಿಷಯ. ಆ ಚೇಂಬರ್ಗೆ ಇರ್ತದೆ ಈ ಬೇಸ್ ನೀರು ಅದು ಇದೆಲ್ಲ ಗೇಟ್ ಅವರಿಗೆ ಇರ್ತದೆ. ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತದೆ. ಒಂದು ವೇಳೆ ಅದು ಏನಾದರೂ ಲೀಕ್ ಆಗಿ ಹೋದ್ರೆ 300 ಮನೆ ಉಂಟು, ವೇಸ್ಟ್ ನೀರು ಪ್ರಾಬ್ಲಮ್ ಆಗ್ತದೆ. ಮತ್ತೊಂದು ಆ ತೊಳೆದ ನೀರು ಅಲ್ಲಿಯೇ ನಿಂತು ಫುಲ್ಲು ವೇಸ್ಟ್ ಅಲ್ಲಿ ಹುಳ ಇದೆಲ್ಲ ಆಗ್ತದೆ. ಅದಕ್ಕೋಸ್ಕರ ಹೇಳುದು ಅಲ್ಲೊಂದು ರ್ಯಾಂಪ್ ಟೈಪ್ ಮಾಡಿ, ಸ್ವಲ್ಪ ರ್ಯಾಂಪ್ ಟೈಪ್ ಬೇಡ, ಸ್ವಲ್ಪ ಒಂದು ಇಂಟರ್ಲಾಕ್ ಹಾಕಿ ಆ ಚೇಂಬರ್ ಅನ್ನು ಗೇಟ್ ವಾಲ್ ಅನ್ನು ರಿಮೂವ್ ಮಾಡಿ ನಮ್ಮ ಮತ್ತೊಂದು ಗೇಟ್ ವಾಲ್ ಹಾಕಿ ಅದಕ್ಕೊಂದು ಚೇಂಬರ್ ಮಾಡಿ ಅದಕ್ಕೊಂದು ಇಂಟರ್ಲಾಕ್ ಹಾಕಬೇಕು ಅಂತ ಒಂದು ಇಲ್ಲಿದೆ ದೊಡ್ಡ ಸಮಸ್ಯೆ. ಮತ್ತೆ ಅಲ್ಲೊಂದು ಬಿಟ್ಟು ಟೈಪ್ ಮಾಡಿ ಅದಕ್ಕೆ ಇಂಗು ಟೈಪ್ ಯಾವುದು ನೀರು ಬಂದು ಸಂಪಾದನೆ ಟೈಪ್ ಅಲ್ಲ, ಬೇರೆ ಇಂಗು ಈ ತೊಳೆದ ನೀರು ತೋಡಿಗೆ ಹೋಗುದು ಬೇಡ. ತೋಡಿಗೆ ಹೋಗಿ ಅಲ್ಲಿ ನಿಂತರೆ ಮತ್ತೆ ಅದೇ ಸಮಸ್ಯೆ. ಅದಕ್ಕೆಲ್ಲ ಇಂಗು ಟೈಪ್ ಮಾಡಿ ನೀರು ಎಲ್ಲ ಸೋಸಿ ಅಡಿಗೆ ಒಳ್ಳೆ ನೀರು ಹೋಗ್ತದೆ ಭೂಮಿ. ಆ ರೀತಿ ಮಾಡಿದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ. ಅದಕ್ಕೋಸ್ಕರ ಅದಕ್ಕೊಂದು ತುರ್ತಾಗಿ ಅದನ್ನು ಮಾಡಬೇಕು. ಯಾಕಂದ್ರೆ ಇಡೀ ಗ್ರಾಮದ ವಾಹನ ತಂದು ತೊಳಿದಲ್ಲಿ JCB ಹಿಡಿದು ಎಲ್ಲ ವಾಹನ ತಂದು ತೊಳಿತಾರೆ. ಅದಕ್ಕೋಸ್ಕರ ಅದನ್ನೊಂದು ಆದ್ಯತೆ ಮೇಲೆ ಮಾಡಬೇಕು. ಅಧ್ಯಕ್ಷರೇ, ಪಣೀರ್ ರಸ್ತೆಯಲ್ಲಿ ಸಾರ್ವಜನಿಕ ಜನರು ನಡೆದಾಡುವ ರಸ್ತೆ ಕಂಪ್ಲೀಟ್ ಆಗಿ ಹೋಗಿದೆ. ಅಲ್ಲಿ ಸ್ಕೂಲ್ ಬಸ್ ತುಂಬಾ ಹೋಗ್ತಾ ಇದೆ, ಕಂಪ್ಲೀಟ್ ಆಗಿದೆ. ಅದೊಂದು ತುರ್ತು ಕಾಮಗಾರಿ ಒಂದು ಮಾಡ್ಲಿಕ್ಕೆ ಆಗ್ತದ ಅಂತ ಒಮ್ಮೆ ನೋಡ್ತೀವಿ. ಪಣೀರ್ ಸ್ಕೈವರ್ಸನ ಫ್ಲಾಟ್ ಎದುರುಗಡೆ ರಸ್ತೆ ಪಣೀರ್ ಸೈಡ್ ಅದರ ಪಿಕ್ಚರ್ಸ್ ತಂದಿದ್ದೇನೆ. ಅಲ್ಲಿ ಒಂದು ವೆಹಿಕಲ್ ಸಹ ಹೋಗ್ಲಿಕ್ಕೆ ಆಗ್ತದೆ. ನೋಡಿ ಸ್ಥಳ ಪರಿಶೀಲನೆ ನಾವು ಮಾಡ್ತೇವೆ, ಮಾಡಿ ಅದರಲ್ಲಿ ಫಿಕ್ಸ್ ಇಟ್ಟಿದೆ. ಬಲ್ಲೆ ಆಗಿದೆ. ಸಣ್ಣ ಎಲ್ಲ ಸಾರ್ವಜನಿಕರ ಸಾರ್ವಜನಿಕರ ಅಭಿಪ್ರಾಯ ಇದೆ. ಕೋಟೆಗಾರ ಪಟ್ಟಣ ಪಂಚಾಯತ್ನಲ್ಲಿ ಲೋಕರ್ನವರ ಉಪಾಧ್ಯಕ್ಷರು ಹೇಳಿದ್ರು, ಲೋಕರ್ನವರ ಹತ್ರ ಬಂದ್ರೆ ಬೇಗ ಕೆಲಸ ಆಗ್ತದೆ, ಸಾರ್ವಜನಿಕರಲ್ಲಿ ಕೆಲಸ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೊರಗಡೆ ನಾವು ಹೊರಗಡೆ ಮಾತಾಡ್ತಾ ಇದ್ದಾರೆ ಸಾರ್ವಜನಿಕರು. ಯಾಕೆ ಅಂತ ಹೇಳಿದ್ರು, ಇಲ್ಲಿ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ನಾವು ತಪ್ಪಲ್ಲಿ ದಾಖಲೆಯನ್ನು ತೆಗೆದುಕೊಳ್ಳುವಾಗ ನಾವು KYC ಮಾಡಿ ಯಾವ ದಾಖಲೆಗೆ ಯಾವ ದಾಖಲೆಗಳು ಬೇಕಂತ ಹೇಳಿ ಟಿಕ್ ಮಾಡಿ ಎಲ್ಲ ದಾಖಲೆಗಳು ತಗೊಳ್ಬೇಕು. ಇಲ್ಲದಿದ್ದರೆ 45 ದಿವಸದ ಬಿಟ್ಟು ನಂತರ ಈ ದಾಖಲೆ ಇচ্ছে ಅಂತ ಹೇಳೋದು ಪುನಃ ಇದು ಬರ್ತದೆ. ಹಾಗೇನಾಗ್ತದೆ, ಅವರು 4-5 ಸಲ ಬಂದು ಹೋಗಿ ಲೋಕರ್ನವರಿಗೆ ಕೊಡ್ತಾರೆ. ಆಗ ಮನತಕ್ಕನಿಗೆ ದಾಖಲೆ ಬಂದಿರ್ತದೆ, ಕೆಲಸ ಆಗ್ತದೆ. ಅದರ ಬದಲು ತಪ್ಪಲ್ ಎಂಟ್ರಿ ಮಾಡುವಾಗ ಸಾರ್ವಜನಿಕರು KYC ಪಟ್ಟಿ ಮಾಡಿ ಅದರಲ್ಲಿ ಯಾವ ಕೆಲಸಕ್ಕೆ ಏನೇನು ಬೇಕು ಅಂತ ಹೇಳಿ ಮಾಡಿ ಟಿಕ್ ಮಾಡಿ ತಪ್ಪಲ ಜೊತೆಗೆ ಇಟ್ಟು ಮಾಡಬೇಕು. ಒಂದನೇ. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಅಧಿಕಾರಿಗಳಿಗೆ ತುರ್ತು ಸಭೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಮಧ್ಯಾಹ್ನ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಯಾವುದೇ ಸೈಟ್ ವಿಸಿಟ್ಗೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಚೀಫ್ ಆಫೀಸರ್ ಇರುವಾಗ ಇಂಜಿನಿಯರ್ ಇರುವುದಿಲ್ಲ, ಆರೇ ಇರುವುದಿಲ್ಲ, ಯಾವುದೇ ಇಲ್ಲ. ಸಾರ್ವಜನಿಕರಿಗೆ ತ್ವರಿತಗತಿಯಲ್ಲಿ ಕೆಲಸ ಆಗಬೇಕಂತ ಹೇಳಿದ್ರೆ ನೀವು ಅಧಿಕಾರಿಗಳೇ ಪಂಚಾಯತ್ ಇಲ್ಲ ಅಂತ ಹೇಳಿ ಯಾವ ರೀತಿ ಆಗುದಿಲ್ಲ. ಆಗ 4-5 ಸಲ ಬಂದು ಹೋಗಿ ಮತ್ತೆ ಅವರು ಲೋಕರ್ನವರು ಹೋಗ್ತಾರೆ. ಆಗ ರಾತ್ರಿ ಸಂಜೆ 6 ಗಂಟೆ ನಂತರ ಬಂದರೆ ಕೂಡ ಕೆಲಸ ಆಗ್ತದೆ. ಅದರ ಬದಲು ನಾವು ಬೆಳಿಗ್ಗೆ 10 ಗಂಟೆಯಿಂದ 2
ಸೈಟ್ ವಿಸಿಟ್ಗೆ ಹೋಗುವಂಥದ್ದು. ಇಲ್ಲಿ ಸಾರ್ವಜನಿಕರಿಗೆ ಬೇಕಾದಂಥ ಕೆಲಸ ಕಾರ್ಯಗಳಿಗೆ ಅಧಿಕಾರಿಗಳು ಸಿಗಬೇಕು. ಸೈಟ್ಗೆ ವಿಸಿಟ್ ಮಾಡುವಾಗ ಆಯಾ ವಾರ್ಡ್ನ ಮೆಂಬರಿಗೆ ತಿಳಿಸಬೇಕು. ಯಾವುದೇ GPS ಇರಲಿ ಅದು ಯಾವುದಕ್ಕೂ ನನಗೆ ವಾರ್ಡ್ಗೆ ಬರುವಾಗ ಆಯಾ ವಾರ್ಡ್ ಮೆಂಬರ್ಗೆ ತಿಳಿಸಿ ಅದು ಮೀಟಿಂಗ್ ಅನ್ನು ಬಿಟ್ಟು ಯಾಕೆಂತ ಹೇಳಿದ್ರೆ ಸಾರ್ವಜನಿಕರಿಗೆ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅಧಿಕಾರಿಗಳು ಬೇಕು. ಸದಸ್ಯರಿಗೆ ಮತ್ತೆ ಇನ್ನೊಂದು ಆರೋಪ ಇದೆ ಹಿರಿಯ ಅಭಿಯಂತರರಲ್ಲಿ, ಅದು ಸರಿಯಾಗಿದೆ ಇಲ್ಲ ಅಂತ ಗೊತ್ತಿಲ್ಲ. ಸಾರ್ವಜನಿಕರಿಂದ ಲೈಸೆನ್ಸಿಗೆ ಬಂದರೆ ಅದು ರಿಜೆಕ್ಟ್ ಆಗ್ತದೆ. ಆಮೇಲೆ ಅದೇ ಸ್ಕೆಚ್